ಇದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇಂದು ಕೆಲವೇ ಕ್ಷಣದಲ್ಲಿ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಇಂದಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಶ್ರೀಯುತ ಚಂದ್ರಹಾಸ ಪಂಡಿತ್ ಅವರು, ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ. ಹಾಗೆಯೇ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲದ ಮೂಲಕ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಅಲ್ಲಿ ಆಸೀನರಾಗಬೇಕಾಗಿ ಕೇಶವ ಶಿಶು ಮಂದಿರದ ಪರವಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಶಿಶು ಮಂದಿರದ ಅಧ್ಯಕ್ಷರಾದ ಶ್ರೀಯುತ ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು ಹಾಗೂ ವ್ಯವಸ್ಥಾಪಕರಾದ ಶ್ರೀಯುತ ನಾರಾಯಣ್ ಕಜೆ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಲಿ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಸುಂದರವಾದ ಸಂಜೆಯ ಸಮಯದಲ್ಲಿ ಕೇಶವ ಶಿಶು ಮಂದಿರ ಕಿನ್ಯ ಇದರ 31ನೇ ವಾರ್ಷಿಕೋತ್ಸವದ ಈ ಒಂದು ಶುಭ ಅವಸರದಲ್ಲಿ ಸ್ಥಳೀಯ ಸಾನ್ನಿಧ್ಯವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ದೇವರುಗಳನ್ನು ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಪ್ರಮುಖವಾಗಿ ಸ್ವಾಗತವನ್ನು ಕೋರುತ್ತಾ ತಮ್ಮೆಲ್ಲರ ಅನುವನ್ನು ಕೇಳುತ್ತಾ ಇಂದಿನ ಈ ಒಂದು ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಈ ಒಂದು ಸಭಾ ಆರಂಭ ಮಾಡ್ತಾ ಇದ್ದೇವೆ. ಒಂದೇ ಮನಸ್ವಿ ಮತ್ತು ಪ್ರತೀಕ್.
14ನೇ ದಿನ 18ನೇ ದಿನ ಇಲ್ಲಿ ನಮ್ಮನ್ನು ನಾವು ಗಟ್ಟಿ ಮಾಡಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಗಣತತ್ವ ಒಂದಕ್ಕೆ ನಿನಗತಿ ಮನಸೋತು ನೆನೆದದಿನೊಂದನೆಲ್ಲವ ನೀಡುತ್ತದಲ ಅನುಸಂಧಿಯಲಿ ಜೀವ ಬಾಲವನು ಮಳೆಯೋದು ಹನುಮಂತನುಪದೇಶ ಮಂಕುತಿಮ್ಮ ಮಂಕುತಿಮ್ಮ ಶ್ರೀರಾಮ್ ಅಮೃತ ಬಿಂದು ನಿನ್ನ ತಪ್ಪುಗಳನ್ನು ಎಂದಿಗೂ ಕ್ಷಮಿಸಬೇಕು. ದಂಡನಿಂದ ಅದನ್ನು ತಿದ್ದಿಕೋ. ಕಬೀರನ ದೋಯೆ ಸರ್ವಜನ ವಚನ ಊರೆಲ್ಲ ನೆಂಟರು ಕೇರಿಯಲ್ಲ ಬಳಗ ದಾರಿಣಿಯೂ ಎಲ್ಲ ಕುಲದೈರ ಆಗಿರಲು ಯಾರನ್ನು ಬಿಡಲು ಸರ್ವಜ್ಞ ಯಾರನ್ನು ಬಿಡಲು ಸರ್ವಜ್ಞ ಆತ ಊರ ಜನರೆಲ್ಲ ನನ್ನ ಬಂಧಗಳು ನೆರವೇರಲಿಲ್ಲ ನನ್ನ ಆಪ್ತರು ಗೋಮಾತೆಗೆ ನನ್ನ ಕುಲದೇವತೆ ಹೀಗಿರುವಾಗ ನಾನು ಯಾರನ್ನು ದೂರಲೇ ಎಲ್ಲರೂ ನನ್ನವರೇ. ಶಿಷ್ಯರು ಸದ್ದೊರೆಯಾದರು ಇದ್ದೀಯ ಬೆಂಕಿಯ ಶಾಶ್ವದಿಂದ ಬೆಂಕಿಗೆ ಆದಂತೆ ಕಬೀರ ಬೆಂಕಿಗೆ ಆದಂತೆ ಗಾದೆ ಮಾತು ಆಳಾಗಿರುಡೆ ಅರಸನಾಗಿ ಹಣ್ಣು ಆಡುವ ಮಕ್ಕಳಿದ್ದರೆ ನಾಳೆಲ್ಲ ಸ್ವರ್ಗ ಅಂಗೈಗುಣ್ಣಿಗೆ ಕನ್ನಡಿಕೆ ಓದುವ ಕಾಲ ಬುದ್ಧಿನ ಕಾಲ ಯಾರದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ನೀರಿನಲ್ಲಿ ಒಟ್ಟತ್ತೆ ನೀರಿನಲ್ಲಿ ಸಾಯುತ್ತೆ ಏನು ತರ ಹಿಡಿದರೆ ಹಿಡಿ ತುಂಬ ಬಿಟ್ಟರೆ ಬಿಡಿ ತುಂಬ ಏನು ತರ ಏನು ತರ ಬಿಸಿಲಲ್ಲಿ ಅರಳುತ್ತೆ ನೆರಳಲ್ಲಿ ಬಾಡುತ್ತೆ ಏನು ತರ ನಾಟ್ಯದವರಿಗೆ ಮೈ ತುಂಬ ಕಣ್ಣು ಏನು ತರ ನಮ್ಮ ತಾಯಿ ಭಾರತೆ ನಮ್ಮ ಹೆಣ್ಣು ಸಂಸ್ಕೃತಿ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ನಾವು ಭಾರತೀಯರು ನಾವು ಹಿಂದೂ ಬಾಂಧವರು ನಮ್ಮ ತಾಯಿ ಭಾರತೆ ಭಾಷೆ ಬೇರೆ ವೇಷ ಬೇರೆ ದೇಶ ಮಾತ್ರ ಒಂದೇ ಜಾತಿ ಬೇರೆ ರೀತಿ ಬೇರೆ ದೇಶ ಮಾತ್ರ ಒಂದೇ ಬೆನ್ನ ಮತಿಯರಾದರು ನಾವು ಭಾರತೀಯರು ನಮ್ಮ ತಾಯಿ ಭಾರತೆ ನಮ್ಮ ತಾಯಿ ಭಾರತೆ ನಮ್ಮ ಹೆಣ್ಣು ಸಂಸ್ಕೃತಿ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ನಮಗೆ ಸದಾ ಪೂಜಿತ ನಮಗೆ ಸದಾ ಪೂಜಿತ.
ಬಂದನೋ ಬಂದನೋ ನಮ್ಮ ಗಣಪ ಬಂದನೋ ತಂದನೋ ತಂದನೋ ಹರ್ಷವನ್ನು ತಂದನೋ. ಹಕ್ಕಿ ಚಿಲಿಪಿಲಿ ಗಿಲಕಿ ಗಿಲಿ ಗಿಲಿ, ಹಕ್ಕಿ ಚಿಲಿಪಿಲಿ ಗಿಲಕಿ ಗಿಲಿ ಗಿಲಿ, ದೊಡ್ಡ ಜನ ಜನ ಗಂಟ ಡನ ಡನ, ದೊಡ್ಡ ಜನ ಜನ ಗಂಟ ಡನ ಡನ, ಕಪ್ಪೆ ವಟ ವಟ ಅಜ್ಜಿ ಲೊಟ ಲೊಟ, ಕಪ್ಪೆ ವಟ ವಟ ಅಜ್ಜಿ ಲೊಟ ಲೊಟ.
ಕಣ್ಣು ಬೆಳ್ಳನೆ ಗೋಡಿತ್ತು, ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಗೋಡಿತ್ತು, ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು, ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಫಳಫಳ ಹೊಳೆದಿತ್ತು. ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು, ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಫಳಫಳ ಹೊಳೆದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆನೆ ಬಂದಿತ್ತು, ನೀರಿಗೆ ಇಳಿದು ಸೊಂಡಲು ಬಳೆದು ಜಳಕ ಮಾಡಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆನೆ ಬಂದಿತ್ತು, ನೀರಿಗೆ ಇಳಿದು ಸೊಂಡಲು ಬಳೆದು ಜಳಕ ಮಾಡಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು, ಕೆಳಕ್ಕೆ ಬಗ್ಗಿ ಸೊಂಡಲು ಎತ್ತಿ ಸಲಾಮು ಮಾಡಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು, ಕೆಳಕ್ಕೆ ಬಗ್ಗಿ ಸೊಂಡಲು ಎತ್ತಿ ಸಲಾಮು ಮಾಡಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಬನ್ನಿರಿ ಮಕ್ಕಳ ಸವಾರಿ ಮಾಡಿ ಎಂದು ಕರೆದಿತ್ತು, ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಬನ್ನಿರಿ ಮಕ್ಕಳ ಸವಾರಿ ಮಾಡಿ ಎಂದು ಕರೆದಿತ್ತು, ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು, ಅಣ್ಣ ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು, ಅಣ್ಣ ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಳ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ कराले, ಕೋಟಿ ಕೋಟಿ ಭುಜೈಧೃತ ಖರ करवाले. अबला के नमा इतबले बहुबलधारिणीं नमामि तारिणीं रिपुदलवारिणीं मातरं वन्दे मातरं. तुमि विद्या तुमि धर्मा तुमि हृदि तुमि मर्मा, त्वं हि प्राणा शरीरे बहुते तुमि मा शक्ति, हृदये तुमि मा भक्ति. तुमरै प्रतिमा गणि मंदिरे मंदिरे मातरं वन्दे मातरं. त्वं हि दुर्गा दश प्रहरणधारिणी, कमला कमलदल विहारिणी,
वाणी विद्यादायिनीं नमामि त्वां नमामि कमलाम् अमलाम् अतुलां सुजलां सुफला मातरं वन्दे मातरम् श्यामलां सरलां सुस्मितां भूषितां धरणीं भरणीं मातरं वन्दे मातरम् ವಂದೇ ಮಾತರಂ. ಕೇಶವ ಶಿಶು ಮಂದಿರ. ಜೈ ಶ್ರೀರಾಮ್. ಗ್ರಾಮ ದೇವತೆಯಂಥ ತಲಪಾಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವರನ್ನು ಮನಸ್ಸಾರೆ ಸ್ಮರಿಸುತ್ತಾ ಹಾಗೂ ಗ್ರಾಮದ ಎಲ್ಲ ಶಕ್ತಿಗಳನ್ನು ವಂದಿಸುತ್ತಾ ಇಂದಿನ 30ನೇ ವಾರ್ಷಿಕೋತ್ಸವದ ಈ ಶುಭ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮಕ್ಕಳ ಅನೇಕ ಚಟುವಟಿಕೆಗಳ ಬಳಿಕ ನಾವೀಗ ಸಭಾ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾದರೂ ಶ್ರೀ ಚಂದ್ರಾಸ್ ಪಂಡಿತ್ ಹೌಸ್ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ, ಹಾಗೂ ಶ್ರೀರಾಮ ಪಟ್ಟಾಭಿಷೇಕದ ಸೀತೆಯ ತಂದೆ ತಾಯಿಯಾಗಿ ಅವರು ದಂಪತಿಗಳು ಭಾಗವಹಿಸಿದ್ದಾರೆ. ಜನಕರಾಯನಾಗಿ ವಹಿಸಿದ ನಂತರ ಅವರು ನನಗೆ ಸಿಕ್ಕಿದಾಗಿ ಹೇಳಿದ್ದುಂಟು, ಇದು ನನ್ನ ಒಂದು ಯೋಗ. ಶ್ರೀರಾಮನ ಸೀತೆಯ ತಂದೆ ತಾಯಿ ಆಗುವುದೆಂದರೆ ಅದು ನನ್ನ ಪೂರ್ವ ಜನ್ಮದ ಸುಕೃತ ಫಲ ಅಂತ ಹೇಳಿದರು. ನಿನ್ನೆ ಅವರ ಮನೆಗೆ ಹೋದಾಗ ಕೂಡ ಅವರ ಅಮ್ಮ ಹೇಳಿದರು, ಮದುವೆಯ ಕಡೆಯವರು ಬಂದಿದ್ದಾರೆ ಅಂತೇಳಿ. ಅವರಿಗೆ ನಮ್ಮ ಪರಿಚಯ ಇಲ್ಲದಿದ್ದರು ಮದುವೆ ಅಂತ ಹೇಳಿ ಅವಾಗ ಕೇಳಿದನಂತೆ ಚಂದ್ರಸನ ಯಾರು ಅಂತ. ಅಲ್ಲ, ಮೊನ್ನೆ ಮದುವೆ ಆಯ್ತಲ್ಲ, ನೀನು ಮತ್ತು ನಮ್ಮ ಸೊಸೆ ನೀವು ತಂದೆ ತಾಯಿ ಆಗಿದ್ದೀರಂತಲ್ಲ. ಹಾಗೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಮಿತ್ರರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ನಾನು ಬಯಸ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಸಚಿವರು ಬರಬೇಕಿತ್ತು. ಆದರೆ ಅವರಿಗೆ ಕೇಂದ್ರ ಸರ್ಕಾರದ ಸಚಿವರು ಬಂದ ಕಾರಣ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಎಂದು ತಿಳಿಸಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತಿಸುತ್ತಿದ್ದೇನೆ. ಹಾಗೂ ಇಂದಿನ ಈ ಶುಭಾಶಂಸನೆಯನ್ನು ಮಾಡಲಿಕ್ಕೆ ಬಂದವರು ನಮ್ಮ ಹಿರಿಯರು, ನಮ್ಮ ಶಿಶು ಮಂದಿರದ ಹಾಗೂ ಹಿಂದೂ ಸೇವಾ ಪ್ರತಿಷ್ಠಾನದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುವವರು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಅಧ್ಯಕ್ಷರು ಶ್ರೀ ವಿವೇಕಾನಂದ ವಿದ್ಯಾವರ್ತಕ ಸಂಘ ಹಾಗೂ ಶ್ರೀರಾಮ ವಿದ್ಯಾಕೇಂದ್ರದ ಸಂಸ್ಥಾಪಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯಕಾರಿಣಿ ಸದಸ್ಯರು, ನಮ್ಮೆಲ್ಲರ ಬಂಧು ಆದಂಥ ಹಿರಿಯರನ್ನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವದಿಂದ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮುಖ್ಯ ಬೌದ್ಧಿಕನ್ನು ನೆರವೇರಿಸಲಿಕ್ಕೆ ಬಂದವರು ಶ್ರೀ ಗೋಪಾಲ್ ಚೆಟ್ಟಿಯಾರ್, ಮಾನ್ಯ ವಿಭಾಗ ಸಂಚಾಲಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಚಾಲಕರು. ಇವರು 1989ನೇ ಇಸ್ವಿಯಲ್ಲಿ ಈ ಶಿಶು ಮಂದಿರ ಪ್ರಾರಂಭವಾಗಬೇಕಾದರೆ ಅನೇಕ ಬೈಠಕನ್ನು ತೆಗೆದು ಶಿಶು ಮಂದಿರ ಮಾಡಲಿಕ್ಕೆ ನಮಗೆ ಧೈರ್ಯ ಇಲ್ಲದಂಥ ಸಂದರ್ಭದಲ್ಲಿ ನೀವು ಮಾಡಲೇಬೇಕು ಅಂತ ನಮ್ಮನ್ನೆಲ್ಲರನ್ನು ಇಲ್ಲಿ ಈ ಭಾಗದ ಎಲ್ಲ ನಮ್ಮ ಸಂಘ ಪ್ರೇಮಿಗಳನ್ನೆಲ್ಲ ಸೇರಿಸಿ ಒಂದು ಶಿಶು ಮಂದಿರಕ್ಕೆ ಪ್ರಾರಂಭ ಮಾಡಲಿಕ್ಕೆ ನಾಂದಿ ಅಂತ ಹೇಳಿದರೆ ಅದು ಶ್ರೀ ಗೋಪಾಲ್ ಚೆಟ್ಟಿಯಾರ್. ನಮ್ಮ ಗ್ರಾಮದ ಎಲ್ಲ ಮನೆಗಳಲ್ಲಿ ಅವರು ಉಳ್ಕೊಂಡಿದ್ದಾರೆ, ವಸತಿ ಸಹಿತ ಇರುತ್ತಿದ್ದರು. ಆವಾಗ ನಮಗೆ ಪ್ರೇರಣೆಯನ್ನು ಕೊಡ್ತಿದ್ದವರು ಗೋಪಾಲ್ ಚೆಟ್ಟಿಯಾರು. ಪ್ರಾರಂಭದ ಉದ್ಘಾಟನೆಯನ್ನು ಕೂಡ ಅವರು ಈ ಊರಿನ ಗಣ್ಯರ ಉಪಸ್ಥಿತಿಯಲ್ಲಿ ಅವರಿದ್ದು ಮಾಡಿದಂಥ ನೆನಪು ನನಗೆ ಆಗ್ತದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಬೌದ್ಧಿಕ ನೆರವೇರಿಸಲಿಕ್ಕೆ ಬಂದಂಥ ನಮ್ಮ ಹಿರಿಯರು, ಸಂಘದ ಬಂಧುಗಳಾದಂಥ ಇವರನ್ನು ಭಕ್ತಿಪೂರ್ವಕ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಉಪಸ್ಥಿತರಿರುವಂಥವರು ಪ್ರೊಫೆಸರ್ ರವಿಶಂಕರ್, ನಿರ್ದೇಶಕರು ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಕಾಲೇಜು ಮಂಗಳ ಗಂಗೋತ್ರಿ ಕೊನಾಜೆ. ಇವರು ಶಿಶು ಮಂದಿರಕ್ಕೆ ಬಂದು ಅಲ್ಲೆಲ್ಲ ವಿಷಯಗಳನ್ನು ಕೇಳಿದಾಗ ತುಂಬ ಸಂತೋಷವಾಯಿತು. ಅವರು ಹೇಳಿದರು, ಈ ಶಿಶು ಮಂದಿರಕ್ಕೆ ನನ್ನಿಂದ ಏನಾಗಬೇಕು, ನಮ್ಮ ದಂಪತಿಗಳಿಂದ ಎಂದು ಒಳ್ಳೆಯ ಒಂದು ಮಾತಿನಿಂದ ನಮ್ಮನ್ನು ಹುರಿದುಂಬಿಸಿದ್ದಾರೆ. ಅಂತಹ ಹಿರಿಯ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಅನಿತಾ ರಾವ್, ಪ್ರಾಂಶುಪಾಲರು, ಮಹಿಳಾ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾಲಯ, ಇಬ್ಬರು ದಂಪತಿಗಳಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತಿಸಿದ್ದೇನೆ.
ಮತ್ತೋರ್ವರು ಸತೀಶ್ ಶೆಟ್ಟಿ, ಕಾರ್ಯದರ್ಶಿ, ಕಾರ್ಪೊರೇಷನ್ ಬ್ಯಾಂಕ್ ಅಧಿಕಾರಿಗಳ ಸಂಘ, ಮಂಗಳೂರು. ಕಳೆದ 3 ವರ್ಷಕ್ಕೆ ಮೊದಲು ನಮ್ಮಲ್ಲಿ ಮಕ್ಕಳಿಗೆ ಬೇಕಾದಂಥ ಆಟಿಕೆಗಳ ಕೊರತೆ ಇತ್ತು. ಆ ಆಟಿಕೆಗಳನ್ನು ನೆರವೇರಿಸುವುದಕ್ಕೆ ಆಗಿನ ಅಧ್ಯಕ್ಷರಾಗಿರತಕ್ಕಂಥ ಏಕನಾಥ್ ಬಾಳಿಗರ ಒಂದು ಮಾರ್ಗದರ್ಶನದಲ್ಲಿ ಈ ಆಟಿಕೆಯ ವ್ಯವಸ್ಥೆಯನ್ನು ಆ ಅಧಿಕಾರಿಗಳ ಸಂಘವನ್ನು ನೆರವೇರಿಸಿಕೊಟ್ಟರು. ಆಮೇಲೆ ಅವರು ನಿವೃತ್ತರಾದ ಬಳಿಕ ನಮಗೆ ಇಲ್ಲಿಯ ಶೌಚಾಲಯ, ಇಲ್ಲಿ ನೀರಿನ ಟ್ಯಾಂಕ್, ಪಂಪು ಇನ್ನಿತರ 1,75,000 ರೂಪಾಯಿಯ ಕೆಲಸವನ್ನು ನೆರವೇರಿಸುವುದಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟವರು ಕಾರ್ಯದರ್ಶಿಯಾಗಿರತಕ್ಕಂಥ ಸತೀಶ್ ಶೆಟ್ರವರು. ಇವರ ನೇತೃತ್ವದಲ್ಲಿ ಅದೆಲ್ಲವನ್ನು ನಾವು ಈ ಶಿಶು ಮಂದಿರಕ್ಕೆ, ಸಮಾಜಕ್ಕೆ ಸಮರ್ಪಣೆ ಮಾಡಿದಂತಹ ಅಧಿಕಾರಿಗಳ ತಂಡಕ್ಕೆ ನಾವು ಆಭಾರಿ ಮಾತ್ರ ಅಲ್ಲ, ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂಥ ಈ ಆತ್ಮೀಯರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ನಾನು ಬಯಸ್ತಿದ್ದೇನೆ. ಚೇತನ್ ಕುಮಾರ್ ಬಿ, ಇಂಡಸ್ಟ್ರೀಸ್ ಮೆಟೀರಿಯಲ್ ಸಪ್ಲೈಯರ್, ಬೆಂಗಳೂರು. ಇವರನ್ನು ನಾನು ಮುಖತಃ ಕಂಡದ್ದು ಇವತ್ತೇ. ಇವರು ಮಯೂರ್ ಉಲ್ಲಾಲ್ ಇವರ ನಿಕಟ ಸಂಬಂಧಿಗಳು. ಇವರು ನನಗೆ ಕೇವಲ ತುಂಬ ದಿನಗಳಿಂದ ದೂರವಾಣಿಯ ಮೂಲಕ ಮಾತ್ರ ನನಗೆ ಸಂಪರ್ಕ. ನಾನು ರಾತ್ರಿ 10 ಗಂಟೆ ನಂತರ ಅವರಿಗೆ ದೂರವಾಣಿ ಮಾಡುವುದು, ಆ ಬಳಿಕ ಅವರು ಫೋನ್ ಎತ್ತುತ್ತಾರೆ. ಅವರು ಸಮೀಪದ ಮಂಜೇಶ್ವರದಲ್ಲಿ ಕೂಡ ಅವರ ಸಂಬಂಧಿಕರ ಮನೆ ಇದೆ ಅಂತ ನನಗೆ ಮತ್ತೆ ಗೊತ್ತಾಯಿತು. ಇವರು ನಮ್ಮ ಆತ್ಮೀಯರು, ಕೊಡುಗೈ ದಾನಿಗಳು, ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಅವರನ್ನು ಅತ್ಯಂತ ಸಂತೋಷದಿಂದ ನಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಹಾಗೂ ಮತ್ತೊಬ್ಬರು ಬೆಂಗಳೂರಿನವರು, ಜಗದೀಶ್ ರೆಡ್ಡಿ, ಮಾಲಕರು, ಮಲ್ಟಿಪರ್ಸ್ ಸಪ್ಲೈಯರ್ ಲಿಂಕ್, ಬೆಂಗಳೂರು. ಇವರು ಕೂಡ ಅವರು ಬರುವಾಗ ಮಯೂರನ್ನು ಹೇಳಿದರು, ಅವರೊಬ್ಬರೇ ಬರುವುದಲ್ಲ, ಅವರ ಜೊತೆ ಮತ್ತೊಬ್ಬರು ಬರ್ತಾರೆ, ಇಬ್ಬರು ದಾನಿಗಳು ನಿಮಗೆ ಬರ್ತಾರೆ ಅಂತ ಮಯೂರಣ್ಣನ ಒಂದು ಪ್ರಯತ್ನದಿಂದ ಇಬ್ಬರು ಇಂದು ನಮ್ಮ ಶಿಶು ಮಂದಿರದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಂತೋಷ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಮತ್ತೊಬ್ಬರು ಕೊಡುಗಾಯಿ ದಾನಿಯು, ಅನೇಕ ವರ್ಷಗಳಿಂದ ನಮ್ಮ ಸಂಪರ್ಕದಿದ್ದವರು, ಸಂದೇಶ್ ಶೆಟ್ಟಿ, ಕೊಲ್ಕೆಗುತ್ತು, ತುಳುನಾಡ್ ಚಿಟ್ ಫಂಡ್, ಮಂಗಳೂರು, ಇದರ ನಿರ್ದೇಶಕರು. ನಾವು ನಮ್ಮ ಶಿಶು ಮಂದಿರದ ಎಲ್ಲ ಚಟುವಟಿಕೆಗಳ ಅವರ ಆಫೀಸಿಗೆ ಹೋದ ನಾವು ಆಮಂತ್ರಣ ಕೊಟ್ಟವನ್ನು ಆಹ್ವಾನಿಸಿದ್ದುಂಟು. ಇದಕ್ಕೂ ಮೊದಲು ಅನೇಕ ರೀತಿಯ ನಮಗೆ ಸಹಕಾರವನ್ನು ಕೊಟ್ಟವರು. ನಮ್ಮ ಶಿಶು ಮಂದಿರಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಈ ವರ್ಷ ಖಂಡಿತ ಬರ್ತೇನೆಂದು ಒಪ್ಪಿದ್ದಾರೆ, ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಶ್ರೀಮತಿ ಸುಷ್ಮಿತಾ ಶೆಟ್ಟಿ ಕೆ, ಹಿರಿಯ ಶಾಖಾಧಿಕಾರಿಗಳು, ಬ್ಯಾಂಕ್ ಆಫ್ ಬರೋಡಾ, ತಲಪಾಡಿ. ಇವರು ಸಣ್ಣ ಪ್ರಾಯದವರು. ಇವರು, ನಾನು ಬ್ಯಾಂಕಿಗೆ ಹೋಗೋದು ಕಡಿಮೆ, ನಾನೇನು ಡೆಪಾಸಿಟ್ ಇಡುವಂಥ ವ್ಯವಸ್ಥೆ ನನ್ನಲ್ಲಿಲ್ಲ. ನಾನು ಅಪರೂಪಕ್ಕೆ ಒಂದು ಬ್ಯಾಂಕಿಗೆ ಹೋದಾಗ ಅವರವರ ಆಫೀಸ್ ರೂಮಿಗೆ ಕರೆದು ಎಲ್ಲ ಶಿಶು ಮಂದಿರ ಚಟುವಟಿಕೆಯನ್ನು ಕೇಳುವುದು. ನನ್ನ ವೈಯಕ್ತಿಕವಾಗಿ ಅವರು ಇಷ್ಟರವರೆಗೆ ಕೇಳಿದ್ದಿಲ್ಲ. ಆದರೆ ಶಿಶು ಮಂದಿರ ಹೇಗಿದೆ, ಮಕ್ಕಳೆಷ್ಟು, ನಿಮ್ಮ ಚಟುವಟಿಕೆ ಏನು, ಇದನ್ನೇ ಕೇಳುವುದು. ಅವರಿಗೆ ತುಂಬ ಖುಷಿ. ನಾನು ಹೋದರೆ ಅವರು ಪಕ್ಕ ಬಿಡುವಂಥದ್ದಿಲ್ಲ, ಒಂದು ಅರ್ಧ ಗಂಟೆ ಕೂತವರೆಲ್ಲ ವಿವರಗಳನ್ನು ಕೊಡಬೇಕು. ಇದನ್ನೆಲ್ಲ ಕೇಳಿದಾಗ ಅವರು ಹೇಳಿದರು, ಇಲ್ಲಿ 6:45 ನಮ್ಮದು ಶುರುವಾದದ್ದು. ಅವರು 6 ಗಂಟೆಗೆ ಬಂದು ಕಾರಲ್ಲಿ ನಿಂತು ಮಕ್ಕಳೆಲ್ಲ ಕಾರ್ಯಕ್ರಮ ನೋಡಿದ್ರಂತೆ. ನಾನು ಅವ್ರು ಹೇಳಿದರು, ನಿನ್ನೆ ನನಗೆ ಇವತ್ತು ಬ್ಯಾಂಕಿಗೆ ಒಂದು ಮೀಟಿಂಗ್ ಉಂಟು, ನಾನು ಬರೋದು ಕಷ್ಟ ಅಂತ. ನಾನು ಫೋನ್ ಮಾಡುವಾಗ ಅಲ್ಲೇ ಇದ್ದರು 6:45. ನಾನು ಬಂದು 3/4 ಗಂಟೆ ಆಯಿತು ಅಂತ ಹೇಳಿದರು. ಅವ್ರು ಬರಲೇ ಇಲ್ಲ. ಮಕ್ಕಳ ಕಾರ್ಯಕ್ರಮ ನೋಡುವುದೇ ಇಷ್ಟೇ. ಕೊನೆಗೆ ಅವರು ಅಲ್ಲಿ ಇದ್ದವರು ಇಲ್ಲಿ ಕೂಡ ಬರಲಿಕ್ಕೆ ಒಪ್ಪಲಿಲ್ಲ. ನಾನು ವೇದಿಕೆಗೆ ಬರುವುದಿಲ್ಲ, ಮಕ್ಕಳ ಕಾರ್ಯಕ್ರಮ ನೋಡ್ತೇನೆ ಅಂತ. ಹಾಗೆ ಬಂದಿದ್ದಾರೆ. ನನ್ನಲ್ಲಿ ಹೇಳಿದರು, ತುಂಬ ಮಜಕ್ಕಾಗ್ತದೆ ನಿಮ್ಮ ಮಕ್ಕಳನ್ನು ನೋಡುವಾಗ. ಶ್ರೀಮತಿಯವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ದಾಮೋದರ್ ತಚ್ಚನಿ, ಉದ್ಯಮಿಗಳು, ಅಂಕಿತಾ ಹಾರ್ಡ್ವೇರ್, ಹೊಸಂಗಡಿ. ಇವರು ನಮ್ಮ ಸಮೀಪದ ತಲಪಾಡಿಯ ತಚ್ಚಾನಿ ಪಡುಪಿನವರು, ನಮ್ಮ ಸಹೃದಯಿಗಳು, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಕೊಡುಗೈ ದಾನಿಗಳಾಗಿದ್ದಾರೆ. ಇವರು ಬಹಳ ಸಹೃದಯಿಗಳಂತ ಇವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ನಮ್ಮ ಶಿಶು ಮಂದಿರದ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟಿ ಸಾಂತೆಗುತ್ತು, ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಸಂಘ ಪರಿವಾರದ ಪ್ರಮುಖರಾಗಿರತಕ್ಕಂಥ ಚಂದ್ರಾಸ್ ಅಡ್ಯಂತಾಯರು, ಸತೀಶ್ ಕುಂಪಲ, ಪ್ರವೀಣ್ ತಲಪಾಡಿ, ಬಾಬು ಶೆಟ್ಟಿ ಕುತ್ತಾರು, ಮಯೂರ್ ಉಲಾಲ, ಪುಂಡರಿಕಾಕ್ಷ, ನಾರಾಯಣ್ ಕುಂಪಳ, ಠಾಕೂರ್ ಜಗದೀಶ್, ಬ್ರಿಜೇಶ್ ಕುಮಾರ್ ಸಿಂಗ್, ಸೆಕ್ರೆಟರಿ, ಸ್ವಸ್ತಿ ಕಾರ್ಪೊರೇಷನ್ ಬ್ಯಾಂಕ್, ನಿತಿನ್ ಕುಮಾರ್, ಜನರಲ್ ಸೆಕ್ರೆಟರಿ. ಹೀಗೆ ಹಲವಾರು ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಗೌರವಿಸಿದ್ದೇನೆ. ಹಾಗೆ
ಇಲ್ಲಿ ನೆರೆದಂಥ ಮಕ್ಕಳ ಪೋಷಕರು ನಮಗಿದು ಆಸ್ತಿ ನಮ್ಮ ಸಂಸ್ಥೆಗೆ. ಯಾಕೆಂದರೆ ಮಕ್ಕಳ ಪೋಷಕರು ದಿನಂಪ್ರತಿ ಮಕ್ಕಳನ್ನು ಕರ್ಕೊಂಡು ಹೋಗುವುದಕ್ಕೆ ಬಿಡುವುದಕ್ಕೆ ಬರ್ತಾ ಇದ್ದಾರೆ. ಮೊನ್ನೆ ತಾನೇ ಒಂದು ಪಾಲಕರ ಸಭೆ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಮಕ್ಕಳ ಪೋಷಕರು ಭಾಗವಹಿಸಿದ್ದಾರೆ. ತುಂಬ ಸಂತೋಷ. ಇಲ್ಲಿ ನೆರೆದಂಥ ಮಕ್ಕಳ ಪೋಷಕರು ಮಾತ್ರವಲ್ಲ, ನಮ್ಮ ಶಿಶು ಮಂದಿರದ ಅಭಿಮಾನಿಗಳು, ಹಿಂದೂ ಬಾಂಧವರು, ತಾಯಂದಿರು ಹಾಗೂ ಎಲ್ಲ ಮುದ್ದು ಮಕ್ಕಳು ಎಲ್ಲರಿಗೆ ಹೃದಯ ತುಂಬಿದ ಪ್ರೀತಿಪೂರ್ವಕವಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮವನ್ನು ಪ್ರಚಾರ ದೃಷ್ಟಿಯಿಂದ ಬಂದಂಥ ಮಾಧ್ಯಮ ಮತ್ತು ಪತ್ರಕರ್ತ ಬಂಧುಗಳು, ಛಾಯಾಚಿತ್ರಗಾರರಿಗೂ ಹಾಗೂ ಎಲ್ಲ ನಮ್ಮ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಶಿಶು ಮಂದಿರ 89ರಲ್ಲಿ ಶುರುವಾಗಿ 30 ವರ್ಷ ದಾಟಿ 31ಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಅಲ್ಲಿ ಗೋಪಾಲ್ ಚಟ್ರು ಬಂದಾಗ ಹೇಳಿದ್ದು 30 ವರ್ಷಗಳಲ್ಲಿ ಏನು ನಿಮ್ಮ ಪರಿವರ್ತನೆ ಅಂತ. ಸಾಕಷ್ಟು ಪರಿವರ್ತನೆ ಆಗಿದೆ. ಅದನ್ನು ತುಂಬ ಹೇಳಲಿಕ್ಕೆ ಅವಕಾಶ ಇಲ್ಲ. ಈಗ ಅವರ ಮುಖ್ಯ ಬೌದ್ಧಿಕಗಳಲ್ಲಿ ಒಂದೆರಡು ವಿಷಯ ಹೇಳಬಹುದು. ಮೊನ್ನೆ ಇಲ್ಲಿ ನಡೆದಂಥ ಶ್ರೀರಾಮ ಪಟ್ಟಾಭಿಷೇಕ ಬಹಳಂತ ಅತ್ಯಂತ ವೈಭವದಿಂದ ಆಯಿತು. ಅದರ ಪರಿಣಾಮವಾಗಿ ಬಹಳಷ್ಟು ಜನರಿಗೆ ಖುಷಿ ತಂದಂಥ ವಿಷಯ, ಇಡೀ ನಮ್ಮ 2-3 ಗ್ರಾಮಗಳ ಸಂಘ ಸಂಸ್ಥೆಯ ಯುವಕರನ್ನು ಒಟ್ಟುಗೂಡಿಸುವಂಥ ಒಂದು ದೊಡ್ಡ ಸಾಧನೆ ಆಗಿದೆ ಎಂದರೆ ಅದೆಲ್ಲ ನಮಗೆ ಹೆಮ್ಮೆ ತರುವಂಥ ವಿಷಯ. ಯಾಕೆಂದರೆ ಶ್ರೀರಾಮ ಪಟ್ಟಾಭಿಷೇಕದ ಮೂಲಕ ಒಂದಿಷ್ಟು ಸಂಗ್ರಹ ಮಾಡಿ ಅದನ್ನು ನಮ್ಮ ಈ ಶಿಶು ಮಂದಿರಕ್ಕೆ 1 ಎಕರೆ ಸ್ಥಳವನ್ನು ಖರೀದಿಸಿ ಇಡೀ ನಮ್ಮ ಸೇವಾ ಚಟುವಟಿಕೆಯ ಕೇಂದ್ರವನ್ನಾಗಿಸಬೇಕೆಂಬಂಥ ನಮ್ಮ ಸಂಘದ ಹಿರಿಯರ ಅಂಬೋನ ಇದೆ. ಆ ಅಂಬೋನಕ್ಕೆ ತಾವೆಲ್ಲರೂ ಸಹಕರಿಸ್ತೀರೆಂಬಂಥ ನೆಲೆಯಿಂದ ನಿಮ್ಮ ಸಹಕಾರವನ್ನು ಯಾಚಿಸುತ್ತಾ ಈ ಸ್ವಾಗತ ಭಾಷಣ ನಡೆಸ್ತೇನೆ. ಧನ್ಯವಾದ. ವಾರ್ಷಿಕೋತ್ಸವದ ನಿಮಿತ್ತ ಈ ಸಭಾ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳೇ, ನನ್ನ ಪ್ರೀತಿಯ ಆತ್ಮೀಯ ಪುಟಾಣಿ ಮಕ್ಕಳೇ, ಒಂದು 20-25 ನಿಮಿಷ ನೀವು ಮಕ್ಕಳ ಕಾರ್ಯಕ್ರಮ ನೋಡಿದ್ರಿ. ಈ ಮಕ್ಕಳಿಗೆ ನಮ್ಮತನವನ್ನು, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇಶವನ್ನು ಗುರುತಿಸುವಂಥ ಒಂದು ಕೆಲಸ. ಇಡೀ ದೇಶದಲ್ಲೇ ನಮ್ಮ ದುರ್ದೈವ, ಇಂಗ್ಲೀಷರಿರುವಾಗ ಅವರಿಗೆ ಅವಶ್ಯಕತೆ ಇರಲಿಲ್ಲ. ಈ ದೇಶದ ಜನ ಈ ದೇಶವನ್ನು ಪ್ರೀತಿ ಮಾಡಬಾರ್ದು ಅಂತ ಅವರ ಪ್ರಯತ್ನ ಇತ್ತು. ಅದಾದ ಮೇಲೆ ನಮ್ಮವರೇ ಅಧಿಕಾರಕ್ಕೆ ಬಂದರು. ನಮ್ಮವರೇ ಅಧಿಕಾರಕ್ಕೆ ಬಂದ ಮೇಲೆ ಈ ಕೆಲಸವನ್ನು ಮೊದಲು ಮಾಡಬೇಕಾಯ್ತು. ಜಗತ್ತಿನ ಎಲ್ಲ ದೇಶಗಳು, ಯಾವ್ಯಾವ ದೇಶಗಳು ಸ್ವತಂತ್ರ ಆಗುತ್ತೋ ಆ ಎಲ್ಲ ದೇಶಗಳು ತನ್ನತನವನ್ನು ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಹೇಳಿಕೊಡುವಂಥ ಕಾರ್ಯಕ್ಕೋಸ್ಕರನೇ ಸ್ವಾತಂತ್ರ್ಯ ಹೋರಾಟ ಇದ್ದ. ದುರ್ದೈವದಿಂದ ನಮ್ಮದು ಅದಾಗಲಿಲ್ಲ. ಈ ದೇಶದ ಆತ್ಮ ಅದು ಹಿಂದುತ್ವ, ಈ ದೇಶದ ಧರ್ಮ ಅದು ಹಿಂದೂ, ಸಂಸ್ಕೃತಿ ಅದು ಹಿಂದೂ, ಜೀವನ ಮೌಲ್ಯಗಳು ಅದು ಹಿಂದೂ, ಈ ದೇಶದ ಜನ ಅದು ಹಿಂದೂ. ಅದಕ್ಕೋಸ್ಕರ ಈ ದೇಶದ ಜನಕ್ಕೆ ಹಿಂದುತ್ವವನ್ನು ಹೇಳಿಕೊಡುವಂಥ ಒಂದು ಮಹತ್ ಕಾರ್ಯ ಅದು ನಡೀಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ಇಂಥ ಹಲವು 10 ಶಿಶು ಮಂದಿರಗಳ ಮುಖಾಂತರ, ಶಾಲೆಗಳ ಮುಖಾಂತರ ಅವರಿಗೆ ಈ ದೇಶವನ್ನು ಪರಿಚಯಿಸುವಂಥ ಒಂದು ದೊಡ್ಡ ಕಾರ್ಯ ಇಲ್ಲಿ ನಡೀತಾ ಇದೆ. ನಮ್ಮ ಮನೆಯಲ್ಲಿ ನಮ್ಮದು ಅಂತ ಹೇಳುವಂಥದ್ದು ಏನಿದೆ, ನಮ್ಮಲ್ಲಿ ನಮ್ಮ ಧರ್ಮದ ಬಗ್ಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇಂಥದ್ದನ್ನು ತಿಳಿಸಿಕೊಡ್ಬೇಕಲ್ಲ ನಮ್ಮ ಮಕ್ಕಳಿಗೆ. ತಿಳಿಸಿಕೊಡುವ ವ್ಯವಸ್ಥೆ ಇಲ್ಲ. ಮುಸಲ್ಮಾನರಿಗೆ ಕುರಾನ್ ಇದೆ, ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ. ಅವರು 3 ವರ್ಷದ ಒಳಗೆ ಆ ಮಕ್ಕಳಿಗೆ ಅದನ್ನೆಲ್ಲವನ್ನು ಹೇಳಿಕೊಡ್ತಾರೆ. ನಮ್ಮವರಿಗೆ ಯಾರಿಗೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮ್ಮವರಿಗೆ. ಅಂದರೆ ಅಡಿಪಾಯವೇ ಇಲ್ಲದಂಥ ವ್ಯಕ್ತಿಗಳನ್ನು ನಾವು ಇಲ್ಲಿ ಬೆಳೆಸ್ತಾ ಇದ್ದೇವೆ. ಅಂದರೆ ಬೇರಿಲ್ಲದ ಮರದ ಹಾಗೆ ಅದು, ಅಥವಾ ಮೇಲಿಂದ ಇರುವಂಥ ಬೇರು ಇರುವಂಥ ಮರದ ಹಾಗೆ. ಯಾವ ಸಣ್ಣ ಪುಟ್ಟ ಗಾಳಿಗೆ ಅದು ಬಿದ್ದು ಬಿಡ್ತಾರೆ. ಅದಕ್ಕೆ ನಮಗೊಂದು ತಾಯಿ ಬೇರು ಬೇಕು. ಅದಕ್ಕೆ ನಮ್ಮ ತಾಯಿಯನ್ನು ಪರಿಚಯ ಮಾಡಿಕೊಡುವಂಥ ಕಾರ್ಯ ಅದು ನಮ್ಮದು. ಇಲ್ಲಿ ನೀವು ಅವರ ನೃತ್ಯ ನೋಡಿದ್ದೀರಾ, ಅವರ ಅಮೃತ ವಚನ ಕೇಳಿದ್ದೀರಾ, ಕಬೀರ್ ದೋಹ ಕೇಳಿದ್ದೀರಾ, ಸರ್ವಜ್ಞನ ವಚನ ಕೇಳಿದ್ದೀರಾ. ನಮ್ಮ ದೇಶದ ದಿನಾಂಕವನ್ನು ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಯಿತು. ತಾವು ಎಷ್ಟು ಕಿವಿ ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಆ ಮಗು ಪ್ರಾರಂಭದಲ್ಲಿ ಹೇಳಿರುವಂಥದ್ದೇ ಕಲಿಯುಗಾಬ್ದ 5121. ನಮಗೆ ಅದು ಏನಂತಲೇ ಗೊತ್ತಿಲ್ಲ. ನಮಗೆ
ನಾವು ತಾರೀಕು ಹೇಳಬೇಕಾದ್ರೆ 2020 ಅಂತ ಹೇಳಿಬಿಡ್ತೇವೆ ನಾವು. ತುಂಬ ಜನ ಮೊನ್ನೆ ಜನವರಿ 1ನೇ ತಾರೀಕಿಗೆ ಹೊಸ ವರ್ಷದ ಶುಭಾಶಯ ಅಂತ ಕಳಿಸಿದೆ. ಅದು ಹೊಸ ವರ್ಷ ಅಲ್ಲ, ನಮಗೆ ಯುಗಾದಿ ಹೊಸ ವರ್ಷ. ವರ್ಷ ಎಷ್ಟಾಯಿತು ನಾವು ಬರೇ ಕಲಿಯುಗದಲ್ಲಿ, ಹಿಂದಿನ ದ್ವಾಪರ ತ್ರೇತವ ಅದೆಲ್ಲ ಹೇಳ್ತಾ ಇಲ್ಲ ನಾವು. ಬರೇ ಕಲಿಯುಗದಲ್ಲಿ ನಾವು ಹುಟ್ಟಿ 5121 ಎಂಥ ದೀರ್ಘವಾದಂಥ ಇತಿಹಾಸ ನಮ್ಮದು. ಜಗತ್ತಿನ ಇನ್ಯಾವುದೇ ದೇಶದಲ್ಲಿಲ್ಲದ ಇತಿಹಾಸ ಉಂಟು. ಮಗುವಿಗೆ ಅನಿಸಬೇಕು 2020 ಅಲ್ಲ, ಕ್ರಿಸ್ತ ಹುಟ್ಟುವುದಕ್ಕೆ ಮೊದಲೇ, ಜಗತ್ತಿನಲ್ಲಿ ಇನ್ಯಾವುದೇ ಮತಗಳು ಹುಟ್ಟುವುದಕ್ಕೆ ಮೊದಲೇ ನಾನು ಹುಟ್ಟಿದ್ದೆ ಅಂತ ಆ ಮಗುವಿಗೆ ಅನಿಸಬೇಕು. ಯಾವಾಗಲೂ ಮಗು ಹೆಮ್ಮೆ ಪಡುವುದು ಅದರ ಹಿರಿಯರ ಸಾಧನೆಗಳ ಮೇಲೆ. ಆ ಹಿರಿಯರ ಸಾಧನೆಗಳನ್ನು ನಾವೇನು ಹೇಳ್ತೇವ, ಅದಕ್ಕೋಸ್ಕರ ನಮ್ಮ ತನವನ್ನು ನಮ್ಮ ಮಗುವಿಗೆ ಹೇಳಿಕೊಡ್ತಾ, ನಮ್ಮ ಶ್ರೇಷ್ಠತೆಯನ್ನು ನಮ್ಮ ಮಗುವಿಗೆ ತಿಳಿಸ್ತಾ ಹೋದರೆ ಆ ಮಗು ತನ್ನ ಕುಟುಂಬಕ್ಕೆ, ತನ್ನ ಊರಿಗೆ, ತನ್ನ ಸಮಾಜಕ್ಕೆ, ತನ್ನ ದೇಶಕ್ಕೆ, ಜಗತ್ತಿಗೆ ಒಳ್ಳೆಯದು ಮಾಡ್ತಾರೆ. ಅಂಥ ಪೀಳಿಗೆಗಳನ್ನು ತಯಾರು ಮಾಡುವಂಥ ಕೆಲಸ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇನ್ನೊಂದು ವಿಷಯ ಪ್ರಸ್ತಾಪ ಮಾಡ್ತೇನೆ, ಉಳಿದದ್ದನ್ನೆಲ್ಲ ನಮ್ಮ ಮಾನ್ಯ ಸಂಘ ಚಾಲಕರು ಮತ್ತು ಬಂದಂಥ ಎಲ್ಲರೂ ಅದನ್ನು ವಿವರಿಸ್ತಾರೆ ಅಂತ ತಿಳ್ಕೊಂಡಿದ್ದೇನೆ ನಾನು. ನಮ್ಮ ಹಿಂದೂ ಸಮಾಜ ಭಾರಿ ಒಂದು ಪ್ರಕ್ಷುಬ್ಧದ ವಾತಾವರಣದ ಮಧ್ಯದಲ್ಲಿದೆ. ಕಳೆದ ಒಂದೂವರೆ ತಿಂಗಳಿಂದ ಇಡೀ ದೇಶದಲ್ಲಿ ಒಂದು ಕಾನೂನನ್ನು ಹಿಡ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ, ಪೌರತ್ವದ ಕಾನೂನು. ಅದು ಯಾಕೆ ಗಲಾಟೆ ಮಾಡ್ತಾರೆ ಅಂತ ನಮಗೇನು ಗೊತ್ತಿಲ್ಲ. ಹಿಂದೂ ಇದನ್ನು ತಿಳ್ಕೊಳ್ಬೇಕಾಗಿತ್ತು, ನಾವು ತಿಳ್ಕೊಳ್ಳಿಲ್ಲ. ಪೌರತ್ವದ ಕಾನೂನು ಅಂದರೆ ಏನು ಅಂತ ಕೇಳಿದರೆ, ಭಾರತ 1947ರಲ್ಲಿ ಮುಸಲ್ಮಾನರ ಕಂಡಾಬಟ್ಟ ಗಲಾಟೆ, ದೊಂಬಿ, ಹತ್ಯೆ, ಅತ್ಯಾಚಾರ, ಅದಕ್ಕೆ ಹೆದರಿ ನಮ್ಮ ದುರ್ಬಲ ನಾಯಕತ್ವ ಭಾರತವನ್ನು ತುಂಡು ಮಾಡಿತು. ತುಂಡು ಮಾಡಿದ ಮೇಲೆ ಪೂಜ್ಯ ಅಂಬೇಡ್ಕರ್ ಅವರೊಬ್ಬರು ರಾಷ್ಟ್ರೀಯ ನಾಯಕ, ಅವರು ಆವಾಗಲೇ ಹೇಳಿದರು ಈ ದೇಶ ಮತೀಯ ಹೆಸರಿನಲ್ಲಿ ತುಂಡಾಗಿರೋದು, ಅದಕ್ಕೋಸ್ಕರ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳೆಲ್ಲ ಇಲ್ಲಿಗೆ ಬರಲಿ, ಹಿಂದೂಸ್ತಾನದಲ್ಲಿದ್ದಂಥ ಮುಸಲ್ಮಾನರೆಲ್ಲ ಪಾಕಿಸ್ತಾನಕ್ಕೆ ಹೋಗಲಿ, ಸಮಸ್ಯೆ ನಮ್ಮದು ತೀರಿ ಹೋಗ್ತಿತ್ತು, ಏನೂ ಸಮಸ್ಯೆ ಆಗ್ತಿರಲಿಲ್ಲ ನಮಗೆ. ಆ ಮಾತನ್ನು ನಮ್ಮ ದುರ್ಬಲ ನಾಯಕರು ಕೇಳಲಿಲ್ಲ. ಅದರ ಪರಿಣಾಮ ಏನಾಯಿತು ಅಂತ ಕೇಳಿದರೆ, ಪಾಕಿಸ್ತಾನದಲ್ಲಿ 20% ಅಲ್ಪಸಂಖ್ಯಾತರು ನಾವು ಇದ್ದೆವು, ಅದು ಈಗ 1.6ಕ್ಕೆ ಬಂದಿದೆ. ಬಾಂಗ್ಲಾದೇಶದಲ್ಲಿ 33% ಇದ್ದೆವು ನಾವು, ಅದು ಬರೀ 3%ಕ್ಕೆ ಬಂದಿದೆ. ಇಲ್ಲಿದ್ದಂಥ ಅಲ್ಪಸಂಖ್ಯಾತರು 2.5% ಇದ್ದರು, ಅವರಿಗೆ 22% ಆಗಿಬಿಟ್ಟಿದ್ದಾರೆ. ಅವರ ಸಂಖ್ಯೆ ಹೆಚ್ಚಾಗಿದೆ. ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿದ್ದಂಥ ಅಲ್ಪಸಂಖ್ಯಾತರ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆ ಹಾಗಾಯಿತು ಅಂತ ಕೇಳಿದರೆ, ಅಲ್ಲಿ ಭಾರಿ ದೊಡ್ಡ ದಬ್ಬಾಳಿಕೆ, ಆಕ್ರಮಣ, ಅನ್ಯಾಯ, ಅತ್ಯಾಚಾರ, ಹತ್ಯೆ ಎಲ್ಲವೂ ಹಿಂದೂ ಸಮಾಜದ ಮೇಲೆ ನಡೀತು. ಲಕ್ಷ ಜನ ಹಿಂದೂಗಳನ್ನು ಕತ್ತರಿಸಿದರು, ಅನೇಕ ಲಕ್ಷ ತಾಯಂದರ ಮೇಲೆ ಅತ್ಯಾಚಾರ ಮಾಡಿದರು, ದೇವಸ್ಥಾನವನ್ನು ಪುಡಿ ಮಾಡಿದರು, ಮಠ ಮಂದಿರವನ್ನು ಪುಡಿ ಮಾಡಿದರು, ಕೋಟಿ ಹಸುಗಳನ್ನು ಕತ್ತರಿಸಿದರು, ಎಲ್ಲ ತತ್ತರಿಸಿ ಹೋದರು ಹಿಂದೂ ಸಮಾಜ. ಇನ್ನು ಏನು ಮಾಡೋದು? ನಾನು ನನ್ನ ಧರ್ಮದಲ್ಲಿ ಉಳಿಬೇಕು ಅಂತ ಒಂದಷ್ಟು ಜನ ಹಿಂದೂಗಳು ಓಡಿಕೊಂಡು ಬಂದರು ಭಾರತಕ್ಕೆ. ಎಲ್ಲಿಗೆ ಓಡಿಕೊಂಡು ಬಂದರು ಅಂತ ಹೇಳಿದರೆ, ತನ್ನ ತಾಯಿ ಮನೆಗೆ ಬಂದದ್ದು ಅವರು. ಹಿಂದೂ ಧರ್ಮ ಇರುವಂಥ ತಾಯಿ ಮನೆಗೆ ಅವರು ಬಂದದ್ದು. ಇದು ಕಳೆದ 72 ವರ್ಷಗಳಲ್ಲಿ ಲಕ್ಷಗಟ್ಟಲೆ ಜನ ಬಂದಿದ್ದಾರೆ. ಅಲ್ಲಿ ಕೋಟಿಗಟ್ಟಲೆ ಸತ್ತಿದ್ದಾರೆ, ಮತಾಂತರ ಆಗಿದ್ದಾರೆ, ಅತ್ಯಾಚಾರಕ್ಕೊಳಗಾಗಿದ್ದಾರೆ. ಕೆಲವು ಲಕ್ಷ ಜನ ಇಲ್ಲಿಗೆ ಬಂದ್ದಾರೆ. ಬಾಂಗ್ಲಾದೇಶದಿಂದ ಬಂದ್ದಾರೆ, ಅಫ್ಘಾನಿಸ್ತಾನದಿಂದ ಬಂದ್ದಾರೆ, ಪಾಕಿಸ್ತಾನದಿಂದ ಬಂದ್ದಾರೆ. ಬಂದವರಿಗೆ 72 ವರ್ಷದಲ್ಲಿ ನಾವೇನು ಕೊಟ್ಟಿದ್ದೇವೆ? ಅವರಿಗೆ ರೇಷನ್ ಇಲ್ಲ, ಶಿಕ್ಷಣ ಇಲ್ಲ, ಮನೆಗಳನ್ನು ಕಟ್ಟಿಸಿಕೊಡಲಿಲ್ಲ, ಅವರಿಗೆ ಮತದಾನದ ಹಕ್ಕು ಕೊಡಲಿಲ್ಲ. ಅದೇ 72 ವರ್ಷಗಳಲ್ಲಿ ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ, ಅಫ್ಘಾನಿಸ್ತಾನದಿಂದ ನುಸುಳುಕೋರರಾಗಿ ಅವರಿಗೇನು ತೊಂದರೆ ಆಗಲಿಲ್ಲ. ನುಸುಳುಕೋರರ ಹೆಸರಿನಲ್ಲಿ ಭಾರತದ ಒಳಕ್ಕೆ ಬಂದಂಥ ಮುಸಲ್ಮಾನರು ಯಾರಿದ್ದಾರೆ ಅವರ ಸಂಖ್ಯೆ 5 ಕೋಟಿ. ಅವರಿಗೆ ರೇಷನ್ ಕೊಟ್ಟಿದ್ದೀರಾ, ಮನೆ ಕೊಟ್ಟಿದ್ದೀರಾ, ಅವರಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಿದ್ದೀರಾ, ಅವರಿಗೆ ಅನೇಕರಿಗೆ ಓಟಿನ ಹಕ್ಕು ಕೂಡ ಕೊಟ್ಟಿದ್ದೀರಾ, ಅವರಿಗೆ ರಿಕ್ಷಾ ತೆಗೆದು ಕೊಟ್ಟಿದ್ದೀರಾ, ಅವರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದ್ದೀರಾ. ಯಾರಿಗೆ ಮಾಡಬೇಕಾಗಿತ್ತು ಅವರಿಗೆ ಮಾಡಲಿಲ್ಲ, ಯಾರಿಗೆ ಮಾಡಬಾರ್ದಾಗಿತ್ತೋ, ಯಾರು ದೇಶದ ಹೊರ ದೇಶದಿಂದ ಒಳ ದೇಶಕ್ಕೆ
ನಮ್ಮ ದೇಶದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡಲಿಕ್ಕೆ ಬಂದಿರೋ ಅವರಿಗೆ ನೀವು ವ್ಯವಸ್ಥೆ ಮಾಡಿದ್ದೀರಾ, ನಮ್ಮವರಿಗೇನು ಮಾಡಿದ್ದೀರಾ? ಅಲ್ಲಿರುವ ಹಿಂದೂಗಳಂದ್ರೆ ಯಾರು? ನಮ್ಮ ಬಂಧುಗಳೇ. ಅವರ ಚರ್ಮದ ಚರ್ಮ, ರಕ್ತದ ರಕ್ತ, ಮಾಂಸದ ಮಾಂಸ ನಾವು. ನಮಗೆ ಅವರಿಗೆ ಭೇದ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಧೈರ್ಯದಿಂದ ಮೋದಿ ಮತ್ತು ಅಮಿತ್ ಶಾ ಅವರು ಸೇರಿ ಅವರಿಗೆ ಪೌರತ್ವ ಕೊಡುವಂಥ, ಅವರನ್ನು ಗುರುತಿಸುವಂಥ, ಅವರಿಗೆ ಮನೆ, ಆಹಾರ ಅಂದರೆ ರೇಷನ್ನು, ಶಿಕ್ಷಣ, ಓಟಿನ ಹಕ್ಕು ಇದನ್ನು ಕೊಡಲಿಕ್ಕೋಸ್ಕರ ಒಂದು ಪೌರತ್ವ ಕಾನೂನು ಬಂದಿದೆ. ಇದು ಕೊಡುವುದು ಮಾತ್ರ, ಇದರಿಂದ ತೆಗಿಲಿಕ್ಕೆ ಯಾರನ್ನೂ ಇಲ್ಲ. ಪೌರತ್ವದ ಕಾನೂನಲ್ಲಿ ಅವರಿಗೆ ಕೊಡ್ತೇನೆ, ಅದಕ್ಕೆ ನಿನ್ನನ್ನು ಹೊರಗೆ ಹಾಕ್ತೇನೆ, ಇಲ್ಲವೇ ಇಲ್ಲ, ಕಾನೂನಲ್ಲೇ ಇಲ್ಲ ಅದು. ಆದರೆ ಈ ದೇಶದಲ್ಲಿ ಕಳೆದ 1 ತಿಂಗಳಿಂದ ಗೊಂದಲ ಮಾಡಿದರು, ಗಲಾಟೆ ಮಾಡಿದರು, ದೊಂಬಿ ಮಾಡಿದರು, ಎಲ್ಲ ಆಕ್ರಮಣ ಮಾಡಿದರು, ಸಾರ್ವಜನಿಕ ಸ್ವತ್ತನ್ನು ಹಾಳು ಮಾಡಿದರು. ಮಂಗಳೂರಿನಲ್ಲಿ ಆದದ್ದು ನಿಮಗೆ ಭಾರಿ ಹತ್ತಿರ, ನೀವು ಅಲ್ಲಿ ನೋಡಿದ್ದೀರಾ. ಮಂಗಳೂರಿನಲ್ಲಿ ಏನು ಮಾಡಿದರು? ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಂಥ ಇದರ ಹೆಸರಿನಲ್ಲಿ ಕಲ್ಲು ಬಿಸಾಡಿದರು. ನಿಮಗೆ ಕಲ್ಲು ಬಿಸಾಡಿದ್ದನ್ನು ಟಿ ವಿಯಲ್ಲಿ ನೋಡಿದಾಗ ನಿಮಗೆ ಒಂದು ಕಂಡಿದೆ ಅಂತ ನಾನು ಅಂದ್ಕೊಳ್ತೇನೆ. ಅದು ಕಾಶ್ಮೀರದಲ್ಲಿ ಹೇಗೆ ಕಲ್ಲು ಬಿಸಾಡ್ತಿದ್ರೆ ಹಾಗೆ ಕಲ್ಲು ಬಿಸಾಡಿದ್ದಾರೆ. ಕಾಶ್ಮೀರದಲ್ಲಿ ಬೆಂಕಿ ಹಾಗೆ ಕೊಡ್ತಾ ಇದ್ರು, ಹಾಗೆ ಬೆಂಕಿ ಕೊಟ್ಟರು. ಕಾಶ್ಮೀರದಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ನುಗ್ಗುವುದು ಹೇಗೋ ಹಾಗೆ ಇಲ್ಲಿ ನುಗ್ಗಲಿಕ್ಕೆ ಹೊರಟರು. ನಿಮ್ಗೆ ಗೊತ್ತಿರಲಿ, ಅಲ್ಲಿ ಪಕ್ಕದಲ್ಲಿ ಒಂದು ಕಿಣಿ ಅಂತ ಹೇಳುವಂಥವರು ಒಂದು ಬಂದೂಕಿನ ಅಂಗಡಿ ಇತ್ತು. ಅದರ ಎದುರಿನ ಮರದ ಬಾಗಿಲನ್ನು ಒಡೆದರು. ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಬ್ಬಿಣದ ಬಾಗಿಲು. ಅಷ್ಟರೊಳಗೆ ಪೊಲೀಸರೆಲ್ಲ ಬಂದರು. ಅದರ ಒಳಗೆ ಹೋಗ್ತಿದ್ರೆ ಅದರಲ್ಲಿ 400 ಕೋವಿಗಳು, ಬಂದೂಕುಗಳಿತ್ತು. ಅದಕ್ಕೆ ಬೇಕಾದಂಥ ಮದ್ದುಗುಂಡುಗಳಿತ್ತು. ನೀವು ಆಲೋಚನೆ ಮಾಡಿ, ಮದ್ದುಗುಂಡುಗಳು ಏನೂ ಇಲ್ಲದೆ ಬರೀ ಕಲ್ಲಿನಲ್ಲಿ 53 ಜನ ಪೊಲೀಸರಿಗೆ ಗಾಯ ಆಯಿತು. ಒಂದು ಸುಮಾರು 30 ಜನ ಒಳರೋಗಿಗಳಾಗಿ ಸೇರಿದರು. ಈಗ ಏನು ಮಾಡೋದು? ನುಗ್ಗುತ್ತಾ ಇದ್ದಾರೆ. ಯಾವ ಲೆಕ್ಕವೇ, ಯಾವ ಲಾಠಿ ಚಾರ್ಜು ಎಂಥದ್ದು ಆಗೋದಿಲ್ಲ. ಟಿಯರ್ ಗ್ಯಾಸ್ ಬಿಟ್ಟರು, ಟಿಯರ್ ಗ್ಯಾಸಿಗೂ ಏನೂ ಆಗಲಿಲ್ಲ. ಅದಾದ ಮೇಲೆ ಅವರು ಗುಂಡು ಹಾಕಬೇಕು ಅಂತ ನಿರ್ಣಯ ಮಾಡಿದ್ರು. ಎಲ್ಲರೂ ಸತ್ತೋಗ್ತಿತ್ತು. ಗುಂಡು ಹಾಕಿ 2 ಜನ ಬಿದ್ದರು. ಅದರಿಂದ ಇವತ್ತು ನಾವು ಇಲ್ಲಿ ಹಿಂದೂಗಳಾಗಿ ಇದ್ದೇವೆ. ಅಕಸ್ಮಾತ್ ಅಲ್ಲಿಯ ಕಮಿಷನರು ನ್ಯಾಯಾಧೀಶರ ಆದೇಶದ ಮೇರೆಗೆ ಅವರು ಗುಂಡು ಹಾಕದೆ ಇರ್ತಿದ್ರೆ ನಾವು ಇವತ್ತು ಉಳಿತಾರೆ. ಅದಕ್ಕೋಸ್ಕರ ನಾನು ಎಲ್ಲ ಕಡೆ ನೆನಪು ಮಾಡ್ತೇನೆ. ಅಲ್ಲೇ ಪೊಲೀಸ್ ಕಮಿಷನರ್ ಡಾಕ್ಟರ್ ಹರ್ಷ ಯಾರಿದ್ದಾರೆ, ಅವರಿಗೆ 100 ಅಭಿನಂದನೆ. ನಮ್ಮನ್ನು ಉಳಿಸಿದ್ದೆವು. ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಮತ್ತೆ ಒಂದು ಪಾಕಿಸ್ತಾನ ನಿರ್ಮಾಣ ಮಾಡೋದಕ್ಕೋಸ್ಕರ. ನಾನೇನು ಇಲ್ಲಿ ನಿಮಗೆ ವಿವರಿಸಬೇಕಾದಿಲ್ಲ. ಕೆಲವು ಜನ ಬಂದವರಿಗೆ ಹೆದರಿಕೆ ಸಾಕು, ಮೇರೆ ಇಂಚ ಮಾತಾ ಪತ್ತೆಂಡು ಏನು ವಾಪಸ್ ಇಂಚ ಬೋಪನೆ ಮಾಡಿದೆ ಅಂತ. ಹೆದರಿ ಬದುಕಲಿಕ್ಕೆ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಧೈರ್ಯದಿಂದ ಮಾತ್ರ ಬದುಕೋದು. ಹಿಂದೂಗಳು ಒಟ್ಟಾಗಿದ್ದರೆ ಮಾತ್ರ ಬದುಕೋದು, ನೆನಪಿಟ್ಕೊಳ್ಳಿ. ನಿನ್ನೆಲ್ಲ ಮೊನ್ನೆ ಅವರು ಕಾರ್ಯಕ್ರಮ ಮಾಡಿದ್ರು, ಇಡೀ ನ್ಯಾಷನಲ್ ಹೈವೇ ಬ್ಲಾಕ್ ಆಗಿ ಹೋಯಿತು. ಯಾಕೆ ಮಾಡ್ತಾ ಇದ್ದೀರಾ ನೀವು? ಯಾರು ನಿಮ್ಮನ್ನು ಇಲ್ಲಿ ಓಡಿಸ್ತೇವೆ ಅಂತ ಹೇಳಿದ್ದು? ಪಾಕಿಸ್ತಾನದವ್ರನ್ನು ಓಡಿಸ್ತೇವೆ, ಬಾಂಗ್ಲಾದೇಶದವ್ರನ್ನ ಹೊರಗೆ ಹಾಕ್ತೇವೆ, ಇಲ್ಲಿ ಇದ್ದವರನ್ನು ಹೊರಗೆ ಹಾಕ್ತೇವೆ ಅಂತ ನಾವು ಎಲ್ಲೂ ಹೇಳಿಲ್ಲ. ಯಾವ ಕಾನೂನು ಇಲ್ಲ ಅಲ್ಲಿ. ಇದರ ನೆಪದಲ್ಲಿ ಅರಾಜಕತೆಯನ್ನು ನಿರ್ಮಾಣ ಮಾಡಿ, ಗೊಂದಲಗಳನ್ನು ನಿರ್ಮಾಣ ಮಾಡಿ, ಗಲಾಟೆಯನ್ನು ನಿರ್ಮಾಣ ಮಾಡಿ, ಇಲ್ಲಿ ಒಂದು ಮತ್ತೊಂದು ಪಾಕಿಸ್ತಾನ ನಿರ್ಮಾಣ. ಈಗಾಗಲೇ ಪಾಕಿಸ್ತಾನವೇ. ನೀವು ಅಲ್ಲಿ ತಲಪಾಡಿ ಹತ್ತಿರಕ್ಕೆಲ್ಲ ಹೋದರೆ ನೀವು ಅವರ ಈ ಏರಿಯಾದ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ನಿಮಗೆ? 100, 150, 200, 500 ಮನೆಗಳಿರುವಂಥ ಭಾಗಕ್ಕೆ ಪೊಲೀಸರು ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ, ಮಿಲಿಟರಿ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಆಗಿದೆ. ಆದರೆ ಅಧಿಕೃತ ಪಾಕಿಸ್ತಾನ ಮಾಡಬೇಕು ಅಂತ ಹೇಳುವಂಥ ಹುನ್ನಾರ ಇಲ್ಲಿ ನಡೀತಾ ಇದೆ. ನಮಗೆ ಎಚ್ಚರ ಇರಬೇಕು ಅಂತ ಮಾತ್ರ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಕನಕಪುರಕ್ಕೆ ಹೋಗಿದ್ದೆ. ಕನಕಪುರದಲ್ಲಿ ಒಂದು ಮುನಿಸ್ವಾಮಿ ಬೆಟ್ಟ ಅಂತ ಒಂದು ದೊಡ್ಡ ಬೆಟ್ಟ ಇದೆ. ಅನೇಕರು ಬೆಟ್ಟದ ಮೇಲೆ ಇರುವಂಥ ಯಾವುದೋ ಒಂದು ಕಲ್ಲಿಗೆ ಹೋಗಿ ಪೂಜೆ ಮಾಡಿ ಬರುವುದು ಒಂದು ಸಂಪ್ರದಾಯ ಇದೆ, ನಮ್ಮ ಊರುಗಳಲ್ಲೂ ಇದೆ. ಅಲ್ಲಿ 3 ಕಲ್ಲುಗಳಿತ್ತು. ಅದಕ್ಕೆ ಆ ಊರಿನವರೆಲ್ಲ ಹೋಗಿ ನಮಸ್ಕಾರ ಮಾಡಿ ಬರ್ತಾಯಿದ್ರು. ನಾನು ಆ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿಗೆ ಹೋದೆ. ಆ ಕಲ್ಲು ಸಣ್ಣ ಸಣ್ಣ ಕಲ್ಲುಗಳಲ್ಲ, 6 ಅಡಿ ಎತ್ತರದ, 4 ಅಡಿ ಅಗಲದ 3 ಕಲ್ಲುಗಳು ಇದೆ. ಆ 3 ಕಲ್ಲುಗಳು ಯಾವುದಿದೆ ಅದು ದೇವರು ಅಂತ ನಾವು ಅಲ್ಲಿದ್ದಂಥ ಹಿಂದೂಗಳು ಯೋಚನೆ ಮಾಡ್ತಾಯಿದ್ದರು. ಆ ಕಲ್ಲುಗಳ ಮೇಲೆ ಒಂದು ಸ್ಲ್ಯಾಬ್ ಹಾಕಿ ಅದರ ಮೇಲೆ ಶಿಲುಬೆ ನೆಟ್ಟಿದ್ದಾರೆ. ನನಗೆ ಮೈಯಲ್ಲಿ ಉರಿ ಬಂತು. ಅಂದರೆ ನಮ್ಮ ದೇವರಿಗೆ ಅಪಮಾನ ಮಾಡಿ, ನಮ್ಮ ದೇವರನ್ನು ತುಳಿದು ನಾವು ಮಾಡಬೇಕು ಅಂತ ಹೇಳುವಂಥ ಯೋಚನೆ ಇಲ್ಲಿರುವಂಥ ಕ್ರಿಶ್ಚಿಯನ್ರದ್ದು. ಸುತ್ತಲೂ ಒಂದು ಸ್ವಲ್ಪ ದೂರದಲ್ಲಿ ಒಂದು ಅರ್ಕಾವತಿ ಒಂದು ಕೆರೆ ಇದೆ. ಆ ಅರ್ಕಾವತಿ ಕೆರೆಗೆ ಪಾದ್ರಿ ಕೆರೆ ಅಂತ ಹೆಸರಿಟ್ಟರು. ಹತ್ತಿರದಲ್ಲಿ ಹಾರೋ ಬೆಟ್ಟ ಅಂತ ಇದೆ. ಆ ಬೆಟ್ಟಕ್ಕೆ ನಿರ್ಮಲಾ ಬೆಟ್ಟ, ನಿರ್ಮಲ ಅಂದರೆ ಹಿಂದೂ ಅಲ್ಲ,
ಅವಳು ಮತಾಂತರ ಆದಂಥ ಮದರ್ ತೆರೇಸನ ಶಿಷ್ಯೆ, ಅವಳ ಹೆಸರನ್ನಿಟ್ಟು ಅಲ್ಲಿ ಸುತ್ತಲೂ 263 ಜನಕ್ಕೆ 1 ಎಕರೆ 2 ಎಕರೆ 3 ಎಕರೆ ಜಮೀನು ಕೊಟ್ಟಿದ್ದಾರೆ. ಹೇಗೆ ಕೊಟ್ಟರು ಅಂತ ಕೇಳಿದ್ರೆ, ನೀನು ಹಿಂದೂ ಆಗಿದ್ದಂಥವನು, ನೀನು ಕ್ರಿಶ್ಚಿಯನ್ ಆದರೆ ನಿನಗೆ ಜಾಗ ಕೊಡ್ತೇನೆ. ಒಂದು ಹೆಸರು ನನಗೆ ಹೇಳಿದರು, ವಿಕ್ಟೋರಿಯಾ ರಾಣಿ, ಡಾಟರ್ ಆಫ್ ಪುಟ್ಟಪ್ಪಯ್ಯ ಆಚಾರ್. ಅದು ಹೇಗಾಗುವುದು? ಹೀಗೆ ಹಿಂದೂಗಳನ್ನು ಮತಾಂತರ ಮಾಡಿ ಮೋಸ ಮಾಡಿ ಆ ಗುಡ್ಡವನ್ನು ತನ್ನದಾಗಿ ಮಾಡಿ ಆ ಗೋಮಾಳ ಜಾಗದಲ್ಲೇ ಆ ಯೇಸುವನ್ನು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕಾನೂನು ವಿರೋಧವಾಗಿ, ಧರ್ಮ ವಿರೋಧವಾಗಿ, ನ್ಯಾಯ ವಿರೋಧವಾಗಿ ಅವರು ಮಾಡ್ತಾ ಇದ್ದಾರೆ. ಇದು ಇಡೀ ದೇಶದಲ್ಲಿ ನಡೀತಾ ಇದೆ. ಈಗ ಮುಸಲ್ಮಾನರು, ಕ್ರಿಶ್ಚಿಯನ್ರು, ನಾವು ಅವರು ಅಲ್ಲನನ್ನು ಪೂಜೆ ಮಾಡಿದರೆ ನಮ್ಮದು ವಿರೋಧ ಇಲ್ಲ, ಯೇಸುವನ್ನು ಪೂಜೆ ಮಾಡಿದರೂ ನಮ್ಮದು ವಿರೋಧ ಇಲ್ಲ. ನಮ್ಮ ಹಿಂದೂಗಳನ್ನು ಮತಾಂತರ ಮಾಡೋದು, ನಮ್ಮ ದೇವಸ್ಥಾನ ಅಥವಾ ನಾವು ಆರಾಧನೆ ಮಾಡ್ತಾ ಇರುವಂಥ ತಾಯಿ ಅಂತ ಹೇಳ್ತಾ ಇರುವಂಥ ಹೆಣ್ಣು ಮಕ್ಕಳನ್ನು ಅಥವಾ ತಾಯಿ ಅಂತ ಹೇಳುವಂಥ ಹಸುವನ್ನು ನಾವು ಇಡೀ ಸಂಸ್ಕಾರ ಪ್ರಧಾನವಾದಂಥ ರೀತಿಯಲ್ಲಿ ನಾವು ಪೂಜೆ ಮಾಡುತ್ತಂಥ ದೇವಸ್ಥಾನ ಮೆರವಣಿಗೆಗಳಿಗೆ ಅಡ್ಡಿ ಮಾಡಬಾರ್ದು. ಇಲ್ಲಿ ಅಷ್ಟೇ ಇರೋದು. ನಮಗೆ ಒಂದೇ ದೇಶ ಇರೋದು, ಒಂದೇ ನೆಲ ಇರೋದು, ಒಂದೇ ಮಣ್ಣು ಇರೋದು. ಇದು ನಮಗೆ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಇಂಥದ್ದಾದಾಗ ಅದನ್ನು ನಾವು ಎದುರಿಸ್ತೇವೆ. ಆ ಎದುರಿಸಲಿಕ್ಕೆ ಬೇಕಾದಂಥ ಭಾವನಾತ್ಮಕ, ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಚಿಂತನೆಗಳನ್ನು ನಾವು ಈ ಮಕ್ಕಳಿಗೆ ಕೊಡಬೇಕು ಅಂತ ಈ ಶಿಶು ಮಂದಿರ ಮಾಡಿರೋದು. ಸುಮ್ಮನೆ ಕಂಡಾಡ್ ಮಾಡಿದೆ ಎಂಕ್ಲು ರಜ್ಜನೆಲ್ಲ ಕೆಲಸ ಪಾಪ ಮಾರ್ರೆ ಬಾಲೇನು ಊಲು ಬಿಡ್ಪುನೆ ಐಕೆ ಊಲು ಬಿಡ್ಕ ಅಲ್ಲ ಅಷ್ಟಕ್ಕೆ. ನಿಮಗೆ ಲಾಭ ಆಗಬೇಕು ಅಂತ ನಾವು ಮಾಡ್ತಾ ಇರೋದಲ್ಲ, ಆದರೆ ಲಾಭ ಆಗ್ತದೆ ನಿಮಗೆ. ಆ ಮಕ್ಕಳು ಒಳ್ಳೆ ಮಕ್ಕಳಾಗಿ ತಂದೆ ತಾಯಿಯನ್ನು ಪ್ರೀತಿಯಿಂದ ಗೌರವದಿಂದ ನೋಡುವಂಥ ಮಕ್ಕಳಿಲ್ಲ ಇವತ್ತು. ಈ ಶಿಶು ಮಂದಿರದಲ್ಲಿ ಬಂದರೆ ಅಂಥ ಮಕ್ಕಳನ್ನು ತಯಾರು ಮಾಡ್ತೇವೆ. ಅಂಥ ಮಕ್ಕಳು ನಾಡ್ದು ದೊಡ್ಡವರಾದ ಮೇಲೆ ಊರಿಗೆ ಉಪಕಾರ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮತ್ತು ರಾಷ್ಟ್ರಕ್ಕೆ ಉಪಕಾರ ಮಾಡಿ ದೇಶಕ್ಕೆ ಸೇವೆ, ಜಗತ್ತಿಗೆ ಸೇವೆ ಮಾಡುವಂಥ ಮಕ್ಕಳನ್ನು ತಯಾರು ಮಾಡುವಂಥ ಕೇಂದ್ರ ಅದು ಕೇಶವ ಶಿಶು ಮಂದಿರ. ಬೇರೆ ಬೇರೆ ಕಾರ್ಯಕ್ರಮಗಳಾಗಿದೆ, ಅದರ ವಿವರಣೆಯನ್ನು ಅವರು ಕೊಟ್ಟರು. ಮೊನ್ನೆ ಚಂದ್ರಾಸ್ ಪಂಡಿತರು ಸೀತೆಯ ತಂದೆಯಾಗಿ, ಅದಕ್ಕೋಸ್ಕರ ಅವರಿಗೆ ಇಡೀ ಊರಿನ ತಂದೆಯಾಗಿ BJPಯಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದು ಅದರ ಪ್ರಭಾವ ಅಂತ ನಾನು ಅಂದಾಜು ಮಾಡಿಕೊಂಡಿದ್ದೇನೆ. ಸೀತೆಯ ತಂದೆ ಆಗುವುದಂದರೆ ಏನು ಪುಣ್ಯ ಮಾರ್ರೆ, ಅದೊಂದು ದೊಡ್ಡ ಸಂಗತಿ. ಜೀವನದಲ್ಲಿ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೆಂಗರ ಸೀತೆನ ಅಮ್ಮೆಯರ, ರಾಮನ ಅಮ್ಮೆಯರ ಕೊರಲೆ ಸಿಕ್ಕುವುದಿಲ್ಲ, ಹಾಗೆ ಸಿಕ್ಕುವುದಿಲ್ಲ. ಅದೊಂದು ಅದೃಷ್ಟ. ಅದಕ್ಕೋಸ್ಕರ ಅಂಥ ಅದೃಷ್ಟ ಎಲ್ಲರಿಗೂ ಸಿಗಬೇಕು. ಈ ದೇಶದ ಮಹಾಪುರುಷರ ಜೀವನ ನನ್ನ ಜೀವನದ ಒಂದು ಭಾಗ ಆಗಬೇಕು ಅಂತ ಯೋಚನೆ ಮಾಡಿ ಕೆಲಸ ಮಾಡಲಿಕ್ಕೆ ಬೇಕಾದಂಥ ತಯಾರಿಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯಿಂದ ಸಹಕಾರ ಮಾಡಿ. ನಾನು ಪ್ರತಿ ಬಾರಿ ಹೇಳ್ತೇನೆ, ಒಂದು ಜನ ನಿಮ್ಮ ಮಕ್ಕಳನ್ನ ಇಲ್ಲಿ ಕಳಿಸಿ. ಎರಡನೇದು ಧನ, ನಿಮ್ಮ ಹಣವನ್ನು ಕೊಡಿ. ಯಾವುದ್ಯಾವುದಕ್ಕೆ ಖರ್ಚು ಮಾಡ್ತೀರಾ? ನಾನು ಇವತ್ತೊಬ್ಬರು ನನಗೆ ಸಿಕ್ಕಿದ್ರು, ಅವ್ರು ಹೇಳಿದರು, ನಾನು ಪ್ರತಿ ವರ್ಷ ಒಂದು ಸ್ವಲ್ಪ ಅಕ್ಕಿ ಕೊಟ್ಟು ಕಳಿಸ್ತೇನೆ ನಮ್ಮ ಶಾಲೆಗೆ, ಕಲ್ಲರ್ಕಟ್ಟೆ. ಪ್ರತಿ ವರ್ಷ ಅವ್ರು ಇವತ್ತು ಬಂದು ಯಾಕೆ ಬಂದರು ಏನು ಗೊತ್ತಿಲ್ಲ ನನಗೆ. ಪ್ರತಿ ವರ್ಷ ಸ್ವಲ್ಪ ಅಕ್ಕಿಯನ್ನು ಕೊಟ್ಟು ಕಳಿಸಿ. ಕೊಡಿ, ನೀವು ಅಕ್ಕಿ ಕೊಡಿ ಅಥವಾ ಇನ್ನೇನಾದ್ರು ಬೇರೆ ಕೊಡಿ, ಹಣ ಕೊಡಿ. ಅದರ ಮುಖಾಂತರ ಈ ಸಂಸ್ಥೆಯನ್ನು ಭಾರಿ ದೊಡ್ಡ ಸಂಸ್ಥೆಯಾಗಿ ಮಾಡಬೇಕು ಅಂತ ಇಲ್ಲಿದ್ದವರ ಮತ್ತು ನಮ್ಮೆಲ್ಲರ ಆಸೆ ಇದೆ. ಇಲ್ಲಿ ಒಂದು ಜಾಗ ತಗೊಳ್ಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಬೇಕು, ಲಕ್ಷಗಟ್ಟಲೆ ಹಣ ಬೇಕು. ನನಗೆ ಅನಿಸಿದೆ, ನೀವೆಲ್ಲರೂ ಪ್ರಯತ್ನ ಮಾಡಿದರೆ ನಿಮ್ಮ ಮುಖಾಂತರ, ನಿಮ್ಮ ಬಂಧುಗಳ ಮುಖಾಂತರ, ನಿಮ್ಮ ಮಿತ್ರರ ಮುಖಾಂತರ, ಎಲ್ಲದರ ಮುಖಾಂತರ. ಬ್ಯಾಂಕಿನವರಲ್ಲಿ ಕೂತಿದ್ದಾರೆ, ಬಂದವರ ಹತ್ರ ಮಾತಾಡಿ. ನೀವು ನಾರಾಯಣರ ಹತ್ರ ಮಾತ್ರ ಮಾತಾಡೋದಲ್ಲ, ಬಂದವರ ಹತ್ರ ನೀವು ಮಾತಾಡಿ. ಇಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ, ನೀವೇನಾದ್ರು ಕೊಡ್ಬೋದಾ ಕೇಳಿ. ಮತ್ತೆ ಪುನಃ ಬ್ಯಾಂಕಿಗೆ ಬಂದವರು ತಲೆ ಬಿಸಿ ಮಾಡಬೇಡಿ, ಬರೋದಿಲ್ವ ಅಂತ ಬರ್ತಾರೆ. ನಾನು ಹೇಳಿದೆ, ಎಲ್ಲರೂ ಇಲ್ಲಿರುವಂಥ ಕೈಗಾರಿಕಾ ಉದ್ಯಮಗಳು, ಬಾರಿ ದೊಡ್ಡ ಜನ ಬೆಂಗಳೂರಿಂದ ಎಲ್ಲ ಬಂದಿದ್ದೀರಾ ನೀವು. ನಿಮ್ಮೆಲ್ಲರ ಸಹಕಾರ ಈ ಒಂದು ಸಣ್ಣ ಶಾಲೆಗೆ, ಆದರೆ ಭಾರಿ ದೊಡ್ಡ ಕಾರ್ಯ ಮಾಡ್ತಾ ಇರುವಂಥ, ಧರ್ಮದ ಕಾರ್ಯ, ಸಂಸ್ಕೃತಿಯ ಕಾರ್ಯ ಮಾಡ್ತಾ ಇರುವಂಥ ಈ ಶಿಶು ಮಂದಿರಕ್ಕೆ ಸಿಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಂತೆಯೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಪ್ರೊಫೆಸರ್ ರವಿಶಂಕರ್ ರಾವ್, ನಿರ್ದೇಶಕರು, ವಿಶ್ವವಿದ್ಯಾನಿಲಯ ಪ್ರಥಮ ದರ್ಜೆ ಕಾಲೇಜು ಮಂಗಲ ಗಂಗೋತ್ರಿ ಕೋಣಾಜೆ, ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶ್ರೀಯುತ ರವಿ ಕನಕಮುಗೇರು ಇವರಿಗೆ ವೀಳ್ಯವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಹಾಗೆಯೇ ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿತಾ ರಾವ್, ಪ್ರಾಂಶುಪಾಲರು ಮತ್ತು ನಿರ್ದೇಶಕರು,
ಮಹಿಳಾ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶ್ರೀಮತಿ ಜಯಮಾಲಾ ಮಾತೃಮಂಡಲಿಯ ಅಧ್ಯಕ್ಷೆ ಇವರು ವೀಳ್ಯವನ್ನು ಎತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಲಿದ್ದಾರೆ. ಮಗದೂರ್ ಅತಿಥಿ ಶ್ರೀ ಸತೀಶ್ ಶೆಟ್ಟಿ, ಕಾರ್ಯದರ್ಶಿ ಕಾರ್ಪೊರೇಷನ್ ಬ್ಯಾಂಕ್ ಅಧಿಕಾರಿಗಳ ಸಂಘ ಮಂಗಳೂರು ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶ್ರೀಯುತ ವಿಶ್ವನಾಥ ಮಾಧವಪುರ ಇವರಿಗೆ ವೀಳ್ಯವನ್ನು ಇತ್ತು ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತವನ್ನು ಕೋರಲಿದ್ದಾರೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಶ್ರೀ ಚೇತನ್ ಕುಮಾರ್ ಬಿ, ಇಂಡಸ್ಟ್ರಿಯಲ್ ಮೆಟೀರಿಯಲ್ ಸಪ್ಲೈಯರ್ ಮಂಗಳೂರು ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀ ಸದಾಶಿವ ಆಚಾರ್ಯ ಇವರು ವೀಳ್ಯದ ಮೂಲಕ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡಬೇಕಾಗಿ ವಿನಂತಿ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಈಕೋ ಕಾರ್ ಯಾರ್ದು ಸ್ವಲ್ಪ ಅಡಚಣೆಯನ್ನು ಉಂಟು ಮಾಡ್ತಾ ಇದ್ದ ಹೋಗುವವರಿಗೆ ದಯವಿಟ್ಟು ಅದರ ಮಾಲಕರು ಚಾಲಕರು ಆ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಮಗದೋರ್ವ ಅತಿಥಿ ಶ್ರೀಯುತ ಜಗದೀಶ್ ರೆಡ್ಡಿ, ಮಾಲಕರು ಮಲ್ಟಿ ಆರ್ಕೆ ಸಫೈರ್ ಇಂಕೆ ಬೆಂಗಳೂರು ಇವರಿಗೂ ಕೂಡ ಪ್ರೇಮಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀಯುತ ವಾಸು ಟೈಲರ್ ಇವರು ವೀಳ್ಯವನ್ನು ಎತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಮಗದೂರು ಅತಿಥಿ ಈ ಒಂದು ಪರಿಸರದ ಧಾರ್ಮಿಕ ಮುಖಂಡರು, ಜನಪ್ರಿಯ ನಾಯಕರು, ಓರ್ವ ಯಶಸ್ವಿ ಉದ್ಯಮಿಯೂ ಆಗಿದ್ದು ಹಾಗೆಯೇ ತುಳುನಾಡು ಚಿಟ್ ಫಂಡ್ ಮಂಗಳೂರು ಇದರ ಆಡಳಿತ ನಿರ್ದೇಶಕರಾದಂಥ ನಮಗೆಲ್ಲರಿಗೂ ಕೂಡ ಚಿರ ಪರಿಚಿತರಾದಂಥ ಶ್ರೀಯುತ ಸಂದೇಶ್ ಶೆಟ್ಟಿ ಕೊಳ್ಕೆ ಗೊತ್ತು ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀಯುತ ಕಿರಣ್ ಕಜೆ ಇವರು ವೀಳ್ಯವನ್ನು ಇತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಮಗದೂರ್ವ ಅತಿಥಿ ಶ್ರೀಮತಿ ಸುಸ್ಮಿತಾ ಶೆಟ್ಟಿ ಕೆ, ಹಿರಿಯ ಶಾಖಾಧಿಕಾರಿ ಬ್ಯಾಂಕ್ ಆಫ್ ಬರೋಡಾ ತಲಪಾಡಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀಮತಿ ನಯನ ಪಾರ್ಥಸಾರಥಿ ವೀಳ್ಯವನ್ನು ಇತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಶ್ರೀ ದಾಮೋದರ್ ಕೆ ತಚ್ಚಾನಿ ತಲಪಾಡಿ, ಉದ್ಯಮಿ ಅಂಕಿತ ಹಾರ್ಡ್ವೇರ್ ಹೊಸಂಗಡಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀ ರಮನಾಥ್ ಇವರು ವೀಳ್ಯವನ್ನು ಇತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೊರತೆಯಿಂದಾಗಿ ಇವರೆಲ್ಲರ ಶುಭ ಹಾರೈಕೆಗಳನ್ನು ವಾಚಿಸದೆ ಕೇವಲ ಅಂತಹ ಸಹೃದಯಿ ಬಂಧುಗಳ ಹೆಸರನ್ನಷ್ಟೇ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಶ್ರೀ ಮಹಾಕಾಳಿ ಜನಾರ್ದನ ದೇವಸ್ಥಾನ ಅಂಬಲಪಾಡಿ ಉಡುಪಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಪ್ರಖಂಡ, ಹಿಂದೂ ಜಾಗರಣ ವೇದಿಕೆ ಉಳ್ಳಾಲ, ಭಾರತೀಯ ಜನತಾ ಪಾರ್ಟಿ ಮಂಗಳೂರು, ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರ ಶ್ರೀ ದೇವಿನಗರ, ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರ ಮಾಧವಪುರ, ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಳ ದೇವಿಪುರ ತಲಪಾಡಿ, ಶ್ರೀ ಸ್ವಾಮಿ ಕೃಪಾ ವೀರಾಂಜನೇಯ ವ್ಯಾಯಾಮ ಶಾಲೆ ತಲಪಾಡಿ. 2020 ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಅಭ್ಯಾಗತರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ ಊರ ಪರವೂರ ಬಂಧು ಭಗಿನಿಯರೇ, ಶ್ರದ್ಧೆಯ ಮಾತೆಯರೇ ಹಾಗೂ ಪುಟಾಣಿ ಮಕ್ಕಳೇ, ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಮನಸ್ಸಾರೆ ಸ್ಮರಿಸುತ್ತಾ 2019-20ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಶಿಶು ಮಂದಿರದ ಪರಿಚಯ ಹಾಗೂ ನಡೆದು ಬಂದ ದಾರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದರ ಪರಿವಾರ ಸಂಘಟನೆ ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು, ಇದರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಎಡೆಗೆವಾರ್ ಜನ್ಮ ಶತಾಬ್ದಿ ಪ್ರಯುಕ್ತ ಸೇವಾ ಚಟುವಟಿಕೆಗಳನ್ನು ನಡೆಸಲು ಕಿನ್ಯ ಗ್ರಾಮದಲ್ಲಿ ಶಿಶು ಮಂದಿರವು ಪ್ರಾರಂಭವಾಯಿತು. ಸಂಘದ ಅಂದಿನ ಉಳ್ಳಾಲ ಕಾರ್ಯವಾಹರಾಗಿದ್ದ ಅಶೋಕ್ ಬಾಡಿ ಉಚ್ಚಿಲ ಇವರ ನೇತೃತ್ವದಲ್ಲಿ ಊರಿನ ಹಿರಿಯರಾದ ದಿವಂಗತ ಎಂ ಸುಂದರಗಟ್ಟಿ, ದಿವಂಗತ ಮಹಾಬಲಾಳುವ ಸಾಂತ್ಯಗುತ್ತು, ದಿವಂಗತ ವಿ ಸತ್ಯವತಿ ಮಾರ್ಲ, ದಿವಂಗತ ರಾಮದಾಸ್ ಭಟ್
ಹಾಗೂ ಕಾರ್ಯಕರ್ತರಾದ ನಾರಾಯಣ ಕಜೆ, ಮೋಹನ್ದಾಸ್ ಶೆಟ್ಟಿ, ಕೆ ವಾಸು ಮಿತ್ತಡ ಅಲ್ಲದೆ ಉತ್ಸಾಹಿ ತರುಣರ ಸಹಕಾರದಿಂದ 1989ನೇ ಜುಲೈ 4ರಂದು ಶಿಶುಮಂದಿರವು ವಿದ್ಯುಕ್ತವಾಗಿ ಪ್ರಾರಂಭವಾಯಿತು. 1993ರಲ್ಲಿ ಊರಿನ ದಾನಿಗಳ ಸಹಕಾರದಿಂದ 10 ಸೆನ್ಸ್ ಸ್ಥಳವನ್ನು ಖರೀದಿಸಿ ದಿವಂಗತ ರಮೇಶ್ ಕುಮಾರ್ ಜೈನ್ ಇವರ ಸಹಾಯದಿಂದ ಸ್ವಂತ ಕಟ್ಟಡವನ್ನು ರಚಿಸಲಾಗಿ 13/1/1994ರಂದು ಪೇಜಾವರ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿಗಳಿಂದ ಉದ್ಘಾಟನೆ ಹೊಂದಿತು. ಶಿಶುಮಂದಿರದ ದಶಮಾನೋತ್ಸವ ನೆನಪಿಗಾಗಿ ತಾಯಿ ಭಗವತಿ ದೇವಿಯ ಸ್ಮರಣಾರ್ಥ ಶ್ರೀ ಸುರೇಶ್ ಕುಮಾರ್ ಜೈನ್ ಇವರ ಸಹಾಯದಿಂದ ಮೇಲಂತಸ್ತು ರಚನೆಯಾಗಿ ಕೊಲ್ಯ ಸ್ವಾಮೀಜಿಗಳಿಂದ ಉದ್ಘಾಟನೆ ಹೊಂದಿತು. 2014ರಲ್ಲಿ ಶಿಶುಮಂದಿರವು ರಜತ ಮಹೋತ್ಸವವನ್ನು ಆಚರಿಸಿತ್ತು. ಶಿಶುಮಂದಿರವು ಅನೇಕ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದ್ದು ಇದೀಗ 31ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿದ್ದೇವೆ. ನಮ್ಮ ಶಿಶುಮಂದಿರದಲ್ಲಿ 3ರಿಂದ 6 ವರ್ಷದವರೆಗಿನ ಮಕ್ಕಳಿಗೆ ಶಿಶು ಶಿಕ್ಷಣ ಆಧಾರಿತ ಪಠ್ಯಕ್ರಮದ ಜೊತೆಗೆ ಸಂಸ್ಕಾರಯುತ ಶಿಕ್ಷಣವನ್ನು ಸೇವಾವೃತ್ತಿಯ ಮೂಲಕ ನೀಡುತ್ತಿದ್ದೇವೆ. ಜೊತೆಗೆ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಿಗೆ ಬಾಲಗೋಕುಲ, ಕಿಶೋರ ಭಾರತಿ ನಡೆಸಲಾಗುತ್ತದೆ. ಜೊತೆಗೆ ಮಾತೆಯರಿಗೆ ಮಾತೃಮಂಡಳಿ, ಸ್ವಸಹಾಯ ಸಂಘ, ಯುವ ಭಾರತಿ ಮೊದಲಾದವುಗಳನ್ನು ನಡೆಸಲಾಗುತ್ತದೆ. ಶಿಶುಮಂದಿರದ ಪ್ರೇರಣೆಯೊಂದಿಗೆ ಊರಿನ ಕೆಲವು ಸಂಘ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಕೆಲವು ಚಟುವಟಿಕೆಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. ಈ ವರ್ಷ ಶಿಶುಮಂದಿರದಲ್ಲಿ 23 ಮಕ್ಕಳು ಹಾಜರಾತಿಯಲ್ಲಿದ್ದಾರೆ. ಸ್ಥಳೀಯರಾದ ಶ್ರೀಮತಿ ಅನಿತಾ, ಶ್ರೀಮತಿ ಶೋಭಾ ಕಜೆ, ಸಹಾಯಕಿಯಾಗಿ ರಾಜೇಶ್ವರಿ ಪಿಲಿಕೂರಿ ಇವರು ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಕಾರ್ಯಕ್ರಮಗಳು: ತಾರೀಕು 19/1/2019ನೇ ಶನಿವಾರ ಕಳೆದ ವರ್ಷದ ವಾರ್ಷಿಕೋತ್ಸವ ಜರುಗಿತು. ವೇದಿಕೆಯಲ್ಲಿ ಸೋಮಯಾಜಿ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಇದರ MD ಆದ ಶ್ರೀ ಬಿ ರಘುನಾಥ ಸೋಮಯಾಜಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದರು. ದೀಪ ಪ್ರಜ್ವಲನೆಯನ್ನು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಮಲ್ಲ ಕಾಸರಗೋಡು ಇದರ ಆಡಳಿತ ಮುಕ್ತೇಸರಾದ ಶ್ರೀ ಆನೆಮಜಲ್ ವಿಷ್ಣು ಭಟ್ ನೆರವೇರಿಸಿದರು. ಶ್ರೀ ಉಮಾಮಹೇಶ್ವರಿ ಕ್ಷೇತ್ರ ನಾರಂಪಾಡಿ ಇದರ ಅಧ್ಯಕ್ಷರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ತಲೇಕ ಶುಭಾಂಶನೆ ಮಾಡಿದರು. ಮುಖ್ಯ ಭಾಷಣಕರಾಗಿ ಕುಟುಂಬ ಪ್ರಬೋಧನ್ ಪ್ರಮುಖ ಮಂಗಳೂರು ವಿಭಾಗದ ಜವಾಬ್ದಾರಿ ಇದ್ದ ಶ್ರೀ ಗಜಾನನ ಪೈ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಕುಮಾರಿ ಶ್ರುತಿ NS, ಪೊಲೀಸ್ ಅಧೀಕ್ಷಕರು, ಭ್ರಷ್ಟಾಚಾರ ನಿಗ್ರಹ ದಳ ಮಂಗಳೂರು, ಶ್ರೀ ಮಧುಸೂದನ್ ಅಯ್ಯರ್, ಟ್ರಸ್ಟಿಗಳು, ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ, ಶ್ರೀ ಶ್ರೀಧರ್ ಶೆಟ್ಟಿ ಉಪ್ಪಳ ಉದ್ಯಮಿ ಮೊದಲಾದವರು ಉಪಸ್ಥಿತರಿದ್ದರು. ತದನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮ ನೆರವೇರಿತು. ಜನವರಿ ತಿಂಗಳಲ್ಲಿ ರಕ್ತೇಶ್ವರಿ ಟ್ರಸ್ಟ್ ದೇವಿನಗರ ಇಲ್ಲಿ ನಡೆದ ಗಣಯಾಗ ಹರಿಕಥಾ ಕಾರ್ಯಕ್ರಮದಲ್ಲಿ ಶಿಶುಮಂದಿರದ ಸದಸ್ಯರು ಮಾತೆಯರಿಂದ ಪೂರ್ಣ ರೀತಿಯಲ್ಲಿ ಸಹಕಾರ ನೀಡಲಾಯಿತು. ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕ ದಕ್ಷಿಣ ಪ್ರಾಂತ ಸೇವಾ ಬೈಠಕ್ ಶಿಶುಮಂದಿರದಲ್ಲಿ ನಡೆಯಿತು. 40 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಮಾರ್ಚ್ ತಿಂಗಳ 7ನೇ ತಾರೀಕಿನಂದು ಶಿಶುಮಂದಿರದಲ್ಲಿ ಪಾಲಕರ ಸಭೆ ಹಾಗೂ ಸಾಮೂಹಿಕ ಹುಟ್ಟುಹಬ್ಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಟ್ಟುಹಬ್ಬದ ಮಹತ್ವವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಸೇವಾ ಪ್ರಮುಖರಾದ ನಿವೃತ್ತ ಮುಖ್ಯೋಪಾಧ್ಯಾಯರೂ ಆದ ವಿಶ್ವನಾಥ್ ಮಾಸ್ಟರ್ ಹೇಳಿದರು. ವೇದಿಕೆಯಲ್ಲಿ ಕೋಟೆಕಾರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಭಾರತಿ ರಾಘವ ಗಟ್ಟಿ, ಕೌನ್ಸಿಲರ್ ಆದ ಶ್ರೀಮತಿ ಜಯಶ್ರೀ ಪ್ರಫುಲ್ಲ ದಾಸ್, ಹಿರಿಯರಾದ ವಿಮಲಾ ಮಂಜೇಶ್ವರ ತಲಪಾಡಿ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಜಯಲಕ್ಷ್ಮಿ ಉಪಸ್ಥಿತರಿದ್ದರು. ಅಖಂಡ ಭಾರತದ ಚಿತ್ರ ಬಿಡಿಸಿ ಮಕ್ಕಳಿಂದ ಹಣತೆ ಹಚ್ಚಿಸಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಿಸಲಾಯಿತು. 14/4/2019ರಿಂದ 14/4/2019 ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಹಕಾರದೊಂದಿಗೆ ಕ್ಷೇತ್ರದ ಸಭಾಭವನದಲ್ಲಿ 4 ದಿನಗಳ ಬೇಸಿಗೆ ಶಿಬಿರವನ್ನು ನಡೆಸಲಾಯಿತು. ಶಿಬಿರದ ಉದ್ಘಾಟನೆಯನ್ನು ಶಾರದಾ ವಿದ್ಯಾನಿಕೇತನ ಪದವಿ ವಿಭಾಗದ ಪ್ರಾಂಶುಪಾಲರಾದ ಅಷ್ಟಾವಧಾನಿಗಳೂ ಆದ ಡಾಕ್ಟರ್ ಬಾಲಕೃಷ್ಣ ಭರದ್ವಾಜ್ ನಡೆಸಿಕೊಟ್ಟರು. ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ನಾರಾಯಣ ಪೂಜಾರಿ, ಅರ್ಚಕರಾದ ಶ್ರೀನಿವಾಸ್ ನೆಲ್ಲಿತಾಯ ಉಪಸ್ಥಿತರಿದ್ದರು. ಶಿಬಿರದ ಸಮಾರೋಪವನ್ನು ಕುಟುಂಬ ಪ್ರಬೋಧನ್ ಪ್ರಮುಖರು, ಕುದುರೆಮುಖ ಕಂಪನಿ ಮ್ಯಾನೇಜರ್ ಆದ ಗಜಾನನ ಪೈ ನೆರವೇರಿಸಿದರು. ಶಾರದಾ ವಿದ್ಯಾನಿಕೇತನದ ಉಪ ಪ್ರಾಂಶುಪಾಲರಾದ ಮೋಹನ್ ದಾಸ್ ರವರು ಹಾಗೂ ಹೊಸಕುರಾಲ್ ನಿರ್ದೇಶಕರಾದ ವಿದ್ಯಾಧರ್ ಶೆಟ್ಟಿ ಉಪಸ್ಥಿತರಿದ್ದರು. 4 ದಿನಗಳ ಶಿಬಿರದಲ್ಲಿ ಪೌರಾಣಿಕ ಕಥೆ, ಶ್ಲೋಕ, ಕಂಠಪಾಠ, ಶಿಬಿರ ಗೀತೆ, ಕಬೀರ ದೋಹೆ, ವಚನಗಳು, ರಸಪ್ರಶ್ನೆ, ಭಜನೆ, ಕುಣಿತ ಭಜನೆ ಮುಂತಾದ ವಿಷಯಗಳನ್ನು ಅಳವಡಿಸಲಾಗಿತ್ತು. ವೇದಿಕೆಯಲ್ಲಿ ಕ್ಷೇತ್ರದ ಮುಕ್ತೇಸರಾದ ಸಚ್ಚಿದಾನಂದ ಭಂಡಾರಿ ಹಾಗೂ ಶಿಶುಮಂದಿರದ ಅಧ್ಯಕ್ಷರಾದ ಶಿವರಾಮ್ ಶೆಟ್ಟಿ ಕೂಡ ಉಪಸ್ಥಿತರಿದ್ದರು. ಸಮಾಜದ ವಿವಿಧ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳು ಶಿಬಿರದ ಯಶಸ್ವಿಗೆ ಸಹಕರಿಸಿದರು. ತಾರೀಕು 28/5/2019 ಮಕ್ಕಳನ್ನು ಆರತಿ ಬೆಳಗಿಸಿ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಲಾಯಿತು. 16/6/2019
ಶ್ರೀಮಾತಾ ಸೇವಾಶ್ರಮದ ಸಂಚಾಲಕರಾದ ಪುಂಡರೀಕ್ಷ ಬೆಳ್ಳೂರು ನೇತೃತ್ವದಲ್ಲಿ ಶಿಶುಮಂದಿರದ ಪರಿವಾರ ಬೈಠಕ್ ನಡೆಯಿತು. 23/6/19 ಮಾತೃಮಂಡಳಿಯ ವಾರ್ಷಿಕ ಸಭೆ ನಡೆಯಿತು. ತಾರೀಕು 30/6/2019 ಶಿಶುಮಂದಿರದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಪ್ರಯುಕ್ತ ಪೂರ್ವಭಾವಿ ಬೈಠಕ್ ನಡೆಯಿತು. ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, MB ಪುರಾಣಿಕ ಉಪಸ್ಥಿತರಿದ್ದರು. 100ಕ್ಕೂ ಮಿಕ್ಕಿ ಮಹನೀಯರು ಭಾಗವಹಿಸಿದ್ದರು. ತಾರೀಕು 6/7/19 ಪುತ್ತೂರು ರಾಮಕುಂಜ ಶಾಲೆಯಲ್ಲಿ ನಡೆದ ವಿದ್ಯಾಭಾರತಿ ವಾರ್ಷಿಕ ಸಹಮಿಲನದಲ್ಲಿ ನಮ್ಮ ಸಂಸ್ಥೆಯ ಮಾತಾಜಿಯವರಾದ ಶ್ರೀಮತಿ ಅನಿತಾ ಹಾಗೂ ಶ್ರೀಮತಿ ಶೋಭಾ ಕಜೆ ಭಾಗವಹಿಸಿದ್ದರು. ತಾರೀಕು 21/6/2019 ವಿಶ್ವ ಯೋಗ ದಿನವನ್ನು ಶಾರದಾ ಆಯುರ್ಧಾಮದ ಸಹಕಾರದೊಂದಿಗೆ ನಡೆಸಲಾಯಿತು. ತಾರೀಕು 7/7/19 ಗುರುಪೂಜಾ ಕಾರ್ಯಕ್ರಮ ನಡೆಸಲಾಯಿತು. 55 ಮಂದಿ ಭಾಗವಹಿಸಿದ್ದರು. 21/7/19 ಕಾರ್ಪೊರೇಷನ್ ಬ್ಯಾಂಕ್ ಅಧಿಕಾರಿಗಳ ಸಂಘ ನೀಡಿದ ಸವಲತ್ತುಗಳ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸತೀಶ್ ಶೆಟ್ಟಿ ಹಾಗೂ ಬ್ಯಾಂಕಿನ ಅಧಿಕಾರಿಗಳು, ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಉದ್ಘಾಟನೆ ಹೊಂದಿತು. 23/7/19 ಪಾಲಕರ ಸಭೆ ನಡೆಯಿತು. 19/7/19 ಗಣಹೋಮ ಕಾರ್ಯಕ್ರಮ ನೆರವೇರಿತು. 27/7/19 28/7/19 ವಿವೇಕಾನಂದ ಶಿಶುಮಂದಿರ ತಿಂಕಿಲದಲ್ಲಿ ನಡೆದ ಶಿಶು ಶಿಕ್ಷಣ ಬೈಠಕ್ನಲ್ಲಿ ಇಲ್ಲಿನ ಮಾತಾಜಿಯವರು ಪಾಲ್ಗೊಂಡಿದ್ದರು. ತಾರೀಕು 9/8/19 ಆಗಸ್ಟ್ ತಿಂಗಳಲ್ಲಿ ಶ್ರೀ ಕ್ಷೇತ್ರ ತಲಪಾಡಿಯಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ವೃತಾಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಪೂಜೆಯ ಪೂರ್ವಭಾವಿಯಾಗಿ 2,000ಕ್ಕಿಂತಲೂ ಅಧಿಕ ಮನೆಗಳ ಸಂಪರ್ಕ ಶಿಶುಮಂದಿರದ ಮಾತೃಮಂಡಳಿಯಿಂದ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ನಡೆದ ಧಾರ್ಮಿಕ ಉಪನ್ಯಾಸದಲ್ಲಿ ಶ್ರೀ ಪುಂಡರೀಕಾಕ್ಷ ಬೆಳ್ಳೂರು ಮಾರ್ಗದರ್ಶನ ನೀಡಿದರು. ಉಳ್ಳಾಳ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಇಲ್ಲಿನ ಧರ್ಮದರ್ಶಿಯಾದ ಶ್ರೀ ದೇವುಮೂಲ್ಯಣ್ಣ, ಶ್ರೀ ಅಣ್ಣದೈವದ ಪಾತ್ರಿ ಉದ್ಯಾವರ ಕ್ಷೇತ್ರದವರಾದ ಶ್ರೀ ರಾಜಬೆಳ್ಚಾಡ ಉಪಸ್ಥಿತರಿದ್ದರು. 15/8/2019 ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು. ಮಾತೃಮಂಡಳಿಯ ಕಾರ್ಯಕರ್ತೆಯಿಂದ ಉಳ್ಳಾಲ ಆರಕ್ಷಕ ಠಾಣೆ ಹಾಗೂ ಮತ್ತಿತರ ಕ್ಷೇತ್ರಗಳಿಗೆ ತೆರಳಿ ರಕ್ಷೆ ಕಟ್ಟಿ ಸಹೋದರತೆ ಮೆರೆದರು. 23/8/19 ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೆಯಿತು. ಪುಟಾಣಿಗಳು ಶ್ರೀಕೃಷ್ಣನ ರಾಧೆಯರ ವೇಷ ಧರಿಸಿ ಸ್ಥಳೀಯ ಸೂರ್ಯಪ್ರನ್ಸ್ ವಠಾರಕ್ಕೆ ಶೋಭಾಯಾತ್ರೆ ನಡೆಸಿದರು. ನಂತರ ಶಿಶುಮಂದಿರದಲ್ಲಿ ತೊಟ್ಟಿಲೋತ್ಸವ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಮೊಂಟೆಪದವು ದಕ್ಷಿಣ ಕನ್ನಡ ಜಿಲ್ಲಾ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಪ್ರಭಾಕರ್ ಜೋಗಿ ದಂಪತಿಗಳು ಹಾಗೂ ವಸಂತ ಕೋಡಿ ದಂಪತಿಗಳು ಭಾಗವಹಿಸಿದ್ದರು. ಶಿಶುಮಂದಿರದಲ್ಲಿ ಶಾರದಾ ಪೂಜೆ, ಗಣೇಶ ಚತುರ್ಥಿ, ತುಳಸಿ ಪೂಜೆಗಳನ್ನು ಭಜನೆಗಳ ಮೂಲಕ ನಡೆಸುತ್ತೇವೆ. ತಾರೀಕು 22/9/2019 ನಮ್ಮ ಶಿಶುಮಂದಿರದಲ್ಲಿ ನವದಂಪತಿಗಳ ಸಮಾವೇಶ ನಡೆಯಿತು. ಕುಟುಂಬ ಪ್ರಬೋಧನ ಹಿರಿಯರಾದ ಶ್ರೀ ರಾಮಣ್ಣ ನವದಂಪತಿಗಳಿಗೆ ಮಾರ್ಗದರ್ಶನ ನೀಡಿದರು. KMC ಆಸ್ಪತ್ರೆಯ ಮನೋಶಾಸ್ತ್ರಜ್ಞೆ ಡಾಕ್ಟರ್ ಮಂಜುಳಾ ಹಾಗೂ ಗಂಗಾ ಮಾತಾಜಿ ಹಾಗೂ ಡಾಕ್ಟರ್ ಕಮಲಾ ಭಟ್, ಪ್ರಭಾಕರ ಭಟ್ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು. 51 ದಂಪತಿಗಳು ಇದರ ಸದುಪಯೋಗವನ್ನು ಪಡೆದರು. ಆದ್ದರಿಂದ ಎಲ್ಲರೂ ಇದರ ಅಭಿವೃದ್ಧಿಗೆ ಕೆಲಸಕ್ಕೆ ಸಹಕರಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇವೆ. ಕೊನೆಯ ಮಾತು, ಈ ಶಿಶುಮಂದಿರವು ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ನಡೆಸಿಕೊಂಡು ಬರಬೇಕಾದರೆ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ನಮ್ಮ ಕಾರ್ಯಕರ್ತರು, ಮಾತೆಯರು, ಊರಿನ ದಾನಿಗಳು, ಆರ್ಥಿಕವಾಗಿ ಸಹಕರಿಸುತ್ತಿರುವ ಶಿಶುಮಂದಿರದ ಪೋಷಕರು, ನೆರೆಯ ಸೂರ್ಯಪ್ರನ್ ಸದಸ್ಯರು ಹಾಗೂ ಕಿನ್ಯ ಮೀನಾದಿ ಶಾಲೆಯ ಅಧ್ಯಾಪಕ ವೃಂದ ಇವರನ್ನೆಲ್ಲ ಕೃತಜ್ಞತೆಯಿಂದ ನೆನೆಯುತ್ತೇವೆ. ಮತ್ತೊಮ್ಮೆ ಸಹಕರಿಸಿದ ಎಲ್ಲರಿಗೂ ಶ್ರೀದೇವಿಯು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವರದಿಯನ್ನು ಕೊನೆಗೊಳಿಸುತ್ತೇನೆ. ಸವಿದೆಯಂತೆ ಉರಿಯುವ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸವಿದೆಯಂತೆ ಉರಿಯುವ ಲೋಕಹಿತದ ಕಾಯಕ, ನಾಡಿಗ ಭಯದಾಯಕ, ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ. ಸೇವೆ ಎಂಬ ಯಜ್ಞದಲ್ಲಿ ಸವಿದೆಯಂತೆ ಉರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹತ್ತಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಬರದಿ ಗುರಿಯ ಸೇರುವ
ಸೇವೆಯೆಂಬ ಯಜ್ಞದಲ್ಲಿ ಸವಿದೆಯಂತೆ ಉರಿಯುವ ಸವಿದೆಯಂತೆ ಉರಿಯುವ ಎಲೆಯ ಮರೆಯೊಳರಳಿ ನಗುವ ಸುಮನ ರಾಶಿಯಂದದಿ ಸುಮನ ರಾಶಿಯಂದದಿ ಕಡಲ ಒಡಲೊಕ್ಕಿ ಮೊರೆವ ಕೋಟಿ ಅಲೆಗಳಂದದಿ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಸೇವೆಯೆಂಬ ಯಜ್ಞದಲ್ಲಿ ಸವಿದೆಯಂತೆ ಉರಿಯುವ ಸವಿದೆಯಂತೆ ಉರಿಯುವ ದೀನದಲಿತ ಸೇವೆಯೇ ಪರಮ ಆರಾಧನೆ ಪರಮ ಆರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ಬೇಕು ಹಿರಿಯ ಸಾಧನೆ ಸಿಗದಿ ನಾವು ಅಳಿಸಬೇಕು ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಸೇವೆಯೆಂಬ ಯಜ್ಞದಲ್ಲಿ ಸವಿದೆಯಂತೆ ಉರಿಯುವ ಸವಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ. ಮಣಿ ಹೆಕ್ಕುವುದು ಪ್ರಥಮ ತನಿಷ್ಕ. ದ್ವಿತೀಯ ಕೃತ್ವಿಕ್. ಕಪ್ಪೆ ಜಿಗಿತ ಪ್ರಥಮ ಅದೃಷ್ಟ. ಛಾಯಾಶ್ರೀ. ಪ್ರತೀಕ್. ಮನೋಜ್. ಹಂಸಿಕ್. ತವೀಶ್. ಕಶ್ಯ. ಶಾಶ್ವತ್. ಆದಿತ್ಯ. ಚಿರಾಯು. ಪ್ರಥಮ್. ರಾಧ್ಯ. ಪ್ರಣಮ್ಯ. ಹೇಮಂತ್. ಶ್ರೀಷ. ಭುವಿ. ಯಶ್. ಗ್ರೀಷ್ಮ. ಶ್ರೀಜಿತ್. ಜಿಶಾ. ಹರ್ಷಿಣಿ ಮತ್ತು ಆತ್ಮಿ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಆತ್ಮೀಯರಾದ ಶ್ರೀ ಚಂದ್ರಾಸ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಹಿರಿಯರೇ, ಬಂಧುಗಳೇ, ಪುಟಾಣಿ ಮಕ್ಕಳೇ, ನೀವೆಲ್ಲರೂ ಈಗ ಕಾಯ್ತಾ ಇರೋದು ನಮ್ಮ ಭಾಷಣಕ್ಕಲ್ಲ ಅಂತ ಖಂಡಿತ ಗೊತ್ತಿದೆ. ಈಗಾಗಲೇ ಸಮಯ ತುಂಬ ಕಳೆದಿದೆ. ಸುದರ್ಶನ ವಿಜಯ ಅಂತ ಒಂದು ಯಕ್ಷಗಾನ ಇದೆ. ಇನ್ನು ಹೆಚ್ಚು ಮಾತಾಡೋದು ನೀವು ಸುದರ್ಶನ ನಮ್ಮ ಮೇಲೆ ಪ್ರಯೋಗ ಮಾಡ್ತೀರಿ ಅಂತ ಗೊತ್ತಿದೆ. ಅದಕ್ಕೋಸ್ಕರ ತುಂಬ ಮಾತಾಡೋ ಪ್ರಯತ್ನ ಮಾಡಲ್ಲ. ಆದರೆ ಈ ಕಾರ್ಯಕ್ರಮದ ಔಚಿತ್ಯತೆ ದೃಷ್ಟಿಯಿಂದ ಒಂದೆರಡು ವಿಷಯವನ್ನು ಮಾತ್ರ ನಿಮ್ಮ ಜೊತೆ ಹಂಚಿಕೊಂಡು ಆದಷ್ಟು ಬೇಗನೆ ನಿಮ್ಮ ಅಪೇಕ್ಷೆಯ ಕಾರ್ಯಕ್ರಮಕ್ಕೆ ಹೋಗೋ ಬಗ್ಗೆ ಯೋಚನೆ ಮಾಡೋಣ ಅಂತ ಅನಿಸ್ತಾ ಇದೆ. ಶಿಶು ಮಂದಿರದ ಹುಟ್ಟಿನ ಬಗ್ಗೆ ಹೇಳಿದರು. ಸುಮಾರು 30 ವರ್ಷಗಳ ಹಿಂದೆ ಈ ಶಿಶು ಮಂದಿರ ಹುಟ್ಟುಕೊಂಡಿತು. ಆವತ್ತಿದ್ರ ಹೆಸರಿನ ಹಾಗೇನೆ ಕಿಣ್ಯ, ಬಹಳ ಸಣ್ಣ, ಒಂದು 10-15 ಮಕ್ಕಳ ಒಂದು ಶಿಶು ಮಂದಿರ ಪಕ್ಕದ ಯಕ್ಷಗಾನ ಸಂಘದ ಕೊಠಡಿಯಲ್ಲಿ ಆರಂಭ ಆಯಿತು. ಅವತ್ತು ಇದಕ್ಕೋಸ್ಕರ ಶ್ರಮಿಸಿ ಅಂತ ಹಿರಿಯರದ್ದೆಲ್ಲ ವರದಿಯಲ್ಲಿ ಉಲ್ಲೇಖ ಮಾಡಿದರು.
ಸೌಭಾಗ್ಯದಿಂದ ನನಗೂ ಆ ಸಂದರ್ಭದಲ್ಲಿ ಇಲ್ಲಿ ಬರುವಂಥ ಅವಕಾಶಗಳು ಸಿಕ್ತು. ಈಗಿನ ಹಾಗೆ ಬೈಕೋ ಕಾರೋ ಬಸ್ಸುಗಳಿಲ್ಲ. ತಲಪಾಡಿಯಿಂದ ಇಲ್ಲಿಗೆ ನಡ್ಕೊಂಡು ಬಂದ ದಿನಗಳು ತುಂಬ ಇದೆ. ಯಾಕಂದರೆ ಗಂಟೆಗೆ ಒಂದು ಬಸ್ ಮಾತ್ರ ಇರ್ತಿತ್ತು ಅಷ್ಟೇ. ಹಾಗೆ ನಡ್ಕೊಂಡು ಬಂದು ಇಲ್ಲಿ ಹೋದ ಅನುಭವ ಇದೆ. ಇದೇ ವೇದಿಕೆಯಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು ಸಲ ಮಾತಾಡಿದ ಅನುಭವನೂ ಇದೆ. ಅದಕ್ಕೋಸ್ಕರ ತುಂಬ ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ. ಆದರೆ ಒಂದೊಂದಷ್ಟು ಸ್ಪಷ್ಟಪಡಿಸಬೇಕಾಗಿದೆ. ಯಾಕಂದರೆ ನಮ್ಮ ಶಿಶು ಮಂದಿರದ ಆರಂಭ ಆಗಿದೆ, ಇದರ ಹುಟ್ಟಿನ ಲಕ್ಷ್ಯ ಏನು, ಆ ದಾರಿಯಲ್ಲಿ ನಾವು ಎಷ್ಟು ಮುಂದೆ ನಡೀತಾ ಇದ್ದೀವಿ, ಎಷ್ಟು ಮುಂದೆ ಕ್ರಮಿಸಿದ್ದೀವಿ, ಇನ್ನೆಷ್ಟು ಬಾಕಿ ಇದೆ, ಈ ಒಂದು ವಿಷಯವನ್ನು ನಾವು ಯೋಚನೆ ಮಾಡಬೇಕಾದಂತಹ ಒಂದು ಸಂದರ್ಭ ಇದು. ಅದಕ್ಕೋಸ್ಕರನೇ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡೋದಂದರೆ ಅರ್ಥನೇ ಹಾಗೇನೆ. ಹಿಂದಿನ ವರ್ಷ ಏನು ಕಾರ್ಯಕ್ರಮ ಆಯಿತು, ಈಗ ಸ್ಥಿತಿ ಏನಿದೆ, ಮುಂದೆ ನಮ್ಮ ಗುರಿ ಏನಿದೆ ಅಂತ ಹೇಳೋದನ್ನು ಹಿರಿಯರ ಮುಂದೆ, ಸಾರ್ವಜನಿಕರ ಮುಂದೆ ಅಥವಾ ಶಿಶು ಮಂದಿರದ ಅಥವಾ ಇಲ್ಲಿನ ಪಾಲಕರ ಮುಂದೆ ತಿಳಿಸುವಂಥ ಒಂದು ಪ್ರಯತ್ನ. ವರದಿಯಲ್ಲಿ ಅದೇ ಆಗಿದೆ. ಬಹುಶಃ ವರದಿ ನೀವು ಗಮನಿಸಿದರೆ ಸುಮಾರು ಈ ವರ್ಷದಲ್ಲಿ ಸುಮಾರು 20ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮ ಈ ಶಿಶು ಮಂದಿರದಲ್ಲಿ ನಡೆದಿದೆ. ನಮ್ಮ ಶಿಶು ಮಂದಿರ ಆರಂಭ ಆಗಿರೋದೇನೋ ಅಂಗನವಾಡಿಗಳು ಬೇರೆ ಕಡೆಯಲ್ಲಿ ಇಲ್ಲ, ಬೇರೆ ಕಡೆ ಶಿಶು ಮಂದಿರಗಳಿಲ್ಲ, ಅದಕ್ಕೋಸ್ಕರ ನಾವು ಆರಂಭ ಮಾಡಿಲ್ಲ. ಬದಲಾಗಿ ನಮಗೆ ಸ್ಪಷ್ಟವಾದ ಒಂದು ಉದ್ದೇಶ ಇತ್ತು. ಆಗಾಗಲೇ ಪ್ರಭಾಕರನಲ್ಲಿ ಹೇಳಿದರು, ನಮ್ಮ ಮನೆಯಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು. ಶಿಕ್ಷಣ ಶಾಲೆಯಲ್ಲಿ ಸಿಗುತ್ತೆ, ಆದರೆ ಸಂಸ್ಕಾರ ಸಿಗುತ್ತೋ ಅಂತ ಕೇಳಿದರೆ ಅದು ಪ್ರಶ್ನಾರ್ಥಕವಾಗಿದೆ. ಹಾಗಿದ್ದಾಗ ನಮ್ಮ ಬೆಳೆಯುವ ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು. ಆ ಮಕ್ಕಳ ಮೂಲಕ ಮನೆಯಲ್ಲಿದ್ದ ಮನೆ ಮಂದಿಗೂ ಸಂಸ್ಕಾರ ಸಿಗಬೇಕು. ಆ ಮನೆ ಮಂದಿಯ ಕಾರಣದಿಂದ ಆ ಮನೆಗೂ ಸಂಸ್ಕಾರ ಆಗಬೇಕು. ಆ ಸಂಸ್ಕಾರದಿಂದ ಊರಿನಲ್ಲಿ ಒಂದು ಪರಿವರ್ತನೆ ಆಗಬೇಕು. ಇದು ನಮ್ಮ ಅಪೇಕ್ಷೆ. ಇವತ್ತು ಕಾರ್ಯಕ್ರಮವನ್ನು ಗಮನಿಸಿದರೆ ನೀವು ಯೋಚನೆ ಮಾಡಿರಬಹುದು, ಇನ್ನೂ ಆ ಮೆಟ್ಟಲು ಹತ್ತಲಿಕ್ಕೆ ಸಾಧ್ಯ ಆಗದ ಪುಟ್ಟಾಣಿ ಮಗು ಕೂಡ ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದೆ. ತಾಯಂದಿರು ಬಂದು ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಈ ಶಿಶು ಮಂದಿರದ ದೃಷ್ಟಿ ಕಕ್ಷೆಯಲ್ಲಿ ಬರೀ ಮಕ್ಕಳು ಮಾತ್ರ ಅಲ್ಲ, ಮನೆಯೂ ಇದೆ, ಮನೆಯವರು ಇದ್ದಾರೆ ಅಂತ ಹೇಳಿದು ನೀವು ಈಗಾಗಲೇ ಸ್ಪಷ್ಟಪಡಿಸಿಕೊಂಡಿರಬಹುದು. ಇನ್ನು ಯೋಚನೆ ಮಾಡ್ತಾ ಹೋದರೆ 94ರಲ್ಲಿ ಅಲ್ಲಿದ್ದ ಶಿಶು ಮಂದಿರ ಇಲ್ಲಿಗೆ ಬಂತು. ಬಹುಶಃ ಒಟ್ಟು ನಮ್ಮ ಇಲ್ಲಿನ ಹಳೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದರೆ ನನಗೆ ಅನಿಸುತ್ತೆ ಸುಮಾರು ಒಂದು 700ಕ್ಕಿಂತಲೂ ಹೆಚ್ಚು ಪುಟಾಣಿ ಮಕ್ಕಳನ್ನು ಸಂಸ್ಕಾರ ಭರಿತ ನಾಗರಿಕರನ್ನಾಗಿ ನಾವಿಲ್ಲಿಂದ ಕಳಿಸಿದ ಒಂದು ಹೆಗ್ಗಳಿಕೆ ಕಿನ್ಯ ಶಿಶು ಮಂದಿರಕ್ಕೆ ಇದೆ. ಅಲ್ಲಿಗೆ ಅವರು ನಿಲ್ಲಿಲ್ಲ, ಅವರ ಉತ್ಸಾಹ ಇನ್ನೂ ತಣಿಲಿಲ್ಲ. ಇವತ್ತು ಮನೆ ತಾಯಂದ್ರೆ ಕೇಳ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ 1 ವರ್ಷ ನೀವು ಇಲ್ಲಿ ಏನೋ ಶಿಕ್ಷಣ ಕೊಡ್ತೀರಾ, ಇಲ್ಲಿ ಕುಡಿಸ್ತೀರಾ, ಹಾಡಿಸ್ತೀರಾ, ಎಲ್ಲ ಮಾಡ್ತಾರೆ, ಮುಂದೆ ಏನು ನಮ್ಮ ಮಕ್ಕಳು ಅಂತ. ಹಾಗಿದ್ದಾಗ ಆ ಪ್ರಶ್ನೆ ನಮ್ಮ ಮನಸ್ಸಲ್ಲೂ ಇದೆ. ಅದಕ್ಕೋಸ್ಕರ ಯೋಚನೆ ಮಾಡಿದ 1 ಎಕರೆ ಜಾಗ ಪಡ್ಕೊಳ್ಬೇಕು. ಅಲ್ಲಿ ಮುಂದಿನ ಶಿಕ್ಷಣ 1ನೇ ಕ್ಲಾಸು 2ನೇ ಕ್ಲಾಸು ಇಲ್ಲೇನು ಶಿಕ್ಷಣ ಸಿಗುತ್ತೆ, ಇದನ್ನು ನಮಗೆ ಅಲ್ಲೂ ಕೊಡಬೇಕು ಅನ್ನುವಂಥ ಅಪೇಕ್ಷೆ ನಮ್ಮ ಮುಂದೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಹಸ್ತ ಇದ್ದರೆ ಬಹುಶಃ ಮುಂದಿನ ವಾರ್ಷಿಕೋತ್ಸವಕ್ಕೆ ಆ ಕಟ್ಟಡದ ಲೋಕಾರ್ಪಣೆ ಮಾಡಿಬಿಡ್ಬೋದೋ ಏನೋ ಗೊತ್ತಿಲ್ಲ. ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಇದ್ದರೆ ಅಸಾಧ್ಯದ ಕೆಲಸ ಅಲ್ಲ. ಈ ದಿಕ್ಕಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು ಅಂತ ಅನಿಸ್ತಾ ಇರೋದು. ಸ್ವಾಭಾವಿಕವಾಗಿ ಏನಪ್ಪ ಅಂದರೆ ನಾವೆಲ್ಲ ಹಲವು ಬಾರಿ ಕೇಳಿದ್ದೀವಿ, ನಮ್ಮ ಬೆಳವಣಿಗೆಯಲ್ಲಿ ಮಕ್ಕಳಿಗೆ ಮೊದಲ ಪಾಠಶಾಲೆ ಯಾವುದಂದರೆ ಮನೆ ಅಂತ ಹೇಳ್ತಾರೆ. ಅಲ್ಲಿನ ಮೊದಲ ಗುರು ಯಾರಂದರೆ ತಾಯಿ ಅಂತ ಹೇಳ್ತಾರೆ. ಇವತ್ತು ನಮ್ಮೆಲ್ಲರ ಮನೆಯನ್ನು ನಾವು ಯೋಚನೆ ಮಾಡಿದರೆ ನಮ್ಮ ಮನೆ ಎಷ್ಟು ಮೊದಲ ಪಾಠಶಾಲೆ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಗುತ್ತೆ. ನಾವು ಸ್ವತಃ ತಾಯಂದಿರ ಮಗುವಿಗೆ ಹೇಗೆ ಶಿಕ್ಷಣ ಕೊಡುವಂತಹ ಅಥವಾ ಮೊದಲ ಗುರು ಆಗಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಿದರೆ ಅದು ತುಂಬ ಕ್ಲಿಷ್ಟವಾದ ಒಂದು ಪ್ರಶ್ನೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ತುಂಬ ಸಂದರ್ಭಗಳಲ್ಲಿ ನಾನು ಸಂಘದ ಕಾರ್ಯಕ್ರಮ ಓಡಾಡ್ತಾ ಇರಬೇಕಿದ್ರೆ ಕೆಲವು ಶಾಲೆಗಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಒಂದು ಶಾಲೆಯಲ್ಲಿ ಬೆಂಗಳೂರು ಪಕ್ಕದಲ್ಲಿ ಒಂದು ಶಾಲೆಗೆ ನಾನು ಹೋಗಿದ್ದೆ. 8ನೇ ಕ್ಲಾಸಿನ ಮಕ್ಕಳು ನನ್ನ ಮುಂದೆ ಕೂರಿಸಿದರು. ನೀವು ಇವರಿಗೇನಾದರೂ ಪ್ರಶ್ನೆ ಕೇಳಿ ಅಥವಾ ಏನಾದ್ರು ಕತೆ ಹೇಳಿ ಅಂತ. ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳಿದೆ, ಮಕ್ಕಳೇ ನಿಮಗೊಂದು ಸುಲಭವಾದಾಗ ಪ್ರಶ್ನೆ ಕೇಳ್ತೀನಿ, 8ನೇ ಕ್ಲಾಸಿನ ಮಕ್ಕಳು ಸುಲಭ ಪ್ರಶ್ನೆ ಕೇಳ್ತೀನಿ, ತಕ್ಷಣ ನೀವು ಉತ್ತರ ಕೊಡ್ತೀರಾ ಅಂತ. ಕೊಡ್ತೀವಿ ಅಂತ ಅಂದ್ರೆ ನಾನು ಬಹಳ ಸಣ್ಣ ಪ್ರಶ್ನೆಯಪ್ಪ,
ಪಂಚಪಾಂಡವರಂದ್ರೆ ಎಷ್ಟು ಜನ ಇದ್ದಾರೆ ಹೇಳಪ್ಪ ಅಂತ ಹೇಳಿದೆ. ಪಂಚಪಾಂಡವರು ಎಷ್ಟು ಜನ ಅಂತ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಆ ಮಕ್ಕಳಿಗೆ ಪಂಚಪಾಂಡವರು ಎಷ್ಟು ಜನ ಅಂತ ಗೊತ್ತಿಲ್ಲ. ಒಬ್ಬ ಹುಡುಗ ಸ್ವಲ್ಪ ಚೂಟಿ ಇದ್ದ. ಅವ ಹೇಳಿ, ಅಜ್ಜಿ ನೀವು ಪಂಚ ಅಂತ ಹೇಳಿದ್ರಲ್ಲ, ಪಂಚ ಅಂದರೆ 5 ಅಲ್ವಾ, ಆದ ಕಾರಣ 5 ಜನ ಇರಬೇಕು ಅಂತ. ಹಾಗೆ 8ನೇ ಕ್ಲಾಸಿನ ಮಕ್ಕಳಿಗೆ ಪಂಚಪಾಂಡವರು 5 ಜನ ಅಂತ ಹೇಳೋದು ಗೊತ್ತಿಲ್ಲ. ಮುಂದಿನ ಪ್ರಶ್ನೆ ಕೇಳಿ, ನೀವು ಎಷ್ಟು ಉತ್ತರ ಕೊಡ್ತೀರಿ, ನನಗೆ ಪ್ರಶ್ನೆ ಕೇಳಲಿಕ್ಕೆ ಭಯ ಇದೆ. ಪಂಚಪಾಂಡವರ ಹೆಸರು ಹೇಳಬಹುದಾ ನೀವು ಅಂತ ಪ್ರಶ್ನೆ ಕೇಳಿದಾಗ 3 ಜನರ ಹೆಸರು ಬಂತು. ನಕುಲ ಸಹದೇವ ಅಂತ 2 ಹೆಸರು ಆ ಮಕ್ಕಳಿಗೆ ಪಾಪ ಗೊತ್ತಿಲ್ಲ. ಇದು ನಮ್ಮ ಹಿಂದೂ ಮನೆಯಲ್ಲಿ ಬೆಳೀತಾ ಇರುವಂತಹ ನಮ್ಮ ಮಕ್ಕಳ ಸ್ಥಿತಿ ಇದಾಗಿದ್ದರೆ ನಮ್ಮ ಸ್ಥಿತಿ ಏನಾಗಬಹುದು? ಇದು ನಾವು ಹಿಂದೂ ದೇಶ ಅಂತ ಹೇಳ್ತೀವಿ, ನಮ್ಮದು ಹಿಂದೂ ಮನೆ ಅಂತ ಹೇಳ್ತೀವಿ, ನಾವು ಹಿಂದೂಗಳು ಅಂತ ಹೇಳ್ತೀವಿ. ಇದನ್ನೆಲ್ಲ ಯೋಚನೆ ಮಾಡಿದರೆ ನಮ್ಮ ಮನೆ ಏನು, ನಮ್ಮ ದೇಶ ಹೇಗೆ ಹಿಂದೂ ದೇಶ ಆಗಿ ಉಳಿಬೇಕು, ಇದು ನಾವು ಆಗಾಗ ಯೋಚನೆ ಮಾಡಬೇಕು. ಪ್ರಭಾಕರನ್ ಅದನ್ನೇ ಹೇಳಿದ್ದೆ. ಬಹುಶಃ ನೀವು ಬೆಳಿಗ್ಗೆ 7 ಅಭ್ಯಾಸ ಇದ್ದರೆ ಒಂದು 6:30 ಗಂಟೆ ಹೊತ್ತಿಗೆ ಕಿನ್ಯದ ಜಂಕ್ಷನಿಗೆ ಬಂದು ನಿಂತುಬಿಡಿ. ಅಲ್ಲಿ ಸುಮ್ಮನೆ ನಿಂತು ಬಿಟ್ಟರೆ ಸಾಕು, ಒಂದು 1/4 ಗಂಟೆ ನಿಂತರೆ ಸಾಕು. ಒಂದು 10-200 ಮಕ್ಕಳು, ಬಹುಶಃ ಇಲ್ಲಿ ಹೆಚ್ಚಿರಬಹುದು ಗೊತ್ತಿಲ್ಲ, ಒಂದು 10-200 ಪುಟಾಣಿ ಮಕ್ಕಳು 6:30 ಗಂಟೆಗೆ ಚೀಲ ಹಾಕ್ಕೊಂಡು ಮದ್ರಸಕ್ಕೆ ಹೋಗ್ತಾರೆ. 6:30 ಗಂಟೆಗೆ ಮದ್ರಸಕ್ಕೆ ಹೋಗ್ತಾರೆ. ನಾಳೆ ಬೆಳಿಗ್ಗೆ ನೀವು ನೋಡಿ. ನಮ್ಮ ಮಕ್ಕಳೇನು 8 ಗಂಟೆಗೂ ನಮ್ಮ ಮಕ್ಕಳು ಹೇಳೋಲ್ಲ. ಭಾನುವಾರ ಆದರೆ ಎಷ್ಟು ಗಂಟೆಗೆ ಹೇಳೋದು ಅಂತ ತಾಯಿಗೂ ಗೊತ್ತಿಲ್ಲ. ಯಾಕಂದರೆ ಹೇಳಿದರೆ ಇಲ್ಲ ನಾವು ಇವತ್ತು ರಜಾ ದಿನ ಅಂತ. ಇದು ನಮ್ಮ ಮಕ್ಕಳ ನಾವು ಬೆಳೆಸೋ ರೀತಿ ಇದೆಯೇ. ಮತ್ತು ಈ ಮಕ್ಕಳು ಹೇಗೆ ಬೆಳಿಬೇಕು? ಕಾಸರಕಾನ ಮರದಲ್ಲಿ ಕಾಸರಕಾನದ ಹಣ್ಣೆ ಬೆಳಿಬೇಕು, ಅದು ಕಹಿ ಇರುತ್ತೆ. ಮಾವಿನ ಹಣ್ಣು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಮಾವಿನ ಹಣ್ಣು ಸಿಗಬೇಕಿದ್ರೆ ಅದು ಮಾವಿನ ಮರದಲ್ಲೇ ಬೆಳಿಬೇಕು, ಆದರೆ ಮಾತ್ರ ಸಿಹಿ ಆಗುತ್ತೆ. ಈ ದಿಕ್ಕಿನಲ್ಲಿ ನಮ್ಮ ಮನೆ ಈ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಎಷ್ಟು ಯೋಚನೆ ಮಾಡ್ಬೋದು, ಎಷ್ಟು ನಮ್ಮ ತಂದೆ ತಾಯಿಯಂದರೆ ಇದಕ್ಕೋಸ್ಕರ ಪ್ರಯತ್ನ ಮಾಡಬಹುದು ಅಂತ ಯೋಚನೆ ಮಾಡಿದರೆ ತುಂಬ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಬಿಡುತ್ತೆ. ಇದನ್ನು ಒಂದು ಸಣ್ಣ ಪ್ರಯತ್ನದ ಮೂಲಕ ಕಿನ್ಯ ಪ್ರಯತ್ನ ಶಿಶು ಮಂದಿರ ಮಾಡ್ತಾ ಇದೆ. ಅದಕ್ಕೇನೆ ತಾಯಂದಿರನ್ನು ಸೇರಿಸಿಕೊಂಡು ಮಾತೃ ಮಂಡಳಿ ಮಾಡ್ತಾರೆ, ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ತಿಳಿಸ್ತಾರೆ. ಹೀಗೆ ಒಂದೊಂದನ್ನೇ ಹೇಳ್ತಾ ನಮ್ಮ ಮನೆ ಮತ್ತು ನಮ್ಮ ಮಕ್ಕಳು ಚೆನ್ನಾಗಿ ಆಗಲಿಕ್ಕಿರುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಜೊತೆಗೆ ಬರೀ ನಾನು ಆರಂಭದಲ್ಲಿ ಹೇಳಿದೆ, ಬರೀ ಮನೆ ಮತ್ತು ಮಕ್ಕಳು ಮಾತ್ರ ಅಲ್ಲ, ನಮ್ಮ ಪ್ರದೇಶ ಹೇಗಿರಬೇಕು ಇದನ್ನು ಯೋಚನೆ ಮಾಡಿದಾಗ ನಾವು ತುಂಬ ಹೆಮ್ಮೆಯಲ್ಲಿ ಹೇಳಬಹುದು. ಯಾಕೆಂದರೆ ಆರಂಭದಲ್ಲಿ 89ರ ಕಾಲದಲ್ಲಿ ಬಂದಾಗ ಇಲ್ಲಿ ಹತ್ತಿರದ ಕೆಲವು ಮನೆಗಳಿಗೆ ನಾವು ಹೋಗಿದ್ದೇವೆ, ನಾರಾಯಣರು ನಾವೆಲ್ಲ ಕೆಲವು ಹೋಗಿದ್ದೆವು. ಹೋದಾಗ ಕುಡಿಲಿಕ್ಕೆ ನೀರು ನಮಗೆ ಕೊಟ್ಟಿಲ್ಲ, ಮನೆಯೊಳಗೆ ನಮ್ಮನ್ನು ಕರೀಲಿಲ್ಲ. ನಾವು ಮನೆ ಹತ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಅವರೇ ಮನೆಯೊಳಗಿಂದ ಹೊರಗೆ ಬರ್ತಿದ್ರು. 1 ಲೋಟ ನೀರು ಕೇಳಿ ಅಂದರೆ ಇಲ್ಲ, ನಮ್ಮಲ್ಲಿ ಮನೆಯಲ್ಲಿ ನಿಮಗೆ ನೀರು ಕೊಡೋಲ್ಲ ಅಂತ ಹೇಳ್ತಾ ಇದ್ರು. ಯಾಕಂತೇಳಿ ನಾವು ಮೇಲ್ವರ್ಗದವರು, ಅವರು ಅಸ್ಪೃಶ್ಯರು ಅಂತ. ಇದು ಇಲ್ಲೇ ಕಿನ್ನಿಯಲ್ಲಿ ನಮ್ಮ ಅನುಭವ. ಆದರೆ ಇವತ್ತು ಪುಣ್ಯವಶಾತ್ ಆ ಥರ ಇಲ್ಲ. ಎಲ್ಲ ಹಿಂದೂ ಮನೆಗಳಿಗೆ ಎಲ್ಲರೂ ಮುಕ್ತವಾಗಿ ಹೋಗುವಂಥ ಒಂದು ಅಸ್ಪೃಶ್ಯ ಮುಕ್ತ ಗ್ರಾಮ ಇವತ್ತು ಕಿನ್ನಿ ಆಗಿದೆ ಅಂತ ನಾನು ಧೈರ್ಯವಾಗಿ ಹೇಳಬಹುದು. ಇನ್ನೂ ಯೋಚನೆ ಮಾಡಿದರೆ ಹಿಂದೆಲ್ಲದು ಕಿನ್ನೆ ಗ್ರಾಮದ ಹೆಸರು ಇರಲಿಲ್ಲ. ಒಲವಿನಹಳ್ಳಿ ಅಂತ ಎಲ್ರಿಗೂ ಗೊತ್ತಿತ್ತು, ಮಂಗಳೂರಿನವರಿಗೆ ಒಲವಿನಹಳ್ಳಿ ಗೊತ್ತಿತ್ತು. ಯಾಕಂತ ಹೇಳಿದರೆ ಒಲವಿನಹಳ್ಳಿ ಇಲ್ಲಿ ಆರಂಭ ಆಗಿರೋದು ಒಂದು ನಿಶ್ಚಿತವಾದ ಉದ್ದೇಶ ಇಟ್ಟುಕೊಂಡು. ಮಂಗಳೂರಿನ 3-4 ಜೀಪುಗಳಲ್ಲಿ ನಿಂತಿರೋ ನಾನು ನೋಡಿದ್ದೀನಿ. ಇಲ್ಲೆಲ್ಲ ಕಡೆಗಳಲ್ಲಿ ಜೀಪ್ ಓಡಾಡಿ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿದ್ದು ನಾನು ನೋಡಿದ್ದೀನಿ. ಯಾಕೆಂದರೆ ಅವರೆಲ್ಲರ ಉದ್ದೇಶ ಇರೋದಂದರೆ ಮತಾಂತರ ಮಾಡಲಿಕ್ಕೋಸ್ಕರ ಉದ್ದೇಶ ಇತ್ತು. ಮಂಗಳೂರು ಅದರ ಕೇಂದ್ರ, ಕಾರ್ಯಕ್ಷೇತ್ರ ಒಲವಿನಹಳ್ಳಿ. ಅಲ್ಲಿಂದ ಜನ ಇಲ್ಲಿ ಪ್ರತಿ ದಿವಸ ಬೆಳಿಗ್ಗೆ 2-3 ಜೀಪುಗಳಲ್ಲಿ ಬಂದು ಎಲ್ಲ ಮನೆಗಳಿಗೆ ಓಡಾಡಿ ನಮ್ಮ ಹಿಂದೂಗಳನ್ನು ಮತಾಂತರ ಮಾಡುವಂಥ ಎಲ್ಲ ಪ್ರಯತ್ನಗಳು 89ನೇ ಇಸವಿಯವರೆಗೆ ಆಗಿದೆ. ಅದು ಇವತ್ತು ಒಲವಿನಹಳ್ಳಿಯಲ್ಲಿದ್ದ ಶಿಶು ಮಂದಿರ ನಿಂತು ಹೋಯಿತು ಅಂತ ಕೇಳಿದೆ ನಾನು. ಯಾಕಂದರೆ ಇವತ್ತು ಶಿಶು ಮಂದಿರ, ಅಲ್ಲಿಂದ ಶಿಶು ಮಂದಿರಕ್ಕೆ ಮಕ್ಕಳು ಹೋಗೋಲ್ಲ. ನಮಗೆ ಗೊತ್ತಾಗಿದೆ ಅಲ್ಲಿ ಹೋದರೆ ನಮ್ಮ ಮಕ್ಕಳು ವಾಪಸ್ ಹಿಂದೂ ಮಗುವಾಗಿ ವಾಪಸ್ ಬರೋಲ್ಲ ಅಂತ. ಇವತ್ತು ಒಲವಿನಹಳ್ಳಿಗೆ ಆ ಹಳೆಯ ಒಲವು ಇಲ್ಲ ಇವತ್ತು. ಯಾಕೆ ನಮ್ಮ ಶಿಶು ಮಂದಿರ ಇವತ್ತು ಬೆಳೆದಿದೆ. ಹಾಗೆ ಶಿಶು ಮಂದಿರದ ಕಾರಣಕ್ಕೋಸ್ಕರ ಇಲ್ಲಿ ಅಸ್ಪೃಶ್ಯತೆ ಇಲ್ಲ,
ನಮ್ಮ ಗ್ರಾಮದಲ್ಲಿ ಮತಾಂತರ ಇಲ್ಲ. ಪ್ರತಿ ಹಿಂದೂ ಮನೆಯಲ್ಲೂ ಹೋದರೂ ನೀವೊಂದು ತುಳಸಿ ಕಟ್ಟೆ ಕಾಣಬಹುದು. ಇಲ್ಲಿನ ಎಲ್ಲ ಕಾರ್ಯಕರ್ತರು ಎಲ್ಲ ಮನೆಗಳಿಗೆ ಹೋಗಿ ಭಜನೆ ಮಾಡಿ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಅಲ್ಲಿ ತುಳಸಿ ಕಟ್ಟೆ ಮಾಡಬೇಕು ಅಂತೇಳಿ ತುಳಸಿ ಕಟ್ಟೆ ಮಾಡಿಕೊಂಡು ಇವತ್ತೆಲ್ಲ ಹಿಂದೂ ಮನೆ ಮುಂದೆ ತುಳಸಿ ಕಟ್ಟೆ ಬಂದಿದೆ. ಈ ಥರದ ಹಲವಾರು ಪರಿವರ್ತನೆಗಳು ಈ ಗ್ರಾಮದಲ್ಲಾಗಿದೆ, ಇನ್ನೂ ಇದೆ ಅವರ ಕಣ್ಣ ಮುಂದೆ. ಇದೊಂದು ನೀರಿನ ಸಂರಕ್ಷಣೆ ಇಲ್ಲಿ ಮಾಡಬಹುದಾ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮದ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಬಹುದಾ ಅವರ ಯೋಚನೆ ಇದೆ. ನಮ್ಮ ಗ್ರಾಮದ ದುಶ್ಚಟ ಮುಕ್ತ ಮಾಡಬಹುದಾ. ಇವತ್ತು ಶರಾಬ್ ಅಂಗಡಿ ಇಲ್ಲ ಅಂತ ಕೇಳಿದೆ, ತುಂಬ ವರ್ಷ ಹಿಂದೆ ಇತ್ತು, ಈಗ ಶರಾಬ್ ಅಂಗಡಿ ಇಲ್ಲ ಅಂತ ಕೇಳಿದ್ದೀನಿ. ಈ ಥರ ನಮ್ಮ ಬೆಳೆಯುವಂಥ ತರುಣರು ಒಳ್ಳೆಯದಾಗಿ ಬೆಳೀತಾರ, ದುಶ್ಚಟ ಮುಕ್ತರಾಗಿ ಬೆಳೀತಾರ. ಈ ಹಲವು ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿರುವಂಥ ಜನರು ಮತ್ತು ನಮ್ಮ ಗ್ರಾಮ ಪರಿವರ್ತನೆ ಒಳಪಡಬೇಕು, ಇದೇ ನಮ್ಮ ಅಪೇಕ್ಷೆ ಇರೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಿಶು ಮಂದಿರ ಆರಂಭ ಮಾಡಿರೋದು ಬರೇ ಮಕ್ಕಳಿಗೆ ಬರಿಸೋದಕ್ಕೋಸ್ಕರ ಅಲ್ಲ, ಇಡೀ ಗ್ರಾಮದಲ್ಲಿ ಪರಿವರ್ತನೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಶಿಶು ಮಂದಿರ ಆರಂಭ ಆಗಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ವಿಭಾಗದ ಆಶ್ರಯದಲ್ಲಿ ಇಡೀ ದೇಶದಲ್ಲಿ ಸುಮಾರು 1,70,000ಕ್ಕಿಂತಲೂ ಹೆಚ್ಚು ಸೇವಾ ಚಟುವಟಿಕೆಗಳಿದೆ. ಹಲವಾರು ಶಿಶು ಮಂದಿರಗಳು ನಡೀತಾ ಇದೆ. ಇವತ್ತು ನೂರಾರು ಮಕ್ಕಳು ಇವತ್ತು ನಮ್ಮ ಶಿಶು ಮಂದಿರಗಳಿಗೆ ಬಂದು ಹೋಗ್ತಾ ಇದ್ದಾರೆ. ಹೀಗೇನೆ ಯೋಚನೆ ಮಾಡ್ತಾ ಹೋದರೆ ಇಡೀ ದೇಶದಲ್ಲಿ ಆಮೂಲಾಗ್ರವಾದ ಪರಿವರ್ತನೆ ತರುವಂತಹ ಎಲ್ಲ ಪ್ರಯತ್ನ, ಎಲ್ಲ ರೀತಿಯ ಸಾಮಾಜಿಕ ಪರಿವರ್ತನೆ ತರುವ ಈ ದಿಕ್ಕಿನಲ್ಲಿ ಸಂಘ ಇವತ್ತು ಬಹಳ ರಭಸದಿಂದ ಹೆಜ್ಜೆ ಮುಂದೆ ಇಡ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಯಾವ ರೀತಿಯಲ್ಲಿ ನಿಮಗೆ ಸಹಕಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಸಂಘ ಕಾರ್ಯ ಬಲಪಡಿಸೋದಕ್ಕೋಸ್ಕರ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸಂಘದ ಕೈಗಳನ್ನು ಬಲಪಡಿಸುವ ದಿಕ್ಕಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು. ಈ ಶಿಶು ಮಂದಿರ ಇನ್ನೂ ಶಕ್ತಿಯುತವಾಗಿ, ಇನ್ನೂ ಪಕ್ಕದಲ್ಲಿ ಕೆಲವು ಶಿಶು ಮಂದಿರಗಳಿಗೆ ಇದು ಹುಟ್ಟಲಿಕ್ಕೆ ಇದು ಕಾರಣ ಆಗಬಹುದೇ, ಪಕ್ಕದಲ್ಲೂ ಶಿಶು ಮಂದಿರಗಳನ್ನು ಮಾಡಬಹುದೇ. ಬಾಲಗೋಕುಲಗಳು ಕೆಲವು ಕಡೆಯಲ್ಲಿ ಆಗೋದು ನಾನು ಕೇಳಿದ್ದೀನಿ. ಇವತ್ತು ಕೆಲವು ಮಕ್ಕಳು ಪಕ್ಕದ ಗ್ರಾಮದ ಬಾಲಗೋಕುಲದಲ್ಲಿ ಬಂದಿದ್ದರು. ಹೀಗೇನೆ ಸುತ್ತಮುತ್ತಲಿನ ಇಡೀ ಹೇಳಿದರು, ನಮ್ಮ ಇಡೀ ಉಳ್ಳಾಲ ತಾಲೂಕನ್ನೇ ಒಂದು ಸೇವಾ ಕೇಂದ್ರ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇದೆ ಅಂತ. ಈ ದಿಕ್ಕಿನಲ್ಲಿ ದೇವರು ನಮ್ಮ ಎಲ್ಲ ಆಶಯಗಳಿಗೂ ಶುಭಾಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ನನ್ನ 2 ಮಾತು ನಿಲ್ಲಿಸ್ತೀನಿ. ನಮಸ್ಕಾರ. ಮಂದಿರದ ಶಿಶು ಮಂದಿರದ ಅಧ್ಯಕ್ಷರಾದ ಶ್ರೀಯುತ ಶಿವರಾಮ್ ಶೆಟ್ಟಿ ಸಾಂತ್ಯಗೊತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈವರೆಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅನಂತ ಧನ್ಯವಾದಗಳು ಶ್ರೀಯುತ ಚೇತನ್ ಕುಮಾರ್ ಬಿ ಹಾಗೂ ಶ್ರೀಯುತ ಜಗದೀಶ್ ರೆಡ್ಡಿ ಇವರುಗಳಿಗೆ. ಹಾಗೆಯೇ ಮಗದೂರು ಅತಿಥಿ, ಈ ಒಂದು ಪರಿಸರದ ಖ್ಯಾತ ಉದ್ಯಮಿಯು, ಹಾಗೆಯೇ ತುಳುನಾಡು ಚಿಟ್ ಫಂಡ್ ಮಂಗಳೂರು ಶ್ರೀಯುತ ಒಂದು ಬ್ಯಾಂಕ್ ಉದ್ಯಮಿಯಾಗಿ ಒಂದು ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಸೊ ಇಲ್ಲಿಗೆ ತುಂಬ ಮಕ್ಕಳಿಸಿದ್ದಾರೆ, ತುಂಬ ಪೇರೆಂಟ್ಸ್ ಇದ್ದೀರಾ. ನಿಮ್ಗೆ ಎಷ್ಟು ಜನ ಪೇರೆಂಟ್ಸ್ ಆಲ್ರೆಡಿ ಮಕ್ಕಳಿಗೋಸ್ಕರ ಅಕೌಂಟ್ಸ್ ಮಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಸೊ ಇನ್ ಕೇಸ್ ಮಾಡಲಿಲ್ಲ ಅಂತಾದರೆ ಖಂಡಿತವಾಗಿ ನೀವು ಇಮ್ಮಿಡಿಯೇಟ್ ಆಗಿ ಯಾವುದೇ ಬ್ಯಾಂಕಿಗೆ ಹೋಗಿ, ನಿಮಗೆ ಹತ್ತಿರ ಮೋಸ್ಟ್ಲಿ ಐ ಥಿಂಕ್ ನ್ಯಾಷನಲೈಸ್ಡ್ ನಮ್ಮ ಬ್ಯಾಂಕೇ ಬರ್ತದೆ, ವಿಜಯ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ತಲಪಾಡಿ. ಸೊ ಖಂಡಿತ ನೀವು ನಮ್ಮ ಬ್ಯಾಂಕಿಗೆ ಬನ್ನಿ, ಇಮ್ಮಿಡಿಯೇಟ್ ಆಗಿ ನಿಮ್ಮ ಮಕ್ಕಳ ಅಕೌಂಟನ್ನು ಓಪನ್ ಮಾಡಿ. ಮತ್ತು ಅಕೌಂಟ್ ಓಪನ್ ಮಾಡಿ ನೀವು ಎಲ್ಲರೂ ಪೇರೆಂಟ್ಸ್ ದುಡಿತೀರಾ, ಆದರೆ ಮಕ್ಕಳ ಫ್ಯೂಚರಿಗೆ ಎಷ್ಟು ಹಣ ಇಡ್ತೀರಿ ಅದು ಗೊತ್ತಿಲ್ಲ, ಸೇವಿಂಗ್ಸ್ ಅಂತೇಳಿ. ಸೊ ದೊಡ್ಡ ಮೊತ್ತ ಇಡಿ ಅಂತ ನಾನೇನು ಹೇಳ್ತಾ ಇಲ್ಲ. ಸೊ ನೀವು ಏನು ದುಡಿತೀರಿ ಅದರಲ್ಲಿ ಅಟ್ಲೀಸ್ಟ್ ಒಂದು 10% ಕಂಪಲ್ಸರಿ ಆಗಿ ನೀವು ಒಂದು ಮಕ್ಕಳ ಅಕೌಂಟಿಗೆ ಹಾಕಿ ಇಡಿ. ಆ ಹಣವನ್ನು ಖಂಡಿತ ವಿಡ್ರಾ ಮಾಡಬೇಡಿ. ಅದು ಒಂದು 10-15 ವರ್ಷ ಹೋದ್ಮೇಲೆ ಖಂಡಿತ ನೀವು ನನ್ನನ್ನು ನೆನಪು ಮಾಡ್ಕೊಳ್ತೀರಾ. ಸೊ ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಿಕೆಯನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಸುಸ್ಮಿತಾ ಶೆಟ್ಟಿಯವರಿಗೆ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಚಂದ್ರಾಸ್ತ್ರ ಅವರೇ, ಹಿರಿಯರಾದ ಗೋಪಾಲಣ್ಣವರೇ, ಇತರ ಗಣ್ಯರೇ, ಶ್ರದ್ಧೆಯ ಮಾತೆಯರೇ, ಬಂಧುಗಳೇ, ಮುದ್ದು ಮಕ್ಕಳೇ, ಗೋಪಾಲಣ್ಣ ಮೊದಲೇ ಹೇಳಿದ್ದಾರೆ ಹೆಚ್ಚು ಮಾತಾಡಿದರೆ ಸುದರ್ಶನ ಈಚೆ ಬರ್ತದೆ ಅಂತ. ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ 1-2 ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಪ್ರಪ್ರಥಮವಾಗಿ ಸ್ವಸ್ತಿ ಯಾವ ಸಂಘಟನೆಯ ಕೆಳಗೆ ನಾವು ಈ ಸಂಸ್ಥೆಗೆ ಸಹಾಯವನ್ನು ನೀಡಿದೆವು, ಅದು ಕಾರ್ಪೊರೇಷನ್ ಬ್ಯಾಂಕ್ ಅಧಿಕಾರಿಗಳ ಸಂಘಟನೆಯ ಒಂದು ಸಮಾಜ ಸೇವೆಯ ಅಂಗ. ಅದರಲ್ಲಿ ನಮ್ಮಲ್ಲಿ ದೊಡ್ಡ ಫಂಡ್ಸ್ ಏನೂ ಇಲ್ಲ.
ಅಧಿಕಾರಿಗಳ ಸಂಬಳದಲ್ಲಿ ಪ್ರತಿ ತಿಂಗಳ ಸಂಬಳದಲ್ಲಿ ಒಂದಷ್ಟು ಹಣವನ್ನು ಅದಕ್ಕಾಗಿ ಕೂಡಿಟ್ಟು ಇಂಥ ಸಂಸ್ಥೆಗಳಿಗಾಗಿ ನಾವು ವಿನಿಯೋಗ ಮಾಡ್ತೇವೆ. ಇದರಲ್ಲಿ ನಾವೇನು ಮಾಡ್ತೇವೆ ಅಂದರೆ ಒಂದು ಸಂಸ್ಥೆಯನ್ನು, ಅಂದರೆ ಇದು ಭಾರತದಾದ್ಯಂತ ನಮ್ಮ ಶಾಖೆಗಳು ಎಲ್ಲ ಕಡೆ ಇವೆ, ಅದು ಎಲ್ಲ ಕಡೆ ವಿನಿಯೋಗ ಆಗಬೇಕು ಅನ್ನುವುದು ನಮ್ಮ ಬಯಕೆ. ಆದ್ದರಿಂದ ಒಂದು ಕಡೆ ಬಂದು ಸಂಸ್ಥೆಯನ್ನು ನಾವು ಸಹಾಯಕ್ಕಾಗಿ ಒಮ್ಮೆ ಮಾಡಿದರೆ ಪುನಃ ಆ ಸಂಸ್ಥೆಯನ್ನು ನಾವು ಪುನಃ ಅದನ್ನು ಐಡೆಂಟಿಫೈ ಮಾಡುವುದಿಲ್ಲ. ಆದರೆ ಆ ಒಂದು ನಿಯಮಕ್ಕೆ ಅಪವಾದವಾಗಿ ನಾವು ಈ ಸಂಸ್ಥೆಯನ್ನು ಯಾಕೆ ಆರಿಸ್ಕೊಂಡೆ ಬಂದರೆ, ಇದನ್ನು ನೀವು ಕೇಳಬೇಕು. 3 ವರ್ಷದ ಹಿಂದೆ ನಾವು ಆಟೋಪಕರಣವನ್ನು ಕೊಟ್ಟೆವು, ಪುನಃ ಆಮೇಲೆ ಇನ್ನೊಂದು ಕಾರ್ಯಕ್ಕಾಗಿ ನಾವು ಸಹಾಯಧನವನ್ನು ಕೊಟ್ಟೆವು. ಕಾರಣ ಏನಂದರೆ, ಇಲ್ಲಿ ಒಂದು ಮಗು ಗಾದೆ ಮಾತಾ ಹೇಳುವಾಗ ಹೇಳಿತು, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ನಮ್ಮ ಈ 2ನೇ ಬಾರಿಯ ನಮ್ಮ ಸಹಾಯಕ್ಕೆ ಕಾರಣ ಅದು. ಓದು ಅಂದರೆ ನಮ್ಮ ತಿಳುವಳಿಕೆ, ಓದುವುದರಿಂದ ಬರುವಂಥದ್ದು. ಬುದ್ಧಿ ಅನ್ನುವುದು ಸಂಸ್ಕೃತಿಯಿಂದ ಬರುವಂಥದ್ದು. ಆ ಸಂಸ್ಕೃತಿಯನ್ನು ಇಲ್ಲಿ ಬೆರೆಸ್ತಾರೆ. ವಿದ್ಯೆಯೊಂದಿಗೆ ಸಂಸ್ಕೃತಿ ಬೆರೆಯಬೇಕು. ಆ ಕಾರ್ಯ ಇಲ್ಲಿ ನಡೀತಾ ಉಂಟು. ಇಲ್ಲಿ ನಾವು ಇಲ್ಲಿ ಬಂದಾಗ ಆ ಕಲಿಸುವ ರೀತಿಯನ್ನು ನೋಡಿ, ಇಲ್ಲಿ ವಿದ್ಯೆ ಕಲಿಸುವ ರೀತಿಯನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು. ಇಂತಹ ಒಂದು ಸಂಸ್ಥೆ ಇನ್ನೂ ಹೆಚ್ಚಾಗಿ ಬೆಳೀಬೇಕು. ದೇಶಾದ್ಯಂತ ಇಂಥ ಸಂಸ್ಥೆಗಳು ನಡೆಯಬೇಕು. ಇಲ್ಲಿ ಬೆಳಗಿದ ಈ ನಂದಾದೀಪಗಳು ದೇಶವನ್ನು ಬೆಳಗುವ ಜ್ಯೋತಿಗಳಾಗಬೇಕು, ಜಗತ್ತನ್ನು ಬೆಳಗುವ ಜಗಜ್ಯೋತಿ ಆಗಬೇಕು ಅನ್ನೋದು ನಮ್ಮ ಬಯಕೆ. ಆ ಬಯಕೆಯನ್ನು ಇಟ್ಕೊಂಡು ನಾವು ಇಲ್ಲಿ ಸಹಾಯ ಮಾಡಿದ್ದೇವೆ. ಅದೇ ರೀತಿ ಇನ್ನು ಮುಂದಿನ ಅವರ ಕಾರ್ಯಗಳಿಗೆ ಕೂಡ ಎಲ್ಲರೂ ಸಹಾಯವನ್ನು ಮಾಡ್ತಾ ಇರಬೇಕು. ಈ ಇಂಥ ಸಂಸ್ಥೆಗಳು ಇದು ಶಿಶು ಮಂದಿರಕ್ಕೆ ನಿಲ್ಲಬಾರದು, ಹೆಚ್ಚಿನ ವಿದ್ಯೆಗಳಿಗೆ ಕೂಡ ಹೋಗಬೇಕು. ಭಾರತೀಯರ ಒಂದು ವಿಶೇಷ ಶಕ್ತಿ ಅಂದರೆ ನಮ್ಮ ಬೌದ್ಧಿಕ ಸಾಮರ್ಥ್ಯ. ಹಾಗಾಗಿ 300-500 ವರ್ಷಗಳ ಕಾಲ ವಿದೇಶಿಯರು ನಮ್ಮನ್ನು ಆಳಿದ್ರು ಕೂಡ ನಾವು ಚಂದ್ರ ಪಂಡಿತ್ ಹೌಸ್ ಅವರೇ, ಶ್ರೀ ಗೋಪಾಲ್ ಚೆಟ್ಟಿಯಾರ್ ಅವರೇ, ಸುಂದರ ಆಂಚಂದ್ರೇ, ನಾರಾಯಣ್ ಕಜೆ ಅವರೇ, ಎಲ್ಲ ಸಭಾಸದರೇ, ಪುಟಾಣಿಗಳೇ, ಭಾಳ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು. ಕಲ್ಚರಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಅದರಲ್ಲಿಯೂ ಇಬ್ಬರು ಹುಡುಗಿಯರು ಬಂದು ಒಳ್ಳೆಯ ಶಕ್ತಿಯಿಂದ ಪದವನ್ನು ಹಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಅವರ ಹೆಸರು ಗೊತ್ತಿಲ್ಲ, ಬಟ್ ಇಬ್ಬರು ಹುಡುಗಿಯರು ತುಂಬ ಚೆನ್ನಾಗಿ, ತುಂಬ ಧೈರ್ಯದಿಂದ ಹಾಡಿದರು. ಇಂತಹ ಒಂದು ಧೈರ್ಯವನ್ನು ಕಲ್ಪಿಸುವ ಸಂಸ್ಥೆ ಕೇಶವ ಶಿಶು ಮಂದಿರ ಆಗಿದೆ ಅಂತ ನೋಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಸಂಸ್ಥೆಗೆ ಶುಭಾಶಂಸನೆಯನ್ನು ಮಾಡಿ ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಸಂಸ್ಥೆ ಮುಂದುವರಿಯುವ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಹೇಳ ಬಯಸ್ತಾ ಇದ್ದೇನೆ. ನಾನು ನನ್ನ ಮನೆಯವರ ಪರವಾಗಿ ಒಟ್ಟಿಗೆ ಹೇಳ್ತಾ ಇದ್ದೇವೆ, ಸಮಯದ ಅಭಾವದಿಂದಾಗಿ. ಮತ್ತು ಇಂಗ್ಲೀಷ್ ಮೀಡಿಯಂ ಮಾತ್ರ ಬೇಕಂತಿಲ್ಲ, ಕನ್ನಡ ಮೀಡಿಯಂ ಕೂಡ ಅಷ್ಟೇ ಪ್ರಾಮುಖ್ಯ. ಶಾಲೆ ಚೆನ್ನಾಗಿರಬೇಕು. ಶಾಲೆ ಚೆನ್ನಾಗಿದ್ದರೆ ಖಂಡಿತವಾಗಿ ಇಂಗ್ಲೀಷ್ ಒಂದು ಭಾಷೆ ಚೆನ್ನಾಗಿ ಕಲಿಬೇಕು, ಅದು ನಿಜ. ಆದರೆ ಕನ್ನಡದಲ್ಲಿ ಕಲಿತ್ರೆ ಏನೂ ಕಮ್ಮಿ ಬರುವುದಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಅಂತ ಹೆಸರು ಕೇಳಿರ್ಬೋದು. ಬಹಳ ಮೇಧಾವಿಗಳು, ಭಾರತೀಯ ಸಂಸ್ಕೃತಿಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವರು. ಅವರು ಇಂಗ್ಲೀಷ್ ಕಲಿತದ್ದು 21 ವರ್ಷ ಇರುವಾಗ, ABCD ಕಲಿತದ್ದು 21 ವರ್ಷ ಇರುವಾಗ. ಅವರು ತೀರ್ಕೊಳ್ಳೋ ಹೊತ್ತಿಗೆ ಇಂಗ್ಲೆಂಡಿದ್ದು ಒಂದು ನ್ಯೂಸ್ ಪೇಪರ್ ಇಂತಹ ಇಂಗ್ಲೀಷ್ ಮಾತಾಡೋರು ಇಲ್ಲ ಅಂತ ಹೇಳುವಂಥ ಒಂದು ಒಬಿಚರಿ ಕೊಟ್ಟಿದೆ. ಇದರಿಂದಾಗಿ ನಾವು ಕಲಿತುಕೊಳ್ಬೋದು ಯಾವ ರೀತಿಯಲ್ಲಿ ಮಾಡುವಂಥದ್ದು ಅಂತ. ಮತ್ತು ಇಂಗ್ಲೀಷ್ ಬಂದದ್ದು ಕೂಡ ಭಾರತೀಯರನ್ನು ಒಂದು ಕ್ಲರಿಕಲ್ ಸಂಪ್ರದಾಯದಲ್ಲಿ ಬೆಳೆಸೋದಕ್ಕೋಸ್ಕರ ಬಂದದ್ದು. ಒಂದು ಓಟಿಂದಾಗಿ ಇಂಗ್ಲೀಷ್ ಬಂದದ್ದು ಇಂಡಿಯಾಕ್ಕೆ. ಇದು ಬಹಳ ಅಚ್ಚರಿಯ ಸಂಗೀತ. 13 ಜನ ಇದ್ದರು ಆ ಕಮಿಟಿಯಲ್ಲಿ. 6 ಜನ ಇಂಗ್ಲೀಷ್ ಬೇಡ ಅಂದರು, 6 ಜನ ಇಂಗ್ಲೀಷ್ ಬೇಕಂದ್ರು. ಆದ ಕಾರಣ ಟೈ ಆದದ್ರಿಂದ ಆ ಚೇರ್ಮನ್ ಮೆಕಾಲೆ ಅಂತಿದ್ದವರು ಒಂದು ಓಟಿಂದಾಗಿ ಇಂಗ್ಲೀಷ್ ಬಂದದ್ದು. ಇದು ಇತಿಹಾಸದ ವಿಪರ್ಯಾಸ. ಅದರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಈ ಚಾಲೆಂಜಸ್ಗಳನ್ನು ಫೇಸ್ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳನ್ನು ಸುಸಂಸ್ಕೃತರಾಗಿ ಬೆಳೆಸುವಲ್ಲಿ ಶಿಶು ಮಂದಿರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅದರ ಆಡಳಿತ ಮಂಡಳಿಯ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹುಡುಗರ ವಿಭಾಗದಲ್ಲಿ ಪ್ರಥಮ ಹಿತಶ್ರೀ, ಹುಡುಗಿಯರ ವಿಭಾಗದಲ್ಲಿ ದ್ವಿತೀಯ ಪ್ರೇಕ್ಷಾ, ಮೈದಾನದಿಂದ ನಾನೇ ಎಕ್ಕುವುದು. ಬಾಲಕರ ವಿಭಾಗದಲ್ಲಿ ಪ್ರಥಮ ಚಿಂತನ್, ದ್ವಿತೀಯ ವರುಣ್. 8ನೇ ಮತ್ತು 9ನೇ 10ನೇ ತರಗತಿ ವಿಭಾಗದಲ್ಲಿ ಲಿಂಬೆ ಚಮಚದಲ್ಲಿ ಪ್ರಥಮ ನಿರೀಕ್ಷಾ, ದ್ವಿತೀಯ ಶಿಲ್ಪ.
ಹುಡುಗರ ವಿಭಾಗದಲ್ಲಿ 8ನೇ ಮತ್ತು 10ನೇ ತರಗತಿಯ ಬಲೂನ್ ಹೊಡೆಯುವುದು ಪ್ರಥಮ ಹರೀಶ್, ದ್ವಿತೀಯ ನಿತಿನ್. ಹುಡುಗರ ವಿಭಾಗದಲ್ಲಿ 100 ಮೀಟರ್ ಪ್ರಥಮ ನಿತಿನ್, ದ್ವಿತೀಯ ನಿತೀಶ್. ಮಹಿಳೆಯರ ವಿಭಾಗದಲ್ಲಿ ಮುಂದಿನ ಬಹುಮಾನವನ್ನು ದಾಮೋದಕ್ಕೆ ತೆಚ್ಚಣಿ ಇವರು ನಡೆಸಬೇಕಾಗಿ ವಿನಂತಿ. ಅಂಗಜಗ್ಗಾಟದಲ್ಲಿ ಪ್ರಥಮ ನೇತ್ರಾವತಿ ತಂಡ, ದ್ವಿತೀಯ ಕಾವೇರಿ ತಂಡ. ದಯವಿಟ್ಟು ವಿಜೇತರು ಆದಷ್ಟು ಬೇಗ ಬರಬೇಕು, ಸಮಯ ಮೀರುತ್ತಾ ಇದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಇರುವ ಕಾರಣ ತಾವೆಲ್ಲ ಇದಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಥ್ರೋಬಾಲ್ ಅಲ್ಲಿ ಪ್ರಥಮ ನೇತ್ರಾವತಿ ತಂಡ, ದ್ವಿತೀಯ ಕಾವೇರಿ ತಂಡ. ಪುರುಷರ ವಿಭಾಗದಲ್ಲಿ ಕಾವೇರಿ ತಂಡದವರು ಯಾರಾದರೂ ಇದ್ದರೆ ಬರಬೇಕು. ದಯವಿಟ್ಟು ಕಾವೇರಿ ತಂಡದಲ್ಲಿ ಯಾರು ಹಾಡಿದವರು ಇದ್ದರು ದಯವಿಟ್ಟು ಬರಬೇಕು. ಥ್ರೋಬಾಲ್ ಅಲ್ಲಿ ಪುರುಷರ ಶಾರ್ಟ್ ಪುಟ್ ಪ್ರಥಮ ಮಾಧವ ತಟ್ಟಾಜಿ, ದ್ವಿತೀಯ ತಿಲಕ್. ವಾಲಿಬಾಲ್ ಅಲ್ಲಿ ಪ್ರಥಮ CFC ಕೊಂಡಾಣ, ದ್ವಿತೀಯ ಸಚಿನ್ ಬಳಗ. ಕಬಡ್ಡಿಯಲ್ಲಿ ಪ್ರಥಮ KSM ಕಿನ್ಯ, ದ್ವಿತೀಯ CFC ಕೊಂಡಾಣ. ವಾಲಿಬಾಲ್ ಅಲ್ಲಿ CFC ಕೊಂಡಾಣ ಪ್ರಥಮ, ದ್ವಿತೀಯ ಸಚಿನ್ ತಂಡ. ಕಬಡ್ಡಿಯಲ್ಲಿ ಪ್ರಥಮ KSM ಕಿನ್ಯ, ದ್ವಿತೀಯ CFC ಕೊಂಡಾಣ. ತಂಡದ ನಾಯಕನು ಅಥವಾ ಇನ್ನಾರು ಸದಸ್ಯರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದ್ವಿತೀಯ ಪ್ರಶಸ್ತಿಯನ್ನು ವಿತರಣೆ ಮಾಡುತ್ತಾ ಇಲ್ಲ ಅತಿಥಿ ಅಭ್ಯರ್ಥಿಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಬಂಧುಗಳೇ, ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥವರು ನಮಗೆಲ್ಲರಿಗೂ ಚಿರಪರಿಚಿತರು. ಈ ಒಂದು ಪರಿಸರದ ಒಂಜಿ ಊರುಡು ಒಂಜಿ ಮಲ್ಲ ಕಾರ್ಯಕ್ರಮ ಒಂದಿತ್ತು ಮಸ್ತ್ ಹರಿಕಥದ ಪ್ರೇಮಿನ ಕುಳಿತೀರಿ. ಹರಿಕಥ ಕೇಂದ್ರ 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 ಒರಿಯರಿಗೆ ಪಾರ ಶುರು ಮಾಡ್ತೇನೆ ಅಂತ ಲಾಸ್ಟ್ ಒರಿಯೇ ಒಂದು ಕೇವಿಗೆ ಒಂದಿತ್ತೆ ಅದನ್ನು ಹರಿದಾಸರಿಗೆ ಕಾಣಿಗೆ ಈ ದಾನ ಮಾರ ಒರಿಯೇ ಕುಲ್ತೀನಿ ಇನ್ನು ಇದು ಅರ್ಬಂಡರಿಗೆ ನಾನು ಕಡೆ ಪೋತ್ವೆ ಅದು ಇದು ಕುಲ್ದಿನ ಪಜೆ ಎನ್ನ ಐಕೋಸ್ಕರ ಹಿಂಗೆ ಪಾರ ಆಯ್ತಿಚ್ಚಿ ಇನ್ನು ಅಂಚೆನೆ ಇನಿ ಯಾನು ಸಭಾ ಕಾರ್ಯಕ್ರಮದ ಜವಾಬ್ದಾರಿ ಜೊತೆ ಹತ್ರ ಇನ್ನು ಆ ಜೋಕುಲಿ ಕೊಂಜಿ ಎಲ್ಲ ಒಂಜಿ ಶಿಸ್ತುನು ಕಲ್ಪಾಯರು ಹಿಂಗೆ ದಾದ ಬಂಡ ಆ ಬಾಲ ಹೆಂಚಿನ ಶಿಕ್ಷಕರ ಕಲ್ಪಜರ ಇನ್ನು ನಿಯತ್ತಾದ ಪಾಲಿಸದ ಈ ವೇದಿಕೆ ನನಗೆ ಶಿಸ್ತು ಬಂಡದಾದ ನಿಯತ್ತ ಬಂಡದಾದ ನನಗೆ ತೋಚಿ ಪದ ಕೊಡ್ತೇವೆ. ಆ ಒಂದು ಶಿಸ್ತುಗೋಸ್ಕರವಾದ ಆ ಜೋಕಲ್ ಕಲ್ಪ ನಂಗೆ ಎಲ್ಲ ಬುದ್ಧಿ ಹಿಡ್ದಾದ್ರೆ ಇನ್ನು ನಾನು ಈತು ಕೊಡ್ತುಳ್ಳ ನಾಳೆನ ಕಾರ್ಯಕ್ರಮ ಇತ್ತಿಲ್ಲ ನಿಖಿಲ ಕೊಲ್ಲೋದು ತಾಳ್ಮೆಡು ಕೊಲ್ದು ನಿಖಿಲನ್ನು ಪೂರ ಪ್ರೀತಿಗೆ ತಿಳ್ತಂಗಿಲ್ಲ ಅಂಚ ಭಾರಿ ಸಂತೋಷ ಆದರೆ ಈ ಕಾರ್ಯಕ್ರಮ ಮಾಡಿ ಅದಕ್ಕೋಸ್ಕರ ಏತು ಕೊಡ್ತಲ್ಲ ನಮ್ಮಲ್ಲಿ ಹೆಚ್ಚಿ ಈ ಕಾರ್ಯಕ್ರಮ ಸಂಪೂರ್ಣ ಮುಗಿತದೆ ಪೋಡಂದು ಈಗ ಮಾತೆಲ್ಲ ಉಂಟುದು ಈ ಕಾರ್ಯಕ್ರಮ ಯಶಸ್ವಿ ಮಂತ್ ಕೊರಲೆಂದು ವಿನಂತಿ ದೊಟ್ಟಿಗೆ ಇನ್ನು ಕೇಶವ ಶಿಶು ಮಂದಿರ ಸೇವೆ ಸಂಸ್ಕಾರ ಸಂಘಟನೆ ಬಗ್ಗೆ ಸಾಮರಸ್ಯ ಪಂಪಣಿ ನಾಲ್ ದೇವೋದ್ದೇಶ ದೀವೊಂದು
ಬುಲೈನಂಚಿನ ಈ ಕೇಶವ ಶಿಶು ಮಂದಿರದ ಕಿನ್ಯದ ದೇವ ಸ್ವರೂಪಿ ಆಯನಂಚಿನ ಪ್ರತಿ ಕಾರ್ಯಕರ್ತರುಗಳ ಸ್ವರೂಪ ಆದಿಯನ್ನು ಅಭಿನಂದನೆ ದಯಪಂಡ ಮಂದಿರ ಬಂಡಿ ಕೂಡ ದೇವರನಕಲು ಉಪನಂಚಿನ ಆ ದೇವರನಕಲು ಉಪನಂಚಿನ ಒಂದು ಸದಸ್ಯರು ಆ ಪುಟಾಣಿ ಜೋಕ್ಲೆಗೆ ಹೆಂಚಿನ ಸಂಸ್ಕಾರ ಕೊಡ್ತೀರಂದು ಒಂಜಿ ಆಜರ ಗಂಟೆ ಇಡೀ ಮುಟ್ಟಲ್ಲ ನಮ್ಮ ತೂನಾಗ ಭಾರಿ ಸಂತೋಷ ದಯಪಂಡ ಹೆಂಚಿನ ಬೇನೆ ಬೇಜಾರು ಬಿಸಿ ಓವಿತ್ತಿನಲ್ಲ ನಮಕ್ ಮನಸ್ಸಿಗೆ ಬೈದಿಸಿ ದಯಪಂಡ ಅಂಚಿನ ಒಂಜಿ ಸಂಸ್ಕಾರ ಕೊಡ್ತು ಇನಿ ನಮ್ಮ ದೇಶ ಒರಿಪುನಂಚಿನ ಕೆಲಸ ಇತ್ತು ಆ ಜೋಕೊಂಡ ಮಾತ್ರ ಒಂದು ಸತ್ಯ ದಯಪಂಡ ಇನಿ ನಮ್ಮ ಬಾರಿ ಪೋಡಿಗೇಡು ಬದುಕುನಂಚಿನ ಪರಿಸ್ಥಿತಿ ಇದ್ದು ಪೋಡಿಗೇಡು ಅನವಶ್ಯಕವಾದ ಗೊಂದಲ ಅನವಶ್ಯಕವಾದ ಗಲಾಟೆ ಅನವಶ್ಯಕವಾದ ತೊಂಬಿ ಪಣ್ಣಿನ ಪಾತ್ರ ಕೇಂದ್ರಂಜಿನ ಪರಿಸ್ಥಿತಿ ಬೇಚೆ ಅಡೆಮುಟ್ಟ ಎತ್ತದಂದು ಇದಕ್ಕೆ ಉತ್ತರ ಒಂಜೆ ನಮ್ಮ ಸಂಸ್ಕಾರ ನಮ್ಮ ಏಪ ಒರಿಪವನ ಆನಿಗೆ ಮಾತ್ರ ನಮ್ಮ ಪೋಡಿಗೆ ಜೀವನದ ಬದುಕರೆ ಹಾಪನಕ್ಕೆ ನಮಗ ಆ ಜೋಕುಲು ಕಲ್ಪದ ಕೊರಿಯ ಆ ಜೋಕುಲಿನ ಈ ಶಿಶು ಮಂದಿರ ಕಡಪಡ್ದು ಆ ಸಂಸ್ಕಾರ ಕಲ್ಪನೆ ಪ್ರತಿ ಅಪ್ಪೆ ಅಮ್ಮಕಲ ಸಾವಿರ ವಂದನೆ ಸಾವಿರ ವಂದನೆ ನಂಗೆ ಧಾರ್ಮಿಕವಾದ ಅದರ ಸಂಸ್ಕಾರದ ಬಗ್ಗೆ ನಂಗೆ ಹಿಂದೂ ಹೃದಯ ಸಾಮ್ರಾಟ ಆನಂದಿನ ಕಲ್ಲಡಕ ಪ್ರಭಾಕರ್ ಭಟ್ರ ಬಗ್ಗೆ ನಂಗೆ ಕಾರ್ಯಕ್ರಮ ಮಸ್ತ್ ವಿವರಣೆ ಕೊರಿಯರು 6-5 ದಿನ ಕಷ್ಟ 6 ಸಂಘಟನೆಗೋಸ್ಕರ ಮಂದಿನ ಹೋರಾಟ ಇದು ನನಗೆ ಪೂರ ಮಾರ್ಗದರ್ಶಕ ಸಂತೋಷ ಬಂಡ ಆರು ಇನಿಕ್ಕಲ ನಮ್ಮ ಹಿಂದೂ ಸಮಾಜಕ್ಕೆ ಸ್ಫೂರ್ತಿ ಕೊರ್ಪಿನಂಚಿನ ಒಂಜಿ ಶಕ್ತಿ ಮಾಡಂದ್ರೆ ಒವೇ ರೀತಿಯ ತಪ್ಪ ದಯಪಂಡ ಆರು ಇನಿ ಅದನ್ನ ಇಡೀ ಜೀವನ ನಮ್ಮ ಹಿಂದೂ ಸಂಸ್ಕೃತಿಗೋಸ್ಕರವಾದ ಹೋರಾಟ ಮಾಡ್ತಿರೋ ಆ ವ್ಯಕ್ತಿನೊಟ್ಟಿಗೆ ಯಾನೊಂದು ವಿಧಾನಸಭಾ ಅಧ್ಯಕ್ಷ ಆದ ಬರ್ತಾನೆ ಕುಳ್ಳುನ ಯೋಗನ್ ಹೆಂಗೆ ಮಂದಿರದಾಗ ಕೊರ್ನೆಕ್ ನಿಗ್ಲೆ ಕೊಡೋರ ಯಾನು ಧನ್ಯವಾದ ಕೊಡ್ತಾರೆ ಅಂಚನೆ ಇನ್ನಿದ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡು ಅಥವಾ ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಮಾಡು ಪೂಜೆ ಅವಾರ್ಡ್ ಪುನಸ್ಕಾರ ಮಾತ್ರ ನಮ್ಮ ಇದು ಪುರುಳುಡು ಮಲ್ತ ಇದಕ್ಕೆ ಏತ್ ಜಂತ ಶ್ರಮ ಉಂಡು ಪಂಡ ಅವನು ಪನ್ನೀರ ಸಾಧ್ಯಜಿ ಆತು ಮಸ್ತ್ ಶ್ರಮ ಕೊಲ್ಲ ಅಂಡ ಒಂದೇ ಒಂದು ವಿಚಾರ ಇದ್ರೆ ಬಂಡ ಮೂರು ನಡತಿನ ಒವೇ ಕಾರ್ಯಕ್ರಮ ಇನಿ ಮುಟ್ಟಾಗಲ್ಲ ಒವೇ ರೀತಿಗಳ ತೊಂದರೆ ಅವಂದ್ರೆ ಸಾಂಗ್ಯವಾದ ನಡತದ ಸಂತೋಷ ಆಗ್ಬೋದು ದಯಪಂಡ ಯಾಕಂದ್ರೆ ಅನ್ನ ಪಂಡೇರು ಒಳಗಿನ ಹಲ್ಲಿ ಇತ್ತಿನ ಇನಿ ಕೇಶವ ಶಿಶು ಮಂದಿರ ಇದ್ರು ಒಳಗಿನ ಹಲ್ಲಿ ಮುಚ್ಚೊಂದು ಅಕ್ಕಳು ಬೈದಿನ ಉದ್ದೇಶನೇ ಬೇತೆ ಇನಿ ಅವ ಆಯ್ನೇ ಬೇತೆ ಕಾರಣ ಇತ್ತೆ ತನ್ನ ಕಿಸೆಟ್ 10 ರೂಪಾಯಿ ಜಿನ್ನಲ್ಲ ನಟ್ಟದಾನಲ್ಲ ಈ ಸಮಾಜನ ಒರಿಪ ನಂಚಿನ ಈ ತಂಡದ ಪೂರ ನಾರಾಯಣ ಕಜಾವಾಡ್ ಶಿವರಾಮ್ ಶೆಟ್ಟರಾವಡ್ ಅಲ್ಲಿ ಅನೇಕ ನಮ್ಮ ಹಿರಿಯರು ಮುಖಲ್ಲ ಪೂರ ಆ ಬೆಗರದ ಫಲಾದೀನಿ ನಮ್ಮ ಕಿನ್ಯ ಗ್ರಾಮ ಒರಿದಿಂದ ಬಂದರೆ ಈಗ ಭಾರಿ ಸಂತೋಷ ಆಗ್ಬೋದು ಇದಿನಾಡಿ ಇನಿ ಕಿನ್ಯ ಬೋದು ಒಲವಿನ ಅಲ್ಲಿ ಗ್ರಾಮ ಆಯ್ತು ಅದಕ್ಕೋಸ್ಕರವಾದ ಕಿನ್ಯ ಗ್ರಾಮ ಕಿನ್ಯಾದೇ ಒರಿದಂಡೆ ಇಂದಕ್ಕೆ ನಮ್ಮ ಮಕ್ಕಳಿಗೆ ಗೌರವ ಕೊರಡು ಇನ್ನು ನಮ್ಮ ಕರ್ತವ್ಯ ಎಲ್ಲ ನೆಟ್ಟು ದಯಮಾಡ ಅಕ್ಲೆಗೆ ನಮ್ಮ ಏತ್ ಪ್ರೋತ್ಸಾಹ ಕೊರ್ಪನ ಆತ್ ನಮ್ಮ ಹಿಂದೂ ಸಮಾಜ ಬದುಕುಡು ಹಿಂದೂ ಸಮಾಜ ಗಟ್ಟಿ ಆಗ್ಬಿಡು ಇದಕ್ಕೋಸ್ಕರ ಅನೇಕರ ಪನ್ಲೆಕನೆ ದುಂಬದ ದಿನಕಲೆಡೆ ಒಂದು ವರ್ಷದ ಉಲಾಡೆ ಜೋಗ್ಲೆನ ಉನ್ನತ ವ್ಯಾಸಂಗಾಗಿ ಅದರ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಈ ಜಾಗಡೆ ಮಲ್ಪಡಂಚಿನ ಒಂದು ಆ ಮನಸ್ಸದ ಆಕನ ಆಸೆಗೆ ಸಂಪೂರ್ಣವಾದ ನಾವು ಮಾತೆಲ್ಲ ಬೆಂಬಲ ಕೊರೊಂದು ಐಕೆ ಬೋಡಾಪಿ ಮಾತ ವ್ಯವಸ್ಥೆಗಳು ನಮ್ಮ ಬೆರಿಸಾಯದು ಉಂಟುಗ ಪಣ್ಣೊಂದು ಇನಿ ನಂಗೆ ಮಾತಾ ಮಾರ್ಗದರ್ಶನ ಕೊರಬೇಕಿನ ಮಾತಾ ಅತಿಥಿಗಳ ವಂದನೆ ಮಲ್ತೊಂದು ಹೆಚ್ಚ ಈ ಪೊಡ್ತು ಪಾತ್ರಂಚಿನ ಸರಿದು ತೋಚಿ ಅಂಡ ಒಂದು ವಿಚಾರ ಮರತೆ ಸೀತಾರಾಮ ಕಲ್ಯಾಣ ಪಂಪಿನ ಒಂದು ವಿಶೇಷವಾದ ಒಂದು ಕಾರ್ಯ ಈ ಜಾಗ ನಡತದೆ ದಯಮಾಡಿ ಇಡೀ ದೇಶೋಡೆ ಸೀತಾರಾಮ ಕಲ್ಯಾಣ ಪಂಪಿನ ಕಾರ್ಯಕ್ರಮ ಆತನ ಚಂದ ಯಾನ ಕೇಂದ್ರ ತೆರೆದಿಸಿ ಅಂಡ ಆ ಸೀತಾರಾಮ ಕಲ್ಯಾಣೋತ್ಸವ ಸೀತೆನ ಜನಕರಾಜನ ಒಂದು ಪಾತ್ರ ಅಮ್ಮೆರಾಯನ ಜನಕರಾಜನ ಒಂದು ಪಾತ್ರ ಎಂಕ ತಿಕ್ಕಿಂದ ಅವು ದಾದನ ಎಂಕ ಗೊತ್ತಿಸಿ ಎನ್ನ ಹಿರಿಯಾಕಲು ಮಾತಿನವಲ್ಲ ಹೆಡ್ಡಪ್ಪದ ಒಂದು ಅಕಲ್ನ ನಿರ್ದಾತ್ರ ಎಂಕ ತಿಕ್ಕಿದಿಂದ ಅವು ತಿಕ್ಕಿ ನಿರ್ದಾತ್ರ ಇನಿ ಬಿಜೆಪಿದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ದಿಕ್ಕನ ಪೂರೆಲ್ಲ ಪೀಕಿಡ ಒಂಜಿ ಎಂಕ ಆಯ್ತು ಒಂದು ಸೇವೆ ಒಂಜಿ ಮಲ್ಲ ಸೇವಕನ ಒಂಜಿ ನುದಿಕಿದನು ಬುದ್ಧ ದಿಕ್ಕಿದನು ನೀನು ನಿಖಲು ಪೂರೆಲ್ಲ ಬೆರಿ ಬಿಟ್ಟದು ದುಮ್ಮದ ದಿನಕ್ಲಡೆ ನಿಖಲ ನಾನು ದುಮ್ಮಕೊನಲೆ ಬಂದು ಈ ಸಂದರ್ಭ ನಿಖಲ ವಿನಂತಿ ಮಲ್ತೊಂದು ಈ ಕಾರ್ಯಕ್ರಮ ಹೆಂಗೆ ಅವಕಾಶ ಕೊರ ನಿಖಲೆ ಮಾತರೆಗಳ ಸೊಲ್ಮೆನ್ ಸಂದ ಒಂದು ಈ ಕಾರ್ಯಕ್ರಮ ದುಮ್ಮಕ್ಕೆ ಪುರ್ಲು ನಡಪಡದ ದೇವರ ಪ್ರಾರ್ಥನೆ ಮಂತೊಂದು ದೊಡ್ಡ ಪಾತ್ರ ಅಂತವೇ ಜೈ ಶ್ರೀರಾಮ್ ಪರಮೇಶ್ವರ ದೇವರೇ ನನಾಥ ಈ ಕಾರ್ಯಕ್ರಮ ನಿರೂಪಣೆ ಮನಪರಂಜಿನ ಚೈತನ್ಯವನ್ನು ಕೊರಡುಕೊಂಡದೆ ಆ ದೇವ ಇಂದ ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀ ಚಂದ್ರಾಸ್ ಪಂಡಿತ್ ಹೌಸ್ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಅರೆಗೆ ಕೇಶವ ಶಿಶು ಮಂದಿರದ ಬಗ್ಗೆ ನಮ್ಮ ನಿಖಲ ಪರವರು ಧನ್ಯವಾದ ಸಮರ್ಪಣೆ ಮಾಡ್ತೊಂದಿಲ್ಲ ಅಂಚನೆ ದೀಪ ಪ್ರಜ್ವಲನೆ ಮಾಡ್ತಾರೆ ಇನಿ ಮಾನ್ಯ CT ರವಿ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಆರು ನಿಜವಾದ ಬರಡುತ್ತಿನಿಡೆ
ಆ ಕಾರ್ಯಕ್ರಮದ ನಿಮಿತ್ತ ಹುಬ್ಬಳ್ಳಿ ಪೋಯಿನವರು ಅವ್ರು ಬರ್ರೆ ಹತ್ತಿಗೆ ಅರೆಗಿಲ್ಲ ನಮ್ಮ ನಿಮ್ಮ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಂದಿಲ್ಲ. ಅಂಚನೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ತಕ ಸಂಘ ಪುತ್ತೂರು ಆರ್ಲ ನಮ್ಮ ಕಾರ್ಯಕ್ರಮ ಬತ್ತಿದ್ದೇರು ನಂಗೆ ಎಡ್ಡೆ ಶುಭ ಸಂದೇಶನಾದ ಕುರಿತು ಅವ್ರ ಕಾರ್ಯನಿಮಿತ್ತ ಹೋದ್ನೇತವರ ಅರೆಗಿಲ್ಲ ನಮ್ಮ ಶಿಶುಮಂದಿರದ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಂದಿಲ್ಲ. ಅಂಚನೆ ಭೌತಿಕ ಶ್ರೀ ಗೋಪಾಲ್ ಚೆಟ್ಟಿಯಾರ್ ಮಾನ್ಯ ಸಂಘ ಸಂಚಾಲಕರು ರಾಷ್ಟ್ರೀಯ ಸ್ವಯಂ ಸಂಘ ಆರ್ಲ ನಮ್ಮ ಈ ಕಾರ್ಯಕ್ರಮ ನೋಡಿ ಬರ್ತದೆ ನಂಗೆ ಮಸ್ತ್ ಬೋಧನೆ ಮತ್ತು ಮಲ್ದೇರು ಅರೆಗಿಲ್ಲ ನಮ್ಮ ಶಿಶುಮಂದಿರದ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಂದಿಲ್ಲ. ಅಂಚನೆ ಮುಖ್ಯ ಅತಿಥಿಯಾದ ವೇದವಾಸ್ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ಕ್ಷೇತ್ರ ಆರು ಕಾರ್ಯಕ್ರಮದ ನಿಮಿತ್ತ ಹುಬ್ಬಳ್ಳಿ ಪೋಯಿನವರ ಆರು ಬೈಜೇರಿ ಅರೆಗಿಲ ಒಂಜಿ ನಮ್ಮ ಕೇಶವ ಶಿಶು ಮಂದಿರದ ಪರವಾಗಿ ಧನ್ಯವಾದ ಸಮರ್ಪಣೆ. ಅಂಚನೆ ಪ್ರೊಫೆಸರ್ ರವಿಶಂಕರ್ ರಾವ್ ನಿರ್ದೇಶಕರು ವಿಶ್ವವಿದ್ಯಾನಿಲಯ ಪ್ರಥಮ ದರ್ಜೆ ಕಾಲೇಜು ಮಂಗಳ ಗಂಗೋತ್ರಿ ಕೊನಜೆ ಆರ್ಲ ನಮ್ಮ ಕಾರ್ಯಕ್ರಮ ಭಾಗಿಯಾದ ಮುಂದೆ ಎಟ್ಟು ಶುಭ ಸಂದೇಶ ಗುರ್ದು ಹೋಗ್ತೇವೆ ಅರೆಗಿಲ ನಮ್ಮ ಶಿಶು ಮಂದಿರ ಧನ್ಯವಾದ ಸಮರ್ಪಣೆ ಮಂತಂದಿಲ್ಲ. ಅಂಚನೆ ಆರ್ನ ಧರ್ಮಪತ್ನಿಯನ್ನು ಡಾಕ್ಟರ್ ಅನಿತಾ ರಾವ್ ಮಹಿಳಾ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಆರ್ಲ ನಮ್ಮೊಟ್ಟಿಗೆ ಇದ್ದೇವೆ ಆರ್ಲ ನಂಗೆ ಕೆಲವು ಬೋಧನೆ ಗೊತ್ತುಗೋತೀರಿ ಕಣ್ಣನ ಪರವಾದ ಅರೆಗಿಲ ಧನ್ಯವಾದ ಸಮರ್ಪಣೆ ಮಂತಂದಿಲ್ಲ. ಸತೀಶ್ ಶೆಟ್ಟಿ ಕಾರ್ಯದರ್ಶಿ ಕಾರ್ಪೊರೇಷನ್ ಬ್ಯಾಂಕ್ ಅಧಿಕಾರಿಗಳ ಸಂಘ ಮಂಗಳೂರು ಆರ್ಲ ನಮ್ಮೊಟ್ಟಿಗೆ ಇಲ್ಲೇರಿ ಮಸ್ತ್ ನಂಗೆ ಸಹಕಾರ ಮಲ್ದೇರಿ ನನ್ನ ಮಿತ್ತಿಗಳ ಕೊರಪೆಂದ ಒಂಜಿ ಮಾತಿನ ನಂಗೆ ಬಂತೇರಿ ಆರ್ಲ ಮಸ್ತ್ ಸಹಕಾರ ಉಂಟು ನಂಗೆ ಕಾರ್ಪೊರೇಷನ್ ಬ್ಯಾಂಕ್ದಾಗ ಅರೆಗಿಲ್ಲ ಆರ್ನ ಒಟ್ಟಿಗೆ ಎತ್ತಿನಕ್ಲಿಲ್ಲ ನಮ್ಮ ಶಿಶು ಮಂದಿರ ಪಾದವು ಧನ್ಯವಾದ ಸಮರ್ಪಣೆ ಅಂತಂದಿಲ್ಲ ಅರೆಗಿಲ್ಲ. ಅಂಚನೆ ಚೇತನ್ ಕುಮಾರ್ ಬಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ ಸಪ್ಲೈಯರ್ ಬೆಂಗಳೂರು ಜಗದೀಶ್ ರೆಡ್ಡಿ ಮಾಲಕರು ಮಲ್ಟಿಯರ್ ಸಪ್ಲೈಯರ್ ಇಂಕ್ ಬೆಂಗಳೂರು ಆರ್ಲ ನಂಗೆ ಸಂದೇಶನ ಕೊರತು ಗೋತಿರ ಕಾರ್ಯದ ನಿಮಿತ್ತ ಅಕ್ಲಿಗಳ ರಡ್ಡು ಜನಗಳು ನಮ್ಮ ಶಿಶು ಮಂದಿರ ಸಂದೇಶನ ಕೊರೊಂದಿಲ್ಲ. ಅಂಚನೆ ಸಂದೇಶ್ ಶೆಟ್ಟಿ ಕೊಲ್ಕೆಗುತ್ತು ತುಳುನಾಡು ಚಿಟ್ ಫಂಡ್ ಶ್ರೀಮತಿ ಸುಷ್ಮಾ ಶೆಟ್ಟಿಗೆ ಹಿರಿಯ ಶಾಖಾಧಿಕಾರಿ ಬ್ಯಾಂಕ್ ಆಫ್ ಬರೋಡ ತಲಪಡಿ ಅಕುಲ ನಂಗೆ ಸಹಕಾರ ಕೊಡ್ತೇವೆ ಸಂದೇಶನ ಕೊಡ್ತೇವೆ ಅಕುಲ ನಮ್ಮ ಪಿರೋಡುಲ್ಲೇ ನಂಗೆ ಬಂದಿರಿ ಅಂಚೆ ಅದು ಪುನಃ ಅಕಲೆಗಳ ಶಿಶು ಮಂದಿರ ಪರ ಧನ್ಯವಾದ ಸಮರ್ಪಣೆ ಮಾಡ್ತಾನಿಲ್ಲ. ಅಂಚನೆ ನಾಗೇಶ್ ಕುಲಾಲ್ ಆರ್ಲ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಆರ್ ಕಾರ್ಯಮಂತ್ರು ಬೈಜೇರಿ ಅರೆಗಿಲ ನಮ್ಮ ಪರವ ಧನ್ಯವಾದ. ಅಂಚನೆ ದಾಮೋದರ್ ತಚ್ಚಾನಿ ತಲಪಾಡಿ ಉದ್ಯಮಿ ಅಂಕಿತಾ ಆಡ್ವೇರ್ ಹೊಸಂಗಡಿ ಆರ್ಲ ನಮ್ಮೊಟ್ಟಿಗೆ ಒಳ್ಳೆಯ ನಂಗೆ ಬೋಡಪ್ಪನ ಸಂದೇಶನ ಕೊಡ್ತೀರಿ ಆತಿರಂದೇನೆ ಅರೆಗಿಲ ನಮ್ಮ ಕೇಶವ ಶಿಶು ಮಂದಿರ ಪರವ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಅಂಚನೆ ನಮ್ಮ ಈ ಕಾರ್ಯಕ್ರಮಗೂ ನೆಗ್ಲು ರಸದ ಕುಳ್ಳೇರಿ ಬೊಕ್ಕ ಟಿವಿ ಮಾಧ್ಯಮದ ಕುಳ್ಳೇರಿ ಮತ್ತು ಮಾತ ನಮ್ಮ ಕೋಡ್ದಿನ ಅಕ್ಕನ ಕುಳು ಅಣ್ಣನ ಕುಳು ಬೊಕ್ಕ ಜೋಕುಲು ಮಾತ ನಂಗೆ ಈ ಕಾರ್ಯಕ್ರಮ ಭಾಗವಹಿದಾಗಲೇ ಮಾತೆರೆಗಳ ಪ್ರತ್ಯಕ್ಷ ಪರೋಕ್ಷ ಧನ್ಯವಾದ ಸಮರ್ಪಣೆ ಮಾಡ್ತೀನಿ ಧನ್ಯವಾದ ಸಮರ್ಪಣೆ. ಕೀರ್ತಿಕವಾಗಿ ಅವರು ನಮ್ಮನ್ನು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಶಕ್ತಿ ನಮ್ಮಲ್ಲಿದೆ. ಆ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುವ ಕಾರ್ಯ ಈ ಸಂಸ್ಥೆ ಮಾಡ್ತಾ ಇದೆ. ಹಾಗೆ ಮಾಡಲಿ, ಅವರಿಗೆ ಯಶಸ್ವಿಗಲಿ ಅಂತ ಹಾರೈಸ್ತಾ ನನ್ನ